ಕಾಲಿದವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಕಾರ್ಯಕ್ರಮವು ಯಶಸ್ವಿಯಾಗಿ ಶಿಸ್ತುಬದ್ಧವಾಗಿ ಹಾಗೂ ಸುಗಮವಾಗಿ ನಡೆಯಲಿ ಎಂದು ಎಲ್ಲರಿಗೂ ಜ್ಞಾನ, ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸಲೆಂದು ಸರ್ವಶಕ್ತನಾದ ಪರಮಾತ್ಮನನ್ನು ಸ್ಮರಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ, ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ. ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ, ಸೃಷ್ಟಿ ಸಮಸ್ತಕ್ಕೂ ಒಡೆಯನು, ಮನುಜನ ಕಾಯುವ ರಕ್ಷಕನು. ಸೃಷ್ಟಿ ಸಮಸ್ತಕ್ಕೂ ಒಡೆಯನು, ಮನುಜನ ಕಾಯುವ ರಕ್ಷಕನು. ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು, ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ, ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ವಿದ್ಯೆ ಬುದ್ಧಿಯ ಜ್ಞಾನ ವಿವೇಕವ ಬೇಡುವೆವು, ಗ್ರಹಿಸುವ ಸನ್ಮತಿ ಶಿಸ್ತಿನ ಶಿಕ್ಷಣ ಪಡೆಯುವೆವು. ವಿದ್ಯೆ ಬುದ್ಧಿಯ ಜ್ಞಾನ ವಿವೇಕವ ಬೇಡುವೆವು, ಗ್ರಹಿಸುವ ಸನ್ಮತಿ ಶಿಸ್ತಿನ ಶಿಕ್ಷಣ ಪಡೆಯುವೆವು. ನ್ಯಾಯ ನೀತಿಯಲ್ಲಿ ಸತ್ಯದ ಪಥದಲ್ಲಿ ನಡೆಯುವೆವು, ವಿಧೇಯತೆ ವಿನಯತೆ ಗೌರವ ನೀಡಲು ಕಲಿಯುವೆವು. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ, ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಜಾತಿ ಭಾಷೆಗಳ ಭೇದವ ತ್ಯಜಿಸುತ್ತ ಬಾಳುವೆವು, ಸ್ವಾರ್ಥ ದ್ವೇಷವ ತೊರೆದು ಸ್ನೇಹವ ಹಂಚುವೆವು. ಜಾತಿ ಭಾಷೆಗಳ ಭೇದವ ತ್ಯಜಿಸುತ್ತ ಬಾಳುವೆವು, ಸ್ವಾರ್ಥ ದ್ವೇಷವ ತೊರೆದು ಸ್ನೇಹವ ಹಂಚುವೆವು. ನಮ್ಮ ಶಾಲೆಯ ಕೀರ್ತಿಯ ಎಲ್ಲೆಡೆ ಸಾರುವೆವು, ಉಜ್ವಲ ಭವಿಷ್ಯ ಕನಸನ್ನು ಸಾಕಾರಗೊಳಿಸುವೆವು. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ, ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ, ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಸೃಷ್ಟಿ ಸಮಸ್ತಕ್ಕೂ ಒಡೆಯನು, ಮನುಜನ ಕಾಯುವ ರಕ್ಷಕನು. ಸೃಷ್ಟಿ ಸಮಸ್ತಕ್ಕೂ ಒಡೆಯನು, ಮನುಜನ ಕಾಯುವ ರಕ್ಷಕನು. ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು, ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ, ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ, ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇದೀಗ ಹಸುವಿಗೆ ಕರು ಚಂದ, ನವಿಲಿಗೆ ನರ್ತನ ಚಂದ, ತಾಯಿಗೆ ಮಗು ಚಂದ, ಶಿಕ್ಷಕರಿಗೆ ವಿದ್ಯಾರ್ಥಿಗಳೇ ಚಂದ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಚಂದವೋ ಚಂದ. ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಕಾರ್ಯಕ್ರಮಕ್ಕೆ ಮೀಸಲಿಟ್ಟು ಬಂದಂತಹ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸೌಭಾಗ್ಯವೇ ಸರಿ. ಗೌರವಾನ್ವಿತರನ್ನು ಸ್ವಾಗತ ಕೋರುವ ಸಲುವಾಗಿ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಗೀತಾ ಮೇಡಮ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಎಲ್ರಿಗೂ ಶುಭ ಮುಂಜಾನೆ. ಸರ್ವರಿಗೂ ಈ ಸಮಾರಂಭಕ್ಕೆ ಸ್ವಾಗತ, ಸುಸ್ವಾಗತ. ಕೇವಲ ವಿದ್ಯೆಯನ್ನು ಕಲಿತದ್ದು ಅಲ್ಪ ಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ. ಚಿರಕಾಲ ಬೆಳಗಲಿ ಕನ್ನಡ ದೀಪ, ಜಗಕ್ಕೆಲ್ಲ ಬೆಳಕಾಗಲಿ ಈ ಪುಣ್ಯ ದೀಪ, ಈ ಪುಣ್ಯ ಪ್ರದೀಪ. ಪ್ರಕೃತಿಯ ಪುಷ್ಪ ತಮಗೆಲ್ಲ ಸ್ವಾಗತ. ಆತ್ಮೀಯ ಅತಿಥಿ ಮಹೋದಯರಿಗೆ ಅಂದವಾದ ಚಂದದ ಪುಷ್ಪವ ನೀಡೋಣ, ಆತ್ಮೀಯವಾಗಿ ಸ್ಮರಿಸುತ್ತಾ ಸ್ವಾಗತಿಸೋಣ. ತಾಯಿಗೆ ಮಗು ಚಂದ, ಶಿಕ್ಷಕನಿಗೆ ವಿದ್ಯಾರ್ಥಿ ಚಂದ. ಈ ಕಾರ್ಯಕ್ರಮಕ್ಕೆ
ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಶ್ರೀಮತಿ ಗುಲಾಬಿ ಮೇಡಮ್, ಅಧ್ಯಕ್ಷರು ಗ್ರಾಮ ಪಂಚಾಯಿತು ಹರೇಕಳ. ಅವರ ಹೆಸರಿನಂತೆ ಅವರು ಬಹಳ ಮೃದು ಸ್ವಭಾವದವರು. ಪಂಚಾಯತ್ ಅಧ್ಯಕ್ಷರಾಗಿದ್ದುಕೊಂಡು ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಮತ್ತು ಗ್ರಾಮದ ಜನರ ಸೇವೆಯನ್ನು ನೀಡಿದವರು. ಇವರು ನಮ್ಮ ಶಾಲೆಗೆ ಸಾಕಷ್ಟು ಸಹಕಾರವನ್ನು ನೀಡಿದವರು. ತಮಗಿದು ಗೌರವದ ಅಭಿನಂದನೀಯ ಸ್ವಾಗತ ಸುಸ್ವಾಗತ. ಗುಲಾಬಿ ಮೇಡಮ್ ರವರಿಗೆ ಶ್ರೀಮತಿ ಜೈಬುನಾ ಇವರು ಹೂ ಕೊಟ್ಟು ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಉಪಾಧ್ಯಕ್ಷೆಯಾಗಿರುವಂತಹ ಗುಲಾಬಿ ಮೇಡಮ್ ರವರು ಹೂ ಕೊಟ್ಟು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಮಾಜದ ಅಭಿವೃದ್ಧಿಗೆ ತಮ್ಮ ಸೇವೆ, ಮಾರ್ಗದರ್ಶನ ಮತ್ತು ನಾಯಕತ್ವದ ಮೂಲಕ ನೀಡುತ್ತಿರುವ ಕೊಡುಗೆಗಳು ನಮಗೆಲ್ಲ ಪ್ರೇರಣೆಯಾಗಿದೆ. ಸಲಹೆ, ಮಾರ್ಗದರ್ಶನ, ಸಹಕಾರ ಇವುಗಳೆಲ್ಲ ಪ್ರತೀಕ ನಮ್ಮ ಗ್ರಾಮ ಪಂಚಾಯತ್ ಹರೇಕಳ ಇಲ್ಲಿಯ ಉಪಾಧ್ಯಕ್ಷರಾಗಿರುವಂತಹ ಮಾನ್ಯ ಮಜೀದ್ರವರು. ಇವರು ಕೂಡ ನಮ್ಮ ಶಾಲೆಗೆ ಹಲವು ಸಹಕಾರಗಳನ್ನು ನೀಡಿದವರು. ನಮ್ಮ ಶಾಲೆಗೆ ಏನೇ ಆಗಬೇಕು, ಇಂಥದ್ದು ಆಗಬೇಕು ಅಂತ ಅವರಿಗೆ ಒಂದು ಫೋನ್ ಹಾಯಿಸಿದ್ರು ಸಾಕು, ಮಾಡಿಕೊಳ್ಳಿ ಮೇಡಮ್, ನನ್ನದೆಲ್ಲ ಒಪ್ಪಿಗೆ ಇದೆ ಅಂತ ಹೇಳಿ ಪೂರ್ಣ ಮನಸ್ಸಿನಿಂದ ನಮ್ಮ ಶಾಲೆಗೆ ಸಹಕಾರವನ್ನು ನೀಡಿದವರು ಮಾನ್ಯ ಮಜೀದ್ರವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ STMC ಸದಸ್ಯರಾದಂಥ ಮಾನ್ಯ ಮಹಮ್ಮದ್ ರವರು ಹೂ ಕೊಟ್ಟು ಗೌರವಿಸಬೇಕು ಆಗಿ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. 2ನೇ ವಾರ್ಡಿನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸಿರುವವರು, ಶಾಲೆಯ ಯಾವುದೇ ಸಂಕಷ್ಟಗಳಿಗೆ ಸದಾ ಸಹಕಾರವನ್ನು ನೀಡುವವರು ಅನೀಸ್ ರೆಹಮಾನ್ ರವರು. ಇವರು ನಮ್ಮ ಶಾಲಾ ಪೋಷಕರೂ ಹೌದು. ಇವರ ಉಪಕಾರ ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಅವರಿಗೆ ಗೌರವದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಮಾನ್ಯ ಅಜೀಜ್ ರವರು ಹೂ ಕೊಟ್ಟು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅಜೀಜ್ ನಮ್ಮ ವೇದಿಕೆಯಲ್ಲಿದ್ದಾರೆ. ಮಾನ್ಯ ಓರ್ವ ಹಿರಿಯರು ನಮ್ಮ ಇವತ್ತಿನ ಧ್ವಜಾರೋಹಣ ಕಾರ್ಯವನ್ನು ನಡೆಸಿಕೊಟ್ಟವರು, ನಮ್ಮ ಊರಿನ ಹಿರಿಯರಾದಂಥ ರಾಮದಾಸ್ ಪೂಂಜರು ಕಡೆಂಜಗುತ್ತು. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಗೌರವದಿಂದ ಸ್ವಾಗತಿಸ್ತೇನೆ. ಸರ್, ನಿಮಗೆ ಸ್ವಾಗತ ಸುಸ್ವಾಗತ. ಇವರಿಗೆ ನಮ್ಮ STMC ಸದಸ್ಯರಾದಂಥ BM ಶಮೀರ್ ಅವರು ಹೂ ಕೊಟ್ಟು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೆ. ಮೊಹಮ್ಮದ್ ಹನೀಫ್ ರವರು ಜನರ ಸೇವೆ, ಅದೇ ರೀತಿ ಶಾಲೆಯ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡವರು. ಶಾಲೆಗೆ ಸದಾ ಸಹಕಾರವನ್ನು ನೀಡುತ್ತಿರುವವರು. ಅವರು ನಮ್ಮ ಶಾಲಾ ಪೋಷಕ ಪ್ರತಿನಿಧಿ ಕೂಡ ಹೌದು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಶಾಲಾ ಪರವಾಗಿ ಆತ್ಮೀಯ ಗೌರವವನ್ನು, ಸ್ವಾಗತವನ್ನು. ಇವರಿಗೆ ನಮ್ಮ STMC ಸದಸ್ಯರಾದಂಥ ಸೌಕತ್ ಅಲಿಯವರು ಹೂ ಕೊಟ್ಟು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿದ್ದಾರೆ ಇನ್ನೋರ್ವೆ ಗ್ರಾಮ ಪಂಚಾಯಿತಿ ಸದಸ್ಯೆ ರೆಹನಾ ನಜೀರ್ ಅವರು. ಅವರದು ಕೂಡ ಶಾಲೆಗೆ ಸದಾ ಸಹಕಾರ ಇದೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ಮೇಡಮ್. ಜುಬೇದರ್ ಅವರು ಹೂ ಕೊಟ್ಟು ಗೌರವಿಸಬೇಕು ಆಗಿ ವಿನಂತಿ ಮಾಡಿಕೊಳ್ತಾ ಇದ್ದೆ. ತಾಯಿರವರು ಬಂದು ಹೂ ಕೊಟ್ಟು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವೆ ಗ್ರಾಮ ಪಂಚಾಯತ್ ಸದಸ್ಯೆ ರೆಹನಾ ಮೊಹಮ್ಮದ್, ಇವರು ನಮ್ಮ ಪೋಷಕ ಪ್ರತಿನಿಧಿ ಕೂಡ ಹೌದು. ಅವರ ಸೇವೆ
ನಾವು ಸದಾ ಸ್ಮರಿಸ್ತೇವೆ. ಯಾಕೆ ಹೇಳಿದ್ರೆ ಶಾಲೆಯಲ್ಲಿ ತುರ್ತಾಗಿ ನಮಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಯಾವುದೇ ಒಂದು ಸಭೆ ಸಮಾರಂಭ ಆಗಲಿ ತಕ್ಷಣ ನಮಗೆ ಸ್ಪಂದಿಸುವವರು ನಮ್ಮ ರೆಹನಾ ಮಹಮ್ಮದ್ ಅವರನ್ನು, ಅವರ ಉಪಕಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಆತ್ಮೀಯವಾಗಿ ಅವರನ್ನು ಕೂಡ ಸಭೆಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಸ್ವಾಗತ, ಸುಸ್ವಾಗತ. ಇವರಿಗೆ ರಜಿಯಾರ್ ಅವರು ಹೂ ಕೊಟ್ಟು ಬಂದು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಈ ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಮಾನ್ಯ ಈಶ್ವರ್ ಸರ್ ಅವರು ವೇದಿಕೆಗೆ ಬಂದಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮಲ್ಲಿ STMC ಮಾಜಿ ಅಧ್ಯಕ್ಷರು ಇಬ್ಬರು ನಮ್ಮಲ್ಲಿ ಪ್ರಸ್ತುತ ಇರುವ STMCಯ ಮೊದಲಿನ ಅಧ್ಯಕ್ಷರಾಗಿದ್ದವರು ನಮ್ಮ ಅಬ್ದುಲ್ ರಹಿಮಾನ್ ಅವರು ವೇದಿಕೆಯಲ್ಲಿದ್ದಾರೆ. ಸದಾ ಶಾಲೆಯ ಅಭಿವೃದ್ಧಿಗೆ ತೊಡಗಿಸಿಕೊಂಡವರು. ಅವರಿಗೂ ಕೂಡ ಅಬ್ದುಲ್ ರಹಿಮಾನ್ ಮಾಜಿ ಅಧ್ಯಕ್ಷರು ರಾಜಗುಡ್ಡ ಶಾಲೆ, ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಅಜೀಜ್ ರವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಶಾಲಾ ಮಾಜಿ ಅಧ್ಯಕ್ಷರಾಗಿರುವಂತ ಮಾನ್ಯ ಬಸೀರ್ ಅವರು ಹಾಗೆ ನಜೀರ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಬನ್ನಿ. ಅದೇ ರೀತಿ ನಮ್ಮ STMC ಅಧ್ಯಕ್ಷರಾಗಿದ್ದುಕೊಂಡು ಶಾಲೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು ಮಾನ್ಯ ಹಾಮೀದ್ ರವರು, ಅವರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಇವರಿಗೆ ನಮ್ಮ ಸೌಕತ್ ಅಲಿಯವರು ಬಂದು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸದಾ ಶಾಲೆಯ ಅಭಿವೃದ್ಧಿ ಇಲಾಖಾ ನಿಯಮಗಳು ಎಲ್ಲವನ್ನು ತಿಳಿಸುತ್ತಾ ನಮಗೆ ಸಲಹೆ ಮಾರ್ಗದರ್ಶನವನ್ನು ನೀಡುತ್ತಾ ನಮ್ಮ ಮಾರ್ಗದರ್ಶಕರಾಗಿ ಬಂದಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ಮಾನ್ಯ HR ಈಶ್ವರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತ. ಇವರಿಗೆ ನಮ್ಮ ನಿವೃತ್ತ ಶಿಕ್ಷಕಿಯಾದಂಥ ಶೋಭಾ ಮೇಡಮ್ ರವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಬಸೀರ್ ಅವರು ನಮ್ಮ ಮಾಜಿ STMC ಅಧ್ಯಕ್ಷರು, 2 ಬಾರಿ ಶಾಲೆಯಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ಶಾಲೆಯ ಅಭಿವೃದ್ಧಿ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಮತ್ತು ಶಾಲಾ ಚಟುವಟಿಕೆಗಳಲ್ಲಿ ನಮಗೆ ಶಾಲಾ ಚಟುವಟಿಕೆಗಳನ್ನು ನಡೆಸಲು ಒಂದು ರೀತಿಯ ಪ್ರೇರಣೆ ಕೊಡುತ್ತಿರುವವರು ಮಾನ್ಯ ಬಸೀರ್ ಅವರು. ಅವರಿಗೆ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತ. ಇವರಿಗೆ ನಮ್ಮ STMC ಸದಸ್ಯರಾದ ಇಮ್ರಾನ್ ರವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನೋರ್ವ ನಮ್ಮ ಶಾಲಾ ಮಾಜಿ ಆಗಿದ್ದ ಮಾನ್ಯ ನಜೀರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ನಮಗೆ ಸಹಕಾರವನ್ನು ನೀಡಿದವರು. ಅವರಿಗೂ ಕೂಡ ಆತ್ಮೀಯ ಗೌರವದ ಸ್ವಾಗತವನ್ನು ಬಯಸ್ತೇನೆ. ಹಳೆ ವಿದ್ಯಾರ್ಥಿಯಾಗಿರುವಂತ ಪಾರೂನ್ ರವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಘನಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಶ್ರೀಮತಿ ಗುಲಾಬಿ ಮೇಡಮ್ ರವರಿಗೆ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ವಿನೋದ ಮೇಡಮ್ ರವರು ಹೂ ಕೊಟ್ಟು ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನೋರ್ವೆ ಗ್ರಾಮ ಪಂಚಾಯಿತಿಯ ಸದಸ್ಯೆ, ನಮ್ಮದೇ ವಾರ್ಡಿನ ಸದಸ್ಯರಾಗಿರುವಂತ ಮಾನ್ಯ ಕಲ್ಯಾಣಿ ಮೇಡಮ್ ರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಕಲ್ಯಾಣಿ ಮೇಡಮ್ ರವರಿಗೆ ಸ್ವಾಗತ, ಸುಸ್ವಾಗತ. ಅವರಿಗೂ ಕೂಡ ವಿನೋದ ಮೇಡಮ್ ರವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಪದ್ಮಶ್ರೀ ಪ್ರಶಸ್ತಿ ಪಡೆದಂತ ನಮ್ಮ ಹಾಜಬ್ಬರು ಬಂದಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮಲ್ಲಿ ನಮ್ಮದೇ ಕೊಣಾಜಿ ಕ್ಲಸ್ಟರಿನ ರಾಮಕೃಷ್ಣ ಪ್ರೌಢಶಾಲೆಯ ತ್ಯಾಗಂ ಸರ್ ಹಾಗೆ ರಾಮಕೃಷ್ಣ ಭಟ್ ಸರ್ ನಿಮ್ಮ ಇರುವಿಕೆಯನ್ನು ಕೂಡ ಅರಿಯುತ್ತಾ
ತಮಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ಹಿರಿಯ ಶಿಕ್ಷಕಿ ಚಂಚಲಕ್ಷ್ಮಿ ಮೇಡಮ್ ರವರು ಹೂ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಎಲ್ಆರ್ ಪದವಿನ ಮುಖ್ಯ ಶಿಕ್ಷಕರಾದಂತ ಮೋಹಿನಿ ಮೇಡಮ್ ರವರು ವೇದಿಕೆಯಲ್ಲಿದ್ದ ಇದು ಸಭೆಯಲ್ಲಿದ್ದಾರೆ. ಅವರ ಇರುವಿಕೆಯನ್ನು ಕೂಡ ಗಮನಿಸುತ್ತಾ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ರಂಜಿತಾ ಮೇಡಮ್ ರವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕಿಯಾದಂತ ವಿನೋದ ಮೇಡಮ್ ರವರು ಕೂಡ ಇದ್ದಾರೆ. ಅವರ ಇರುವಿಕೆಯನ್ನು ಕೂಡ ಪ್ರಶಂಸಿಸ್ತಾ ಅವರಿಗೆ ಚಂಚಲಕ್ಷ್ಮಿ ಮೇಡಮ್ ರವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪೋಷಕ ವೃಂದದವರಿಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿ ಶಿಕ್ಷಕ ಮಿತ್ರರಿಗೆ, ನಮ್ಮ ಪರಿಸರದ ನಮ್ಮ ಕೊಣಾಜೆ ಕ್ಲಸ್ಟರಿನ ಎಲ್ಲ ಸಂಸ್ಥೆಗಳಿಂದ ಆಗಮಿಸಿದ ಎಲ್ಲ ಶಿಕ್ಷಕ ಮಿತ್ರರಿಗೆ, ಶಾಲಾ ಪುಟಾಣಿಗಳಿಗೆ, ಬೇರೆ ಬೇರೆ ಊರಿನಿಂದ ಬಂದಿರುವ ವಿದ್ಯಾಭಿಮಾನಿಗಳಿಗೆ, ಶಿಕ್ಷಣಾಭಿಮಾನಿಗಳಿಗೆ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಪರವಾಗಿ ಸ್ವಾಗತ ಸುಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಆಗಮಿಸಿದ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಪೂರ್ವಕವಾಗಿ ಸ್ವಾಗತಿಸಿದ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತು ನಮಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಗೀತಾ ಮೇಡಮ್, ತಮಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ಮಾಡಿದ ಕಾರ್ಯಗಳು ಮುಂದಿನ ಪೀಳಿಗೆಗೆ ತಲುಪುವ ಸೇತುವೆಯೇ ವರದಿ. ನಡೆದ ಕಾರ್ಯಗಳ ಕನ್ನಡಿಯೇ ವರದಿ. ನಡೆದ ಸಾಧನೆಯ ವರದಿಯ ಸಮಗ್ರ ಚಿತ್ರಣವನ್ನು ನಿಮ್ಮ ಮುಂದೆ ಮಂಡಿಸಲಿದ್ದಾರೆ ಶ್ರೀಮತಿ ಅರ್ಪಿತಾ ಸಹಶಿಕ್ಷಕಿ. ನಮ್ಮ ಈ ಇಡೀ ಕಾರ್ಯಕ್ರಮ ಸಂಪೂರ್ಣವಾಗಿ ವಾರ್ಷಿಕೋತ್ಸವ ಇರಬಹುದು. ನಮ್ಮ ಮುಖ್ಯಮಂತ್ರಿ ವಿಶೇಷ ಅನುದಾನದಡಿ ಮಂಜೂರಾದ 2 ಕೊಠಡಿ, ಅದೇ ರೀತಿ LKG UKG 1ನೇ ತರಗತಿ ಆಂಗ್ಲ ಮಾಧ್ಯಮ ಉದ್ಘಾಟನೆ, ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀಲಿಕ್ಕೆ ಕಾರಣಕರ್ತರು ನಮ್ಮ STMC ಅವರು. ಮೊದಲಾಗಿ ನನ್ನ ಸಂಸ್ಥೆಯ STMC ಅಧ್ಯಕ್ಷರಾಗಿರುವಂತ ಮಾನ್ಯ ಖಾಲಿದ್ರವರಿಗೆ ಗೌರವದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೆ ವಿನೋದ ಮೇಡಮ್ ರವರು ಹೂ ಕೊಟ್ಟು ಅವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನನ್ನ ಸಂಸ್ಥೆಯ STMC ಉಪಾಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಜೈಮುನಾ, ಇವರು ಕೂಡ ನಮ್ಮ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಕಾರವನ್ನು ಕೊಟ್ಟವರು ಶ್ರೀಮತಿ ಜೈಮುನಾ. ಇವರಿಗೂ ಕೂಡ ಎಲ್ಲರ ಪರವಾಗಿ ಶಾಲೆಯ ಪರವಾಗಿ ಸ್ವಾಗತ ಸುಸ್ವಾಗತ. ಇವರಿಗೆ ನಮ್ಮ ಅರ್ಪಿತಾ ಮೇಡಮ್ ರವರು ಹೂ ಕೊಟ್ಟು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶಾಲಾ ವಾರ್ಷಿಕ ವರದಿ. ಮಕ್ಕಳ ಕನಸುಗಳಿಗೆ ರೂಪ ಕೊಡುವ ದೇವಾಲಯವೇ ಶಾಲೆ. ಮಗು ಇಂದು ಕಲಿಯುವ ಪಾಠವೇ ನಾಳೆಯ ಸಮಾಜದ ದಾರಿ. ಶಿಕ್ಷಣದ ಬೆಳಕಿನಲ್ಲಿ ಭವಿಷ್ಯ ಕಟ್ಟುವ ಸಂಕಲ್ಪದೊಂದಿಗೆ ಕನಸುಗಳಿಗೆ ರೊಕ್ಕೆ ಕೊಡುವ ಸಂಭ್ರಮವೇ ಶಾಲಾ ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವದ ವರದಿ ಇದೀಗ ತಮ್ಮ ಮುಂದೆ. ನೇತ್ರಾವತಿ ನದಿ ತಟದಲ್ಲಿ ಉಳ್ಳಾಲ ತಾಲೂಕಿನ ಹರೇಕಳ ಗ್ರಾಮದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವ ಗುರಿಯನ್ನು ಹೊಂದಿರುವ ಈ ಸಂಸ್ಥೆಯು 1991ರಲ್ಲಿ ಆರಂಭಗೊಂಡು 35 ಸಂವತ್ಸರಗಳು ಪೂರ್ಣಗೊಂಡಿವೆ. ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಸಹಪಠ್ಯ ಚಟುವಟಿಕೆಗಳ ಮೂಲಕ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ನಮ್ಮ ಶಾಲೆಯು 1ರಿಂದ 8ನೇ ತರಗತಿಯವರೆಗಿನ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಾಗಿದ್ದು,
ಈ ಶೈಕ್ಷಣಿಕ ವರ್ಷದಲ್ಲಿ 132 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. 5 ಕಾಯಂ ಶಿಕ್ಷಕರು ಹಾಗೂ 2 ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ 8 ತರಗತಿ ಕೋಣೆಗಳಿವೆ. ಶೈಕ್ಷಣಿಕ ಚಟುವಟಿಕೆಗಳು. ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿನಿಂದ ದ್ವಿಭಾಷಾ ತರಗತಿಗಳನ್ನು ಆರಂಭಿಸಲಾಗಿದೆ. 2025-26ನೇ ಸಾಲಿನಲ್ಲಿ ಪೂರ್ವ ಪ್ರಾಥಮಿಕ LKG ಮತ್ತು UKG ತರಗತಿಗಳನ್ನು ಆರಂಭಿಸುವ ಮೂಲಕ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೂ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಇದರಿಂದ ಮಕ್ಕಳಲ್ಲಿ ಭಾಷಾ ಕೌಶಲ್ಯ ಹಾಗೂ ಕಲಿಕೆಯಲ್ಲಿ ಉತ್ತಮ ಪ್ರಗತಿ ಕಾಣಬಹುದಾಗಿದೆ. ಸರ್ಕಾರದ ಸವಲತ್ತುಗಳು. ಶಾಲಾ ಮಕ್ಕಳಿಗೆ ಸರ್ಕಾರದಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಸಮರ್ಪಕವಾಗಿ ವಿತರಿಸಲಾಗಿದೆ. ಪಠ್ಯಪುಸ್ತಕ, ಸಮವಸ್ತ್ರ, ಶೂ ಸಾಕ್ಸ್, ಕ್ಷೀರಭಾಗ್ಯ ಯೋಜನೆ, ಅಕ್ಷರ ದಾಸೋಹ ಯೋಜನೆ, ಪೌಷ್ಟಿಕ ಆಹಾರವಾಗಿ ಪ್ರತಿದಿನ ಮೊಟ್ಟೆ ವಿತರಣೆ, ಕಬ್ಬಿನಾಂಶದ ಮಾತ್ರೆ, ಹೆಣ್ಣು ಮಕ್ಕಳಿಗೆ ಶುಚಿ ವಿತರಣೆ, ಪ್ರತಿ ವರ್ಷ ಮಕ್ಕಳ ವೈದ್ಯಕೀಯ ತಪಾಸಣೆ, ಈ ಎಲ್ಲ ಸೌಲಭ್ಯಗಳಿಂದ ಮಕ್ಕಳ ಆರೋಗ್ಯ ಮತ್ತು ಹಾಜರಾತಿ ಸುಧಾರಣೆಯಾಗಲು ಸಹಕಾರಿಯಾಗಿದೆ. ವಿವಿಧ ವಿದ್ಯಾರ್ಥಿ ವೇತನಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಗಿದೆ. ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುತ್ತಾರೆ ಹಾಗೂ ವಿದ್ಯಾರ್ಥಿ ವೇತನ ಪಡೆಯುತ್ತಿದ್ದಾರೆ. ಸಹಪಠ್ಯ ಚಟುವಟಿಕೆಗಳು ಮತ್ತು ಸಾಧನೆಗಳು. ನಮ್ಮ ಶಾಲೆಯ ಮಕ್ಕಳು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿ ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಬಹುಮಾನಗಳನ್ನು ಗಳಿಸಿರುವುದು ಹೆಮ್ಮೆಯ ಸಂಗತಿ. ಕೆಲವು ವಿದ್ಯಾರ್ಥಿಗಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುವುದು ಗಮನಾರ್ಹವಾಗಿದೆ. ಇಲಾಖಾ ಕಾರ್ಯಕ್ರಮಗಳು. ಇಲಾಖಾ ಕಾರ್ಯಕ್ರಮಗಳಾದ ಸಚೇತನ, ಗಣಿತ ಗಣಕ, ಓದು ಕರ್ನಾಟಕ, ಜ್ಞಾನ ಸೇತು, ಸಂಭ್ರಮ ಶನಿವಾರ, ಭಾಷಾ ದಿನಾಚರಣೆ, ರಸಪ್ರಶ್ನೆ, ಯೋಗ ದಿನಾಚರಣೆ, ವಿಶೇಷ ಮಕ್ಕಳ ದಿನಾಚರಣೆ ಮೊದಲಾದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ಅಲ್ಲದೆ ಶಿಕ್ಷಕರ ಕೌಶಲ್ಯ ಅಭಿವೃದ್ಧಿಗಾಗಿ ಇಲಾಖಾ ವತಿಯಿಂದ ಅನೇಕ ತರಬೇತಿಗಳನ್ನು ಶಿಕ್ಷಕರು ಪಡೆದುಕೊಂಡಿರುತ್ತಾರೆ. ವಿಶೇಷ ಕಾರ್ಯಕ್ರಮಗಳು. ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬಗಳು, ವಿಶೇಷ ದಿನಾಚರಣೆಗಳು, ಜಯಂತಿಗಳು, ಹಸಿರು ದಳದ ವತಿಯಿಂದ ಆರೋಗ್ಯ, ಸ್ವಚ್ಛತೆ ಮತ್ತು ಕಸ ನಿರ್ವಹಣೆ ಕುರಿತು ಕಾರ್ಯಕ್ರಮಗಳು, ಅಲ್ಲದೆ ಆರೋಗ್ಯ ಇಲಾಖೆಯಿಂದ ಡೆಂಗ್ಯೂ, ಮಲೇರಿಯಾ ಹರಡದಂತೆ ತಡೆಯಲು ವಹಿಸಬೇಕಾದ ಮುನ್ನೆಚ್ಚರಿಕೆಯ ಮಾಹಿತಿ ಕಾರ್ಯಾಗಾರಗಳನ್ನು ನಡೆಸಲಾಯಿತು. ರಾಷ್ಟ್ರೀಯ ವಿಜ್ಞಾನ ದಿನ ಹಾಗೂ ಗಣಿತ ದಿನವನ್ನು ವಿಶೇಷವಾಗಿ ಆಚರಿಸಲಾಯಿತು. ಗಣಿತ ದಿನದ ಸಂದರ್ಭದಲ್ಲಿ ಶಾಲೆಯಲ್ಲಿ ಸಣ್ಣ ಮಾರುಕಟ್ಟೆ ರಚಿಸಿ ಮೆಟ್ರಿಕ್ ಮೇಳ ಚಟುವಟಿಕೆ ಆಯೋಜಿಸಿ ಗಣಿತವನ್ನು ದೈನಂದಿನ ಜೀವನದೊಂದಿಗೆ ಅನ್ವಯಿಸಲು ಅರಿತುಕೊಳ್ಳುವಂತೆ ಮಾಡಲಾಗಿದೆ. ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯ ದಿನ, ಗಾಂಧಿ ಜಯಂತಿ ಮುಂತಾದ ಕಾರ್ಯಕ್ರಮಗಳನ್ನು ಗ್ರಾಮ ಪಂಚಾಯತ್, ಶಾಲಾ ಅಭಿವೃದ್ಧಿ ಸಮಿತಿ, ಪೋಷಕರು ಹಾಗೂ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಹಾಗೂ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲು ಪ್ರೇರೇಪಿಸಲಾಯಿತು. ಶ್ರೀಮತಿ ಆಶಾಲತಾ ಸಹಶಿಕ್ಷಕಿ ಅವರ ನಿವೃತ್ತಿ ಸಮಾರಂಭ ದಿನಾಂಕ 30 ಸೆಪ್ಟೆಂಬರ್ 2024ರಂದು ಶ್ರೀಮತಿ ಆಶಾಲತಾ ಇವರು ಕರ್ತವ್ಯದಿಂದ ನಿವೃತ್ತಿ ಹೊಂದಿದ್ದು, ದಿನಾಂಕ ಅಕ್ಟೋಬರ್ 1, 2024 ಅವರ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಅವರ ಸೇವೆ ವಿದ್ಯಾರ್ಥಿಗಳ ಹಾಗೂ ಶಾಲೆಯ ಬೆಳವಣಿಗೆಗೆ ಅನನ್ಯವಾಗಿದೆ. ಶೈಕ್ಷಣಿಕ ಪ್ರವಾಸ. ಮಕ್ಕಳ ಕಲಿಕೆಗೆ ಪೂರಕವಾಗಿ ಮತ್ತು ಮನೋರಂಜನೆಗಾಗಿ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಆಯೋಜಿಸಲಾಯಿತು. ಹೊಸ ಕಟ್ಟಡ ಶಿಲಾನ್ಯಾಸ ದಿನಾಂಕ 29 ನವೆಂಬರ್ 2024ರಂದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಹೊಸ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಹರೇಕಳ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಇವರ ಉಪಸ್ಥಿತಿಯಲ್ಲಿ ನಡೆಸಲಾಯಿತು. ಇದು ಶಾಲೆಯ ಮೂಲಭೂತ ಸೌಕರ್ಯ ಅಭಿವೃದ್ಧಿಯಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಬೇಸಿಗೆ ಶಿಬಿರ.
ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಏಪ್ರಿಲ್ ತಿಂಗಳಲ್ಲಿ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಯಿತು. ಈ ಶಿಬಿರವು ಆಟ, ಯೋಗ, ಮನೋರಂಜನೆ ಚಟುವಟಿಕಾ ಆಧಾರವಾಗಿದ್ದು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದರು. ಅಲ್ಲದೆ ನಮ್ಮ ಶಾಲೆಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದವರು ದತ್ತು ತೆಗೆದುಕೊಂಡಿದ್ದು ಈಗಾಗಲೇ ವಿದ್ಯಾರ್ಥಿಗಳಿಗೆ ಹಲವಾರು ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಜೊತೆಗೆ ಶಾಲಾ ಮೂಲಭೂತ ಸೌಕರ್ಯ ಅಭಿವೃದ್ಧಿಪಡಿಸುವರೇ ವಸ್ತು ರೂಪದಲ್ಲಿ ಕೊಡುಗೆ ನೀಡುತ್ತಾ ಬಂದಿದ್ದಾರೆ. ಇಂದು ಕೂಡ ಒಂದು ಹೊಸ ಕಪಾಟು ಹಾಗೂ ಕತೆ ಪುಸ್ತಕಗಳ ಕೊಡುಗೆ ನೀಡಿರುತ್ತಾರೆ. ಇವರ ಸಹಾಯ ಸಹಕಾರ ಹೀಗೆ ಮುಂದುವರಿಯಲಿ. ಕ್ರೀಡಾಕೂಟ. ಶಾಲಾ ಮಟ್ಟದ ವಾರ್ಷಿಕ ಕ್ರೀಡಾಕೂಟವನ್ನು ಉತ್ಸಾಹದಿಂದ ಆಯೋಜಿಸಲಾಯಿತು. ವಿವಿಧ ಕ್ರೀಡೆಗಳಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿದರು. ಹಾಗೆಯೇ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿಯೂ ಭಾಗವಹಿಸಿರುತ್ತಾರೆ. ರಾಷ್ಟ್ರೀಯ ಪ್ರತಿಭಾನ್ವೇಷಣಾ ಪರೀಕ್ಷೆ ಹಾಗೂ ನವೋದಯ ಪರೀಕ್ಷೆಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಹತ್ವವನ್ನು ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನದೊಂದಿಗೆ ನೀಡಿ ಮಕ್ಕಳು ಪರೀಕ್ಷೆಯನ್ನು ಎದುರಿಸಿರುತ್ತಾರೆ. ಶಾಲಾ ಸಂಘಗಳು. ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಸತ್ತು, ಕ್ರೀಡಾ ಸಂಘ, ಮಕ್ಕಳ ಹಕ್ಕುಗಳ ಸಂಘ, ಭಾಷಾ ಸಂಘ, ಗಣಿತ ಸಂಘ, ವಿಜ್ಞಾನ ಸಂಘ, ಮಕ್ಕಳ ಸುರಕ್ಷಾ ಸಮಿತಿ, ಮೀನಾ ಸಂಘ ಹಾಗೂ ಇಕೋ ಕ್ಲಬ್ನಂತಹ ಸಂಘಗಳನ್ನು ರಚಿಸಿ ಕಾರ್ಯನಿರ್ವಹಿಸಲಾಗುತ್ತಿದೆ. ಪ್ರತಿ ತಿಂಗಳು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸಭೆ ಕರೆದು ಶಾಲೆಯ ಅಭಿವೃದ್ಧಿ, ಮಕ್ಕಳ ಕಲಿಕೆ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚಿಸಲಾಗುತ್ತಿದೆ. ತಾಯಂದಿರ ಸಭೆ. ವಿದ್ಯಾರ್ಥಿಗಳ ಕಲಿಕೆ, ಸ್ವಚ್ಛತೆ, ಶಿಸ್ತು, ಆರೋಗ್ಯ ಮತ್ತು ನೈರ್ಮಲ್ಯ ಇವುಗಳ ಉತ್ತಮ ನಿರ್ವಹಣೆಗಾಗಿ ಅವುಗಳ ಬಗ್ಗೆ ಚರ್ಚಿಸಲು ಆಗಾಗ ಪೋಷಕರ ಸಭೆ ಹಾಗೂ ತಾಯಂದಿರ ಸಭೆ ಕರೆದು ಸೂಕ್ತ ಸಲಹೆಗಳನ್ನು ಪಡೆದು ಅನುಷ್ಠಾನಗೊಳಿಸಲಾಗುತ್ತಿದೆ. ಹಾಗೂ ಅಕ್ಷರ ದಾಸೋಹ ಯೋಜನೆಯಲ್ಲಿ ತಾಯಂದಿರ ಸಮಿತಿಯ ಸದಸ್ಯರ ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸಲಾಗುತ್ತಿದೆ. ಗ್ರಾಮ ಸಭೆ. ನಮ್ಮ ಮಕ್ಕಳು ಗ್ರಾಮ ಸಭೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರ ಮೂಲಕ ಶಾಲೆಯ ಚಟುವಟಿಕೆಗಳು ಮತ್ತು ಶಾಲೆಯ ಅಗತ್ಯಗಳ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಹಾಗೂ ಗ್ರಾಮಸ್ಥರಿಗೆ ಮಾಹಿತಿ ನೀಡಿರುತ್ತಾರೆ. ಶಾಲೆಯ ಅಗತ್ಯಗಳು. ಶಾಲೆಯ ಸುರಕ್ಷತೆ ಹಾಗೂ ಗುಣಮಟ್ಟದ ಶಿಕ್ಷಣಕ್ಕಾಗಿ ಕೆಳಕಂಡ ಸೌಲಭ್ಯಗಳು ಅಗತ್ಯವಾಗಿರುತ್ತವೆ. ಶಾಲಾ ಆವರಣಕ್ಕೆ ಆವರಣ ಗೋಡೆ ಮತ್ತು ರಸ್ತೆ, ಶಾಲಾ ಭದ್ರತೆಗೆ ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಸ್ಮಾರ್ಟ್ ಶಿಕ್ಷಣಕ್ಕಾಗಿ ಪ್ರಾಜೆಕ್ಟರ್, ಶಾಲಾ ಮಕ್ಕಳಿಗೆ ಆಟದ ಮೈದಾನ, ಹುಡುಗರ ಶೌಚಾಲಯ ಈ ಎಲ್ಲ ಅಗತ್ಯಗಳನ್ನು ಪೂರೈಸುವಲ್ಲಿ ಗ್ರಾಮ ಪಂಚಾಯಿತಿ, ದಾನಿಗಳು, ಪೋಷಕರ ಹಾಗೂ ಸಮುದಾಯದ ಸಹಾಯವನ್ನು ಕೋರುತ್ತೇವೆ. ನಮ್ಮ ಶಾಲೆಯು ಗ್ರಾಮ ಪಂಚಾಯಿತಿ, ಶಾಲಾ ಅಭಿವೃದ್ಧಿ ಸಮಿತಿ, ಇಲಾಖೆ, ಪೋಷಕರು, ಶಿಕ್ಷಕರು, ಹಳೆ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಸಮುದಾಯದ ಸಹಕಾರದಿಂದ ನಿರಂತರವಾಗಿ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಶೈಕ್ಷಣಿಕ ಪ್ರಗತಿ ಸಾಧಿಸುವಲ್ಲಿ ಎಲ್ಲರ ಸಹಾಯ ಸಹಕಾರ ಕೋರುತ್ತಾ ಪುಟ್ಟ ವರದಿಯನ್ನು ತಮ್ಮ ಮುಂದೆ ಮಂಡಿಸಲು ಅನುವು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ವರದಿ ವಾಚನಕ್ಕೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು. ಸವಿವರವಾಗಿ ಶಾಲಾ ವರದಿಯನ್ನು ಮಂಡಿಸಿದ ಶ್ರೀಮತಿ ಅರ್ಪಿತಾ ಇವರಿಗೆ ಧನ್ಯವಾದಗಳು. ಇದೀಗ ಸನ್ಮಾನ ಕಾರ್ಯಕ್ರಮ. ಸನ್ಮಾನ ಎಂದರೆ ಪದಕ ಹಾಗೂ ಹೂವಿನ ಗುಚ್ಛವಲ್ಲ. ಇದು ವರ್ಷಗಳ ಶ್ರಮ, ತ್ಯಾಗ ಮತ್ತು ನಿಸ್ವಾರ್ಥ ಸೇವೆಗೆ ಸಮಾಜ ಸಲ್ಲಿಸುವ ಹೃದಯಪೂರ್ವಕ ಕೃತಜ್ಞತೆ. ಸಾಧಕರು ಬೆಳಕಿನಂತೆ ಮೌನವಾಗಿ ಪ್ರಕಾಶಿಸುತ್ತಾರೆ. ಸನ್ಮಾನವು ಆ ಬೆಳಕನ್ನು ಸಮಾಜದ ಮುಂದೆ ತರಲು ನೆರವಾಗುತ್ತದೆ. ಇದೀಗ 10ನೇ ತರಗತಿಯ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಈ ಶಾಲೆಯಲ್ಲಿ ಕಲಿತು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಟೀಚರ್ ಎಲ್ಲಿದ್ರು ಬರಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ತೆ. ನಮ್ಮ ಶಾಲೆಯಿಂದ 8th ಆಗಿ ಹೋದ ಮಕ್ಕಳು ರಾಮಕೃಷ್ಣ ಪ್ರೌಢಶಾಲೆ ಮತ್ತು ನ್ಯೂ ಪಡುಪು ಶಾಲೆಯಲ್ಲಿ 2023-24ನೇ ಸಾಲಿನಲ್ಲಿ ಅತ್ಯಧಿಕ ಅಂಕ ಪಡೆದು 80% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರನ್ನು ನಾವಿವತ್ತು ಈ ಸಭೆಯಲ್ಲಿ ಗುರುತಿಸಲಿಕ್ಕಿದ್ದೇವೆ. ಹಾಗಾಗಿ ಕುಮಾರಿ ಡೆನ್ಸಿಟಾ ವೇದಿಕೆಗೆ ಬರಬೇಕು. ಡೆನ್ನಿಸ್ ಫೆರ್ನಾಂಡಿಸ್ ಹಾಗೂ ಸರಿತಾ ಇವರ ಸುಪುತ್ರಿಯಾದ ಕುಮಾರಿ ಡೆನ್ಸಿಟಾ ಕಳೆದ
2023-24ನೇ ಸಾಲಿನಲ್ಲಿ 81% ಅಂಕವನ್ನು ಪಡೆದು ನಮ್ಮ ಶಾಲೆಗೆ, ಅವಳು ಕಲಿತ ಶಾಲೆ ಹೈಸ್ಕೂಲಿಗೆ ಅವಳ ತಂದೆ ತಾಯಿಗೆ ಹಾಗೂ ಊರಿನ ಹಿರಿಯರಿಗೆ ಹಾಗೂ ಊರಿನ ನಾಗರಿಕರಿಗೆಲ್ಲ ಹೆಮ್ಮೆ ತರುವಂತಹ ಕೆಲಸವನ್ನು ಮಾಡಿದ್ದಾಳೆ. ಅವಳು ಪ್ರಸ್ತುತ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ ಅಭ್ಯಾಸ ಮಾಡ್ತಿದ್ದಾಳೆ. PCMB ತಗೊಂಡಿದ್ದಾಳೆ. ಡಾಕ್ಟರ್ ಆಗಬೇಕು ಅನ್ನೋ ಮಹದಾಸೆಯನ್ನು ಇಟ್ಟುಕೊಂಡಿದ್ದಾಳೆ. ಅವಳ ಭವಿಷ್ಯಕ್ಕೆ ಶುಭವಾಗ್ಲಿ ಅಂತ ನಮ್ಮೆಲ್ಲರ ಪರವಾಗಿ ಹಾರೈಸುತ್ತಾ ಅವಳಿಗೆ ಈ ಕಿರು ಸನ್ಮಾನವನ್ನು ನಾವು ನಮ್ಮ ಶಾಲಾ ವತಿಯಿಂದ ಮಾಡ್ತಾ ಇದ್ದೇವೆ. ಮಗ, ನಿನ್ಗೆ ದೇವರು ಒಳ್ಳೆಯದು ಮಾಡಲಿ, ನಿನ್ನ ಭವಿಷ್ಯ ಉಜ್ವಲವಾಗ್ಲಿ ಅಂತ ನಾನು ಬೇಡಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಪದ್ಮಶ್ರೀ ಪುರಸ್ಕೃತ ಹಾಜಪ್ಪ ಸರ್ ನಮ್ಮ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಸರ್. ನಿಮ್ಮಿಂದ ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಿದ ಅವಳು ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ತನ್ನ ಸಾಧನೆಯನ್ನು ಮಾಡ್ತಾಳೆ ಅನ್ನೋ ವಿಶ್ವಾಸ ನಮ್ಗೆಲ್ರಿಗಿದೆ. ಮತ್ತೊಮ್ಮೆ ನಿಮ್ಗೆ ಗುಡ್ ಲಕ್. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶುಭವನ್ನು ಹಾರೈಸಲಿಕ್ಕಿದ್ದಾರೆ. ತಾವೆಲ್ಲರೂ ದಯವಿಟ್ಟು ಗಮನ ಇಟ್ಟು ಕೇಳಿ. ಎಲ್ಲರಿಗೂ ಮುಸ್ಸಂಜೆಯ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ ಮತ್ತು ನಮ್ಮ STMC ಸಮಿತಿಯ ಸಹಯೋಗದೊಂದಿಗೆ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಆಯೋಜನೆ ಮಾಡಲಾಗಿದೆ. ಒಳ್ಳೆ ಪೆಂಡಲ್ಲು, ಒಳ್ಳೆ ಸ್ಟೇಜ್ ಡೆಕೋರೇಷನ್ನು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಶಾಲೆಯ ಕ್ರಿಯಾಶೀಲ ಮುಖ್ಯ ಶಿಕ್ಷಕರು, ಶಿಕ್ಷಕರಿಂದ, STMC ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಮಕ್ಕಳ ಹೆತ್ತವರು, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳು ಎಲ್ಲರ ಒಂದು ಸಹಕಾರದೊಂದಿಗೆ ಈ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಹಾಗಾಗಿ ನನ್ನ ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ಎಲ್ರಿಗೂ ತುಂಬ ಹೃದಯದ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಈ ದಿನ ನಮ್ಮ ಸನ್ಮಾನ್ಯ ಕರ್ನಾಟಕದ ಕಣ್ಮಣಿ ಸಭಾಧ್ಯಕ್ಷರು, ಕರ್ನಾಟಕ ಸರ್ಕಾರ, ಶಿಕ್ಷಣ ಪ್ರೇಮಿಗಳು, ಶಿಕ್ಷಕರು, ಮಕ್ಕಳು ಅಂದರೆ ಅಪಾರ ಪ್ರೀತಿ ಉಳ್ಳಂತಹ ನಮ್ಮ ನೆಚ್ಚಿನ UT ಖಾದರ್ ಸಾಹೇಬರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಲಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ನನ್ನ ತುಂಬ ಹೃದಯದ ನಮಸ್ಕಾರಗಳನ್ನು ನಾನು ಸಲ್ಲಿಸುತ್ತಾ ಈ ದಿನ ಕಾರ್ಯಕ್ರಮವನ್ನು ಕುರಿತು ನಾನು ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ನಮ್ಮ ಗುಲಾಬಿ ಮೇಡಮ್ ರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಅರೆಕಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಅಬ್ದುಲ್ ಮಸೀದ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಗೌರವಾನ್ವಿತ ಸದಸ್ಯರಾದಂಥ ಅನೀಸ್ ರೆಹಮಾನ್ ಸರ್ ಅವರಿದ್ದಾರೆ, ಮಹಮ್ಮದ್ ಅನೀಫ್ ಸರ್ ಅವರಿದ್ದಾರೆ, ರೆಹನಾ ನಜೀರ್ ಮೇಡಮ್ ರವರಿದ್ದಾರೆ, ರೆಹನಾ ಮಹಮ್ಮದ್ ಮೇಡಮ್ ರವರಿದ್ದಾರೆ, ಕಲ್ಯಾಣಿ ಮೇಡಮ್ ರವರಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಸಂಸ್ಥೆಗೆ ಪದ್ಮಶ್ರೀ ಪುರಸ್ಕೃತರು ನ್ಯೂ ಪಡಪು ನಿಮ್ಮೆಲ್ಲರ ಶಿಕ್ಷಣ ಪ್ರೇಮಿಗಳು, ಶಿಕ್ಷಣ ಚಿಂತಕರು, ಶಿಕ್ಷಣ ಮತ್ತು ಮಕ್ಕಳ ಮೇಲೆ
ಅಪಾರ ಗೌರವವುಳ್ಳಂಥ ನಮ್ಮ ನೆಚ್ಚಿನ ಹಿರಿಯವರು, ನಮ್ಮ ಮಾರ್ಗದರ್ಶಕರು ಆದಂತಹ ನಮ್ಮ ಆಜಬ್ಬ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಬಶೀರ್ ಸರ್ ಅವರಿದ್ದಾರೆ, STMC ಅಧ್ಯಕ್ಷರಾದಂಥ ನಮ್ಮ ಬಶೀರ್ ಸರ್, ಮಾಜಿ ಅಧ್ಯಕ್ಷರು ಬಶೀರ್ ಸರ್ ಅವರಿದ್ದಾರೆ, ನಜೀರ್ ಸರ್ ಅವರಿದ್ದಾರೆ, ಹಾಮಿದ್ ಸರ್ ಅವರಿದ್ದಾರೆ, ಅಬ್ದುಲ್ ರೆಹಮಾನ್ ಸರ್ ಅವರಿದ್ದಾರೆ. ನಮ್ಮ ಸಂಸ್ಥೆ ಚುರುಕಾಗಿ ಕ್ರಿಯಾಶೀಲವಾಗಿ ಕಾರ್ಯವನ್ನು ನಿರ್ವಹಿಸ್ತಿದೆ. ನಮ್ಮ ಸಂಸ್ಥೆಯ ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿಯಲ್ಲೂ ಕೂಡ ಈ ಕರ್ತವ್ಯವನ್ನು ನಿರ್ವಹಿಸಿ ಹೆಸರುವಾಸಿಯಾಗಿರುವಂಥ ನಮ್ಮ ಸಂಸ್ಥೆಯ ಶ್ರೀಮತಿ ಗೀತಾ ಮೇಡಮ್ರವರು, ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕರಾದಂತಹ ಗೀತಾ ಮೇಡಮ್ರವರಿದ್ದಾರೆ. ನಮ್ಮ STMC ಅಧ್ಯಕ್ಷರಾದಂತಹ ನಮ್ಮ ಖಾಲಿದ್ ಸರ್ ಅವರಿದ್ದಾರೆ. ಮತ್ತು ಜೊತೆಗೆ ನಮ್ಮ ಪಕ್ಕದ ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳು, ನಮ್ಮ ಎಲಿಯರ್ಪದ ಮುಖ್ಯ ಶಿಕ್ಷಕರು, ಅರೆಕಳ ರಾಮಕೃಷ್ಣ ಅರೆಕಳ ವಿದ್ಯಾಸಂಸ್ಥೆ ಶಿಕ್ಷಕರು, ಮತ್ತು ನಮ್ಮ ತ್ಯಾಗಂ ಸರ್ ಅವರು ವಿಭಾಗೀಯ ಕಾರ್ಯದರ್ಶಿಗಳು, ಅವರು ಕೂಡ ಬಂದಿದ್ದಾರೆ. ನಮ್ಮ ನಿವೃತ್ತ ಶಿಕ್ಷಕರು ಕೂಡ ಶಾಲೆಯ ಮೇಲೆ ಅಭಿಮಾನವನ್ನು ಇಟ್ಕೊಂಡು ಬಂದಿದ್ದಾರೆ. ನನ್ನ ನೆಚ್ಚಿನ ಮಕ್ಕಳ ಹೆತ್ತವರು, ಪೋಷಕರು, ನೀವುಗಳು ಕೂಡ ಬಂದಿದ್ದೀರಾ. ಅದರಲ್ಲೂ ಅತಿ ಮುಖ್ಯವಾಗಿ ನಮ್ಮ ಊರಿನ ಪ್ರಮುಖರು, ಗಣ್ಯರು, ನಮ್ಮ ಶಾಲಾ ಮೇಲೆ ಅಪಾರ ಗೌರವವುಳ್ಳಂತಹ ತಾವೆಲ್ಲರೂ ನಮ್ಮ ಊರಿನ ಅಭಿಮಾನಿಗಳು, ನಮ್ಮ ಮಕ್ಕಳ ಅಭಿಮಾನಿಗಳು ತಾವುಗಳು ಬಂದಿದ್ದೀರಿ. ನಮ್ಮ ಪ್ರೀತಿಯ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ನೀವು ಮಾತಾಡೋದು ನಿಲ್ಲಿಸಿ ಸರ್, ನಮ್ಮ ಮೊದಲು ಕಲ್ಚರಲ್ ಪ್ರೋಗ್ರಾಮ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಪೋಷಕರು ಅಷ್ಟೇ, ನೀವು ಮಾತಾಡೋದು ನಿಲ್ಲಿಸಿ ಸರ್, BO ಸರ್, ನಮ್ಮ ಮಕ್ಕಳು ಕಲ್ಚರಲ್ ಪ್ರೋಗ್ರಾಮ್ ನೋಡಬೇಕು ಎಂಬುವ ಒಂದು ಕಾತುರದಲ್ಲಿ ತಾವು ಕುಳಿತುಕೊಂಡಿದ್ದೀರಿ. ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಟ್ಟು 132 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. 8 ಕೊಠಡಿಗಳನ್ನು ಒಳಗೊಂಡಿದೆ. ಈ ದಿನ ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರು UT ಖಾದರ್ ಸಾಹೇಬರು ಅವರು ನಮ್ಮ 2 ಹೊಸ ಮುಖ್ಯಮಂತ್ರಿಗಳ ಅನುದಾನದಿಂದ ನಿರ್ಮಾಣಗೊಂಡಿರುವಂಥ 2 ಕೊಠಡಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಯಾಕೆ ಅವರನ್ನು ನಾನು ನೆನಪು ಮಾಡ್ಕೊಳ್ತೀನಿ ಅಂತ ಅಂದರೆ, ನಾವು ಏನಾದರೂ ತೆಗೆದುಕೊಂಡು ಹೋದರೆ, ಪಟ್ಟಿಯನ್ನು ತೆಗೆದುಕೊಂಡು ಹೋದರೆ, ಸರ್ ರಾಜಗುಡ್ಡೆ ಶಾಲೆಗೆ ಕೊಡಬೇಕು ಅಂದರೆ ಮೊದಲು ಕೊಡಿ, ರಾಜಗುಡ್ಡೆ ಕೊಡಬೇಕು, ಅಲ್ಲ ಅದು ಇಂಪ್ರೂವ್ ಆಗಬೇಕು ಆ ಶಾಲೆ ಅಂತಾರೆ. ಅದೇನೋ ಕಾರಣ ಈ ಶಾಲೆಯ ಮೇಲೆ ಅವ್ರಿಗೆ ಹೆಚ್ಚು ಅಭಿಮಾನ, ಪ್ರೀತಿ ಮತ್ತು ಅಭಿಮಾನ. ಈ ಜನರ ಮೇಲೂ ಕೂಡ ಪ್ರೀತಿ ಅಭಿಮಾನ, ಶಾಲೆಯ ಮೇಲೂ ಕೂಡ ಅಭಿಮಾನ. ಏನನ್ನ ಕೇಳಲಿಕ್ಕೆ ಹೋದ್ರು ಕೂಡ ಹೌದಾ, ರಾಜಗುಡ್ಡಿಗೆ ಮೊದಲು ಕೊಡಿ, ಅದಕ್ಕೆ ಏನು ಕೊರತೆ ಆಗಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಮೊನ್ನೆ 2 ಕೊಠಡಿಗಳನ್ನು ಕೊಟ್ಟಿದ್ದಾರೆ. ಹಲವಾರು ಎಲ್ಲ ಕೊಠಡಿ, ಕ್ಲಾಸ್ ರೂಮು, ಮತ್ತು ಇನ್ನೊಂದು ಅತಿ ಮುಖ್ಯವಾಗಿ LKG UKGಯನ್ನು ಕೂಡ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ. ಬೈಲಿಂಗ್ವೆಲ್ ಸ್ಕೂಲನ್ನು ಕೂಡ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಉಲ್ಲಾಳ ತಾಲೂಕಿನೆಲ್ಲ ಇರುವಂಥ ಎಲ್ಲ ಶಾಲೆಗಳಲ್ಲೂ ಕೂಡ ದ್ವಿಭಾಷಾ ಶಾಲೆಗಳನ್ನು, ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಅವರ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಮಕ್ಕಳು ಚೆನ್ನಾಗಿ ಕಲಿಬೇಕು ಎಂಬುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ನೀಡಿ ಅವರು ಒಂದು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ ನಮ್ಮ UT ಖಾದರ್ ಸಾಹೇಬರು. ಈ ಊರಿನ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೂಡ ಅಷ್ಟೇ ನಮ್ಮ ಶಾಲೆಗೆ ಬೇಕಾಗಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಒದಗಿಸಿ ಕೊಡ್ತಾ ಇದ್ದಾರೆ. ನಮ್ಮ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. 90 ಇದ್ದಂಥ ಮಕ್ಕಳ ಸಂಖ್ಯೆ ಇವತ್ತು 132 ಮಕ್ಕಳ ಸಂಖ್ಯೆಗೆ ಏರಿಕೆಯಾಗಿದೆ. ಇದರಿಂದ ನಮ್ಮ ಶಾಲೆ ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮ ದಾಖಲಾತಿಯನ್ನು ಪಡೆದುಕೊಳ್ಳುವುದರ ಜೊತೆಗೆ ನಮ್ಮ ರಾಜಗುಡ್ಡೆ ಶಾಲೆಯು ಕೂಡ ಒಂದು ಅತ್ಯುತ್ತಮವಾಗಿ ಶಾಲೆಯಾಗಿ ಹೊರಹೊಮ್ಮುತ್ತದೆ. ಹಾಗಾಗಿ ಇನ್ನೊಂದು ಅತಿ ಮುಖ್ಯವಾಗಿ ನಮ್ಮ ಈಗಾಗಲೇ ನಮ್ಮ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯಲ್ಲಿ 13 ಮಕ್ಕಳನ್ನು ಈಗಾಗಲೇ LKGಗೆ ದಾಖಲು ಮಾಡಿದ್ದಾರೆ. ಮುಂದಿನ ವರ್ಷದ ದಾಖಲಾತಿಯನ್ನು ಈಗಲೇ ಪ್ರಾರಂಭ ಮಾಡಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂತಂತಂದರೆ, ಹೆಚ್ಚು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ದಾಖಲಾಗಬೇಕು, ಕಲಿಬೇಕು, ವಿದ್ಯಾವಂತರಾಗಬೇಕು ಎಂಬುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಈಗಲೇ ದಾಖಲಾತಿಯನ್ನು ಪ್ರಾರಂಭ ಮಾಡಬೇಕು ಅಂತ ನಮಗೆ ಶಿಕ್ಷಕ ವೃಂದದವರು ಇಲಾಖೆಗೆ ಮಾರ್ಗದರ್ಶನವನ್ನು, ಸಲಹೆ, ನಿರ್ದೇಶನವನ್ನು ನೀಡಿದೆ. ಹಾಗಾಗಿ ನಾವು ಈಗಾಗಲೇ ಮಕ್ಕಳ ದಾಖಲಾತಿಯನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಮಕ್ಕಳ ಹೆತ್ತವರೇ, ತಮಗೊಂದು ಕಿವಿ ಮಾತು. ನಮ್ಮ ಶಾಲೆಯಲ್ಲಿ ನಮ್ಮ ಮೇಡಮ್ರವರು ವರದಿಯನ್ನು ವಾಚನ ಮಾಡಿದರು. ವರದಿಯನ್ನು 6-7 ಪುಟಗಳ ವರದಿಯನ್ನು ಓದಿದರು. ಇದರ ಉದ್ದೇಶ ಏನಪ್ಪ ಅಂತಂದರೆ,
ನಮ್ಮ ಶಾಲೆಯಲ್ಲಿ ಕೇವಲ ಶಿಕ್ಷಣವನ್ನು ಮಾತ್ರ ಕಲಿಸ್ತಾ ಇಲ್ಲ, ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕಲಿಸ್ತಾ ಇದ್ದಾರೆ. ಮಕ್ಕಳಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದುವಂತೆ ಎಲ್ಲ ಚಟುವಟಿಕೆಗಳನ್ನು ನಮ್ಮ ಶಿಕ್ಷಕ ವೃಂದ, ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಇಲಾಖೆ ನಿಗದಿಪಡಿಸಿರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಹೇಳಿಕೊಡುತ್ತಿರುವುದನ್ನು ನಾನು ಕಣ್ಣಾರೆಯಾಗಿ ಕಂಡಿದ್ದೇನೆ. ಶಾಲೆಯಲ್ಲೂ ಕೂಡ ಶಿಕ್ಷಕರು ನಮ್ಮ ಶಾಲೆಗೆ ಭೇಟಿಯನ್ನು ನೀಡಿದರೆ ಯಾವಾಗಲೂ ಅವರು ಮಕ್ಕಳಿಗೆ ಬೋಧನೆ ಮಾಡುವ, ಮಾರ್ಗದರ್ಶನ ನೀಡುವ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವುದನ್ನು ನಾನು ಕಣ್ಣಾರೆಯಾಗಿ ಕಂಡಿದ್ದೇನೆ. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವಂಥ ಎಲ್ಲ ಮಕ್ಕಳ ಬಾಳು ಮುಂದಿನ ದಿನಗಳಲ್ಲಿ ಬಾಳು ಬಂಗಾರವಾಗ್ತದೆ. ಈ ಮಾತನ್ನು ನಾವು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯ ಭವಿಷ್ಯವಿದೆ. ಇವತ್ತಿನ ದಿನಗಳಲ್ಲಿ ನಮ್ಮ ಸರ್ಕಾರವೂ ಕೂಡ ಎಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದೆ. 2 ಸೆಟ್ ಯೂನಿಫಾರ್ಮು, ಶೂ, ಸಾಕ್ಸು, ಉಚಿತ ಪಠ್ಯಪುಸ್ತಕ, ಬಿಸಿ ಊಟ, ಮತ್ತು ಪೌಷ್ಟಿಕ ಮಾತ್ರೆಗಳು, ಕೆನೆಭರಿತ ಹಾಲು, ಮತ್ತು ರಾಗಿ ಮಾಲ್ಟು ಎಲ್ಲವನ್ನು ಕೂಡ ಒದಗಿಸಿಕೊಡ್ತದೆ. ಪ್ರತಿಭಾ ಕಾರಂಜಿ, ಆಮೇಲೆ ಕಲಿಕಾ ಹಬ್ಬ, ಪ್ರತಿಯೊಂದು ಕ್ರೀಡಾಕೂಟಗಳು ಎಲ್ಲದರಲ್ಲೂ ಕೂಡ ಭಾಗವಹಿಸಿ ನಮ್ಮ ಮಕ್ಕಳು ಸರ್ವಾಂಗೀಣ ಅಭಿವೃದ್ಧಿಯನ್ನು ಕಾಣಬೇಕು, ಹೊಂದಬೇಕು. ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಮಕ್ಕಳ ಪ್ರಗತಿ ಹೊಂದುವುದರಿಂದ ನಮ್ಮ ದೇಶದ ಅಭಿವೃದ್ಧಿ ಹೊಂದುತ್ತದೆ ಎಂಬಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ದಿನ ಎಲ್ಲ ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ನಮ್ಮ ಸರ್ಕಾರ ಅವಕಾಶಗಳನ್ನು ಕಲ್ಪಿಸಿಕೊಡ್ತಿದೆ, ಸವಲತ್ತುಗಳನ್ನು ಒದಗಿಸಿಕೊಡ್ತಾ ಇದೆ. ಮೊಟ್ಟೆಯನ್ನು ಕೂಡ ಅಷ್ಟೇ, ಮೊದಲು ವಾರದಲ್ಲಿ 2 ಮೊಟ್ಟೆಗಳನ್ನು ಕೊಡ್ತಾ ಇದ್ರು. ಇವತ್ತಿನ ದಿನದಲ್ಲಿ 6 ದಿನಗಳು ಕೂಡ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮೊಟ್ಟೆಯನ್ನು ತಿನ್ನೋದ್ರಿಂದ ಮಕ್ಕಳಲ್ಲಿ ಮಾಂಸಖಂಡಗಳು ಬಲಿಷ್ಠವಾಗ್ತವೆ, ಮೂಳೆಗಳು ಉತ್ತಮವಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ, ಮಕ್ಕಳ ಮೆದುಳು ಕೂಡ ಚುರುಕಾಗಿ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದುತ್ತದೆ. ಆ ಒಂದು ಸಲುವಾಗಿ ಹಲವಾರು ಯೋಜನೆಗಳನ್ನು ನಮ್ಮ ಸರ್ಕಾರ ಜಾರಿಗೆ ತಂದಿದೆ. ಇನ್ನೊಂದು ನಿಮಗೆ ಕಿವಿ ಮಾತು, ನಾನು ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ವ್ಯಕ್ತಿ. ನಮ್ಮ ಮನೆಯಲ್ಲಿ 7-8 ಜನ, ನಾವು 3 ಜನ ಗಂಡು ಮಕ್ಕಳು, 5 ಜನ ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು. ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಎಲ್ಲರೂ ಕೂಡ ಒಂದೊಂದು ಸ್ಥಾನದಲ್ಲಿ ಇವತ್ತು ನಾವು ನೌಕರಿಯನ್ನು ಮಾಡ್ತಾ ಇದ್ದೀವಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೂ ಕೂಡ ಒಳ್ಳೆಯ ಭವಿಷ್ಯವಿದೆ. ನಾವೆಲ್ಲರೂ ಕೂಡ ಸರ್ಕಾರಿ ನೌಕರಿಯಲ್ಲಿದ್ದೇವೆ. ನಿಮ್ಮ ಮಕ್ಕಳುಗಳು ಕೂಡ ಮುಂದಿನ ದಿನಗಳಲ್ಲಿ ನಮಗಿಂತಲೂ ಒಳ್ಳೆಯ ಹುದ್ದೆಗಳಿಗೆ ಹೋಗುವಂಥ ಅವಕಾಶಗಳು ಇದೆ ಖಂಡಿತವಾಗಲೂ. ಹಾಗಾಗಿ ನೀವು ನಿಮ್ಮ ಮಕ್ಕಳ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು, ಅವಕಾಶವನ್ನು ಮಾಡಬೇಕು. ನಿಮ್ಮ ಮಕ್ಕಳ ಎದುರುಗಡೆ ನೀವು ಮೊಬೈಲು, ಟಿವಿಗಳನ್ನು ನೋಡಲಿಕ್ಕೆ ಹೋಗಬಾರ್ದು. ಮಕ್ಕಳು ಶಾಲೆಗೆ ಬಂದ ನಂತರ ಬೇಕಾದ್ರೆ ಟಿವಿ, ಮೊಬೈಲ್ಗಳನ್ನು ನೀವು ನೋಡ್ಕೊಳ್ಳಿ. ಮಕ್ಕಳಿದ್ದಾಗ ಮೊಬೈಲು ನೋಡ್ತಾ ಕೂತ್ಕೊಳ್ಳೋದು, ಟಿವಿ ಆನ್ ಮಾಡಿ ಕೂತ್ಕೊಳ್ಳೋದು, ಆ ಕೆಲಸವನ್ನು ಮಾಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಜೊತೆಗೆ ಇನ್ನೊಂದು ಅತಿ ಮುಖ್ಯವಾಗಿ, ಮಕ್ಕಳ ಎದುರುಗಡೆ ನೀವು ಮನೆಯವರು ಯಾವುದೇ ಗಲಾಟೆ ಮಾಡೋದಾಗಲಿ, ಜಗಳ ಮಾಡೋದಾಗಲಿ, ಚರ್ಚೆ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬಾರ್ದು. ಪರೀಕ್ಷೆ ಹತ್ರ ಬರ್ತಾ ಇದೆ. ಇವತ್ತಿನ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ನಾವು ಮತ್ತು ನಮ್ಮ ಮನೆಯವರು ಇಬ್ಬರು ಜಗಳ ಮಾಡಿದರೆ ಏನು ಮಾಡ್ತಾರೆ? ಮನೇಲಿ ಮಕ್ಕಳು ಕೂಡ ಅದನ್ನು ನೋಡ್ತಾರೆ. ನಮ್ಮ ಅಪ್ಪ ಅಮ್ಮ ಜಗಳ ಮಾಡ್ತಾರೆ, ಯಾವಾಗಲೂ ಗಲಾಟೆ ಮಾಡ್ತಾರೆ, ನಮ್ಗೆ ಓದಲಿಕ್ಕೆ ಅವಕಾಶ ಕೊಡೋದಿಲ್ಲ, ಟೈಮ್ ಕೊಡೋದಿಲ್ಲ ಎಂಬುವಂತಹ ಬೇಸರದ ಮನಸ್ಥಿತಿ ಮಕ್ಕಳಿಗೆ ಬರುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳ ಎದುರುಗಡೆ ತಾವುಗಳು ಉತ್ತಮ ವರ್ತನೆಯನ್ನು ತೋರಬೇಕು. ನೀವೆಲ್ಲರೂ ಕೂಡ ಮಕ್ಕಳ ಕಡೆ ಗಮನವನ್ನು ಕೊಡಬೇಕು. ಮಕ್ಕಳೇ ನಮಗೆ ಆಸ್ತಿ, ನಾವು ಆಸ್ತಿ ಮಾಡೋದಲ್ಲ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ನಿಮ್ಮಗಳ ಪಾತ್ರ ಅತಿ ಮುಖ್ಯ. ಹಾಗಾಗಿ ನಾವುಗಳ ಮಕ್ಕಳ ಶೈಕ್ಷಣಿಕ ಮತ್ತು ಪಠ್ಯೇತರ ವಿಷಯಗಳ ಕಡೆ ನಾವು ಹೆಚ್ಚು ಒತ್ತನ್ನು ಕೊಡೋಣ. ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸೋಣ ಎಂದು ನಾವು ನೀವೆಲ್ಲ ಸತತ ಪ್ರಯತ್ನ ಪಡೋಣ ಎಂದು ತಿಳಿಸುತ್ತಾ, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಾಲೆಗೆ CC ಕ್ಯಾಮ್ರಾ ಅಳವಡಿಸಬೇಕು ಅಂತ ಅವಶ್ಯಕತೆ ಇದೆ ಅಂತ ನಮ್ಮ STMC ಸದಸ್ಯರು ಅಲ್ವಾ ಕೇಳಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ CC ಕ್ಯಾಮ್ರಾದ ಅವಕಾಶಗಳನ್ನು ಮಾನ್ಯ ಸಭಾಧ್ಯಕ್ಷರಾಗಿರ್ಬೋದು, ಯಾರಾದರೂ ದಾನಿಗಳನ್ನು ನಾವು ಹಿಡಿದು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಖಂಡಿತವಾಗಲೂ. ಈ ಸಂದರ್ಭದಲ್ಲಿ ಮಾನ್ಯ ಸ್ಪೀಕರ್ ಸಾಹೇಬರು ಬರ್ತಾರೆ, ಅವರ ಹತ್ರ ಕೂಡ ಮನವಿಯನ್ನು ಇಡೋಣ ಅಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್.
ಬಹುಶಃ ಶಿಕ್ಷಕರ ಸ್ನೇಹಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿದ್ದು ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಾ ನಮ್ಮ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ನಮಗೆ ಉತ್ತಮ ಕಿವಿಮಾತನ್ನು ಹೇಳಿದ್ದೀರಾ ಸರ್. ನಿಮಗೆ ನಮ್ಮ ಶಾಲೆಯ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್. ಹಾಗೆ ನೀವು ನಮ್ಮ ಈ ವೇದಿಕೆಗೆ ಪದ್ಮಶ್ರೀ ಪುರಸ್ಕೃತ ಹಾಜಪ್ಪ ಸರ್ ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತಾ ಅವರಿಗೆ ಹೂ ಕೊಟ್ಟು ಗೌರವಿಸಬೇಕಾಗಿ ನಮ್ಮ ಮುಖ್ಯೋಪಾಧ್ಯಾಯರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ವೆಲ್ಕಮ್ ಟು ಯು. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮೊದಲ SDMC ಅಧ್ಯಕ್ಷರಾದಂತಹ ಮಾಜಿ ಅಧ್ಯಕ್ಷರಾದಂತಹ BS ಕರೀಂ ಸರ್ ಆಗಮಿಸಿದ್ದಾರೆ. ಅವರು ನಾವು ಮೊನ್ನೆ ಮನೆಗೆ ಹೋದಾಗ ಧನ ಸಹಾಯ ಕೂಡ ಮಾಡಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. BS ಕರೀಂ ಸರ್, ಶೇಖರ್ ಸರ್ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತು ಮಧ್ಯಾಹ್ನದ ನಮಗೆ ಊಟದ ವ್ಯವಸ್ಥೆ ಮಾಡಿದಂತಹ ಇಕ್ಬಾಲ್ ಹರೇಕಳ ಅವರು ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಎಲ್ಲಿದ್ರು ವೇದಿಕೆಗೆ ಬನ್ನಿ ಸರ್ ಪ್ಲೀಸ್. ನಮ್ಮ ಅಜೀಜ್ ಸರ್ ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಊಟ ಮಾಡಿದ್ರು, ತುಂಬಾ ಖುಷಿ ಪಟ್ರು. ನಿಮ್ಮ ಸಹಾಯ ಸಹಕಾರವನ್ನು ನಾವೆಂದೂ ಮರೆಯುವುದಿಲ್ಲ ಸರ್. ಧನ್ಯವಾದಗಳು ನಿಮ್ಗೆ. ನಮ್ಮ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ವೇದಿಕೆಯ ಮುಂದೆ ಬಂದು ನಮ್ಮದೊಂದು ಸಣ್ಣ ಕಾಣಿಕೆ ಸರ್, ದಯವಿಟ್ಟು ಸ್ವೀಕರಿಸಿ. ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಎಲ್ಲ SDMC ಸದಸ್ಯರು, ಎಲ್ಲ ವೇದಿಕೆಯಲ್ಲಿರುವ ಎಲ್ಲರೂ ಬಂದು ಅವರನ್ನು ಒಂದು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಎಲ್ಲರಿಗೂ. ನಿಮ್ಮ ಬೆಂಬಲ ಸದಾ ನಮ್ಗಿರ್ಲಿ ಅಂತ ಕೇಳಿಕೊಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಈಗ ನಾವು ಸನ್ಮಾನಿಸುವುದು ಕಿರುಕಾಣಿಕೆಯ ಕಿರು ಸನ್ಮಾನವನ್ನು ನೀಡುವುದು ಹಾಜಪ್ಪ ಸರ್ ಮತ್ತು ರಾಮದಾಸ್ ಪುಂಜರಿ ಸರ್. ಇವರು ವೇದಿಕೆಯಲ್ಲಿ ಮುಂದೆ ಬಂದು ಕುತ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಗ್ರಾಮಕ್ಕೆ ಹೆಮ್ಮೆ ಸರ್, ಪದ್ಮಶ್ರೀ ಪುರಸ್ಕೃತ ಹಾಜಪ್ಪ ಸರ್ ನಮ್ಮ ಗ್ರಾಮಕ್ಕೊಂದು ಹೆಮ್ಮೆ. ನೀವು ಈ ಸಭೆಯಲ್ಲಿರುವುದು ನಮಗೊಂದು ಗೌರವ. ದಯವಿಟ್ಟು ನಮ್ಮ ಕಿರುಕಾಣಿಕೆಯನ್ನು, ದೊಡ್ಡ ಸನ್ಮಾನ ಅಲ್ಲ ಸರ್, ನಮ್ಮದೊಂದು ಪುಟ್ಟ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವವರು ಶ್ರೀ ರಾಮದಾಸ್ ಪುಂಜರಿ ಸರ್ ಬೆಳಿಗ್ಗೆ ಧ್ವಜಾರೋಹಣ ಮಾಡಿ ಮಕ್ಕಳಿಗೆ ಹಿತವಚನವನ್ನು ಹೇಳಿ ಹೋಗಿದ್ದಾರೆ. ಈಗ ಮತ್ತೆ ನಮ್ಮ ಕಾರ್ಯಕ್ರಮ ಅನಾರೋಗ್ಯ ಇದ್ರೂ ಕೂಡ ನಮ್ಮ ಶಾಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎನ್ನುವ ಬಹಳ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ಮತ್ತೆ ಬಂದು ಭಾಗವಹಿಸಿದ್ದಾರೆ ಸರ್. ನಿಮ್ಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ SDMC ಅವರ ಪರವಾಗಿ ಹಾಗೂ ಊರಿನ ಎಲ್ಲ ನಾಗರಿಕರ ಪರವಾಗಿ ನಿಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ಯಾವತ್ತೂ ರಕ್ಷಿಸಲಿ, ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ನಿಮ್ಮಿಬ್ಬರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಸರ್. ಥ್ಯಾಂಕ್ ಯು ಸರ್. ನಮ್ಮ ಶಾಲೆಯ ನಿವೃತ್ತ ಶಿಕ್ಷಕರಾದ ಶ್ರೀಯುತ ಬಾಬು ಸರ್ ಆಗಮಿಸಿದ್ದಾರೆ. ಇವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಹಾಜಪ್ಪ ಸರ್ ಒಂದೆರಡು ಶುಭ ನುಡಿಗಳನ್ನು ಹೇಳಿ ಮಕ್ಕಳನ್ನು ಉದ್ದೇಶಿಸಿ ಪ್ಲೀಸ್. ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರು ಅಬ್ದುಲ್ ಮಜೀದ್ ಅವರೇ, ಈ ಏರಿಕೆಯ ಮೇಲೆ ಇಲ್ಲಿಯ ವಾರ್ಡ್ನ ಸದಸ್ಯರೇ, ಗ್ರಾಮ ಪಂಚಾಯತ್ ಸದಸ್ಯರೇ, SDMC ಅಧ್ಯಕ್ಷರೇ ಮತ್ತು ಈ ಊರಿನ ಈ ಭಾಗದ ಒಂದು ಗಣ್ಯಾತಿ ನಮ್ಮ ಸನ್ಮಾನ್ಯ ರಾಮದಾಸ್ ಪೂಂಜಿಯವರ. ಯಾಕೆಂದರೆ ನಮಗೆ ಇದು ಒಂದು ನಿಧಿ. ರಾಮದಾಸ್ ನಾನು ಅವರ ಭೂಮಿಯಲ್ಲಿ, ಪಕ್ಕದ ಭೂಮಿಯಲ್ಲಿ ಅವರ ಮಾಜಿ ಅಧ್ಯಕ್ಷರಿದ್ದಾರೆ. ಅದು ನಮ್ಮ ಬದಲಿಂದ ಅವರೇ ಇದ್ದಾರೆ ವೇದಿಕೆಯ ಮೇಲೆ. ಜೊತೆಯಲ್ಲಿ ನಾನು ಈ ಕಡಂಜ ಭೂಮಿಯಲ್ಲಿ ಹುಟ್ಟಿ ಬೆಳೆದವನು. ಯಾಕೆಂದರೆ ರಾಮದಾಸ್ ಪೂಂಜಿಯವರ ಮನೆ ಪಕ್ಕದಲ್ಲಿ ದೆಯ್ಯಕ್ಕಳ ಪಾಲು, ಆ ಭೂಮಿಯಲ್ಲಿ ಹುಟ್ಟಿ ಬೆಳೆದವನು. ಇವತ್ತು ನಾನು ಈ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ಅರ್ಹದ ಮನುಷ್ಯ ಅಲ್ಲ. ಆದರೆ ಇವತ್ತು ಭಾಳ ಸಂತೋಷದ ನನಗೆ ಒಂದು ದಿನ ಬರ್ತದೆ. ಯಾಕೆಂದರೆ ಇಷ್ಟು ಸುಂದರವಾದ ವೇದಿಕೆಯಲ್ಲಿ, ಇಷ್ಟು ವಿದ್ಯಾರ್ಥಿ ಜೊತೆಯಲ್ಲಿ, ಇಷ್ಟು ಗಣ್ಯತೆಯಲ್ಲಿ ನಾನು ಮಾತಾಡೋ ಅರ್ಹದ ಮನಸ್ಸಲ್ಲ. ಆದರೆ ಒಂದು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು 1970ರಲ್ಲಿ ಇಲ್ಲಿ ಹುಟ್ಟಿ ಬೆಳೆದವನು. ಈಚಿನ ದಿನದಲ್ಲಿ ಅರೆಕಲ
ಒಂದು ಸರ್ಕಾರಿ ಶಾಲೆಯನ್ನು 2020 ಜೂನ್ 17 ತಾರೀಕು ಶನಿವಾರ ದಿವಸ ಒಂದು 28 ಮಕ್ಕಳು ಈಗಿನ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸ್ಪೀಕರ್ ET ಖಾದರ್ ಅವರ ತಂದೆ ET ಪರಿದಾರವನ್ನು ಅರೇಕಲ ನೀಪಟ್ಟು ಸರ್ಕಾರಿ ರೌಲತ್ತುಲ್ ಮದ್ರಸದಲ್ಲಿ 28 ಮಕ್ಕಳ ಸ್ಥಾಪನೆ ಮಾಡಿದ ನಂತರ ಆಜಬ್ಬ ಬದಲಾವಣೆಗೆ ಆದ. ಯಾಕೆಂದರೆ ನನಗೆ ಇವತ್ತು ಪದ್ಮಶ್ರೀ 20 ಕೊಟ್ಟ ನಂತರ ಕೂಡ ನನಗೆ 2020 ಆ ಸರ್ಕಾರಿ ಶಾಲೆಯನ್ನು ಸ್ಟಾರ್ಟ್ ಮಾಡೋದಿದ್ರು ಕೂಡ ನಾನು ಏದಿಕೆ ಹತ್ತಲಿಕ್ಕೆ ಇರಲಿಲ್ಲ. ಯಾಕಂದರೆ ಒಂದು ಕಾಲದಲ್ಲಿ 70-78ರಲ್ಲಿ ಈ ತೋಗರ ಮದ್ರಸ 25 ಕಲ್ಲು ಕೊಟ್ಟು ಇಲ್ಲಿ ತುಂಬಿ ಬಂದ ದಿನ ಕಾಣ್ತಾ ಇದ್ದೆ ನಾನು ಆ ಕಾಲದಲ್ಲಿ. ಇದು ಇಲ್ಲಿ SMC ಮಾಜಿ ಅಧ್ಯಕ್ಷರು ಎಷ್ಟೆಲ್ಲ ಕಷ್ಟ ಈ ಕಾಣ್ತಾ ಇದ್ದೀನಿ. ಆದರೆ ಈ ಭಾಗ ಅಲ್ಲ, ಆ ಭಾಗದಲ್ಲಿ ಸರ್ಕಾರಿ ಶಾಲೆಯನ್ನು ನನ್ನ ಮಗಳಿದ್ದರ ಕಾರಣ ನನಗೆ SMC ಆಗುವಂಥ ಅವಕಾಶ ಇತ್ತು. ಆದರೆ ನಾನು ಅದನ್ನು ಮುಂದೆ ಹೋದೆ. ಆದರೆ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಇಷ್ಟು ರಾಜಗುಡ್ಡ ಇಷ್ಟು ಒಂದು ಬೆಲೆ ವಿದ್ಯಾಭ್ಯಾಸ ಜೊತೆಯಲ್ಲಿ ನನ್ನನ್ನು ಈ ಭಾಗದ ಈ ಶಾಲೆಯ ಮುಖ್ಯಪಾಲಕರು, ಈ ಭಾಗದ SMC ಅಧ್ಯಕ್ಷರು, ಗ್ರಾಮ ಪಂಚಾಯತರ ಈ ವೇದಿಕೆಯಲ್ಲಿ ಸನ್ಮಾನ ಕೂಡ ಮಾಡಿದ್ದಾರೆ. ನೀವೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ. ಅದರ ಜೊತೆಯಲ್ಲಿ ಮುಂದಿನ ದಿನದಲ್ಲಿ ಅರೆಕ್ಕಲ ನೀಪಟ್ಟು ಸರ್ಕಾರಿ ಶಾಲೆ, ಆದರೆ ಈಗ ನಮ್ಮ ವೇದಿಕೆಯಲ್ಲಿ ಬದ್ರುದ್ದೀನ್ ಸಾಹೇಬರು ಇದ್ದಾರೆ ನೋಡಿ. ಅರೆಕ್ಕಲ ಸರ್ಕಾರಿ ಶಾಲೆಯನ್ನು 2024ರಲ್ಲಿ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಸ್ಪೆಷಲ್ ಗಂಡು ನಮಗೊಂದು ಶಿಕ್ಷಣ ಮಾಡಿದ್ದಾರೆ ಅಲ್ಲ. ET ಸ್ಪೀಕರ್ ಅವರ ಮುಖಾಂತರ ಸ್ಪೆಷಲ್ ಗಂಡು ಅರೆಕಲ್ಗ ಸರ್ಕಾರಿ ಕಾಲೇಜ್ ಮಂಜೂರಾತಿ ಮಾಡಿದ್ದಾರೆ. ಅದಕ್ಕೆ ಅವರ ಅವಧಿಯಲ್ಲಿ ಮಾನ್ಯ ಮಾಜಿ ಅಧ್ಯಕ್ಷರ ಬದ್ರುದ್ದೀನ ಕಾಲದಲ್ಲಿ 1 ಎಕರೆ 30 ಸೆನ್ಸ್ ಸ್ಥಳ ಕೂಡ ಗ್ರಾಮ ಪಂಚಾಯತ್ ವತಿಯಿಂದ DC ಅವರು ಮಂಜೂರಾತಿ ಮಾಡಿದ್ದಾರೆ. ಅದಕ್ಕೆ ಸ್ಥಳ ಕೂಡ ಆ ಭಾಗದಲ್ಲಿ ಇದೆ. ಆದರೆ ನಿಮ್ಮ ಹತ್ರ ನಾನು ಈ ಗ್ರಾಮದಲ್ಲಿ ನನಗೆ ಈ ಸನ್ಮಾನ ಮಾಡಿ ಜೊತೆಯಲ್ಲಿ ಕೈ ನೀಡ್ತೇನೆ. ಆದರೆ ಅರೆಕ್ಕಲ ಗ್ರಾಮದಲ್ಲಿ ಎಲ್ಲರೂ PUCಗೆ ನಿಮ್ಮ ಮಕ್ಕಳು, ಇಲ್ಲಿಯ ಮಕ್ಕಳು ಮುಂದಿನದಲ್ಲಿ 8, 10 ಆದರೆ ಅರೆಕ್ಕಲ ಆ ಶಾಲೆಯನ್ನು ಬೆಳೆಸಿ ಒಲೆಯಲ್ಲಿ ಅಂತ ನಾನು ನಿಮ್ಮ ಹತ್ರ ಕೈ ನೀಡಿ. ಯಾಕೆಂದರೆ ಅರೆಕ್ಕಲ ನಮ್ಮಲ್ಲಿ ಯಾವುದೂ ಕೂಡ ಕಡಿಮೆ ಇಲ್ಲ. ಈಗ ನೋಡಿ, ಮುಖ್ಯಮಂತ್ರಿ ನಿಧಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸ್ಪೀಕರ್ ಅವರು ಇಷ್ಟು ಸುಂದರವಾದ ಬಿಲ್ಡಿಂಗ್ ಮಾಡಿ ಇಂಥದ್ದೆಲ್ಲ ಬೆಳೆಯುತ್ತಾರೆ. ಆದರೆ ಮುಂದಿನ ದಿನದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಯಾವುದೂ ಕೂಡ ಕಡಿಮೆ ಇಲ್ಲದಲ್ಲ. ನಾನು ಇಲ್ಲಿ ವಿದ್ಯಾಭ್ಯಾಸ ಇಲ್ಲದ ಮನುಷ್ಯನೂ ಕೂಡ. ಆದರೆ ಮುಂದಿನದಲ್ಲಿ ನಮ್ಮ ಅರೆಕ್ಕಲದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಆದ ಕಾರಣ ಮುಂದಿನಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕೂಡ ಟೀಚರ್ ಕೂಡ ಸರ್ಕಾರ ನಮ್ಮ ಮಂಜೂರಾತಿ ಮಾಡ್ತಾ ಇದ್ದೇನೆ. ಮುಂದಿನಲ್ಲಿ ಈ ಶಾಲೆಯನ್ನು ಉಳಿಸಿಕೊಂಡು ಅರೆಕ್ಕಲದಲ್ಲಿ 6,000 ಜನಸಂಖ್ಯೆ ಇದೆ ಅಲ್ಲ ಸರ್, 6,000 ಜನಸಂಖ್ಯೆ ಇದೆ. ಅದರಲ್ಲಿ ಒಂದು ವರ್ಷದಲ್ಲಿ 25 ಮಕ್ಕಳು ಅದರ ಪಾಸಾದ ಮಕ್ಕಳು ದೂರ ಹೋಗುವುದನ್ನು ಅರೆಕ್ಕಲದ ಒಳ್ಳೆ ಬಿಲ್ಡಿಂಗ್ ಆದರೆ ಮುಂದಿನ ದಿನದಲ್ಲಿ ಅದಕ್ಕೆ ನಿಮ್ಮೆಲ್ಲ ಸಹಕಾರ ಕೊಡಿ ಅಂತ ಹಾರೈಸುತ್ತೇನೆ. ನನಗೆ ಭಾಳ ಸಂತೋಷ ಆಗ್ತದೆ. ಇಷ್ಟು ಎಲ್ಲ ಸುಂದರವಾದ 2 ಬಿಲ್ಡಿಂಗ್ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸ್ಪೀಕರ್ ಉದ್ಘಾಟನೆ ಮಾಡುವ ನಾನು ಬರ್ತಾ ಇದ್ದೇನೆ. ಇದಕ್ಕೆ ನನಗೆ ನನ್ನ ಈ ಶಾಲೆ ಮೇಡಮ್ಮ ನನಗೆ ಮುನ್ನೆ ನಾನು ಇನ್ನೂ 2 ದಿವಸ ಇಲ್ಲದ ಕಾರಣ ನನ್ನ ಮನೆಗೆ ಬಂದು ಕರೆದಕ್ಕೆ ಈ ಶಾಲೆ HM ಮತ್ತು ಇಲ್ಲಿಯ ಸದಸ್ಯರಿಗೆ, ಆಡಳಿತ ಕಮಿಟಿ ಅಧ್ಯಕ್ಷರಿಗೆ ನಾನು ಋಣಿಯಾಗಿದ್ದೇನೆ. ದೇವರು ಒಳ್ಳೆಯ ಸುಖ ಸಂಪತ್ತು ಕೊಡಲಿ. ನಾನು ಸ್ವಲ್ಪ ಮುಂದೆ ಹೋಗ್ತೇನೆ ಸರ್. ಧನ್ಯವಾದಗಳು ಪದ್ಮಶ್ರೀ ವಿಜೇತರಾದ ಶ್ರೀಯುತ ಹಾಜಬ್ಬರ್ ಅವರಿಗೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅರೆಕಳ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಬದ್ರುದ್ದೀನ್ ಸರ್ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಅಜೀಜ್ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಸಾಧನೆ ಎಂದರೆ ಕೇವಲ ಗೆಲುವಲ್ಲ, ಅದು ಶ್ರಮ, ಶಿಸ್ತು ಮತ್ತು ನಿರಂತರ ಪ್ರಯತ್ನದ ಫಲ. ಇಂತಹ ಸಾಧನೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮಹತ್ವದ ಕ್ಷಣವೇ ಬಹುಮಾನ ವಿತರಣೆ. ಹಲವಾರು ಚಟುವಟಿಕೆಗಳು, ವಿವಿಧ ಆಟೋಟ ಕಾರ್ಯಕ್ರಮಗಳಲ್ಲಿ ತಮ್ಮ ಪ್ರತಿಭೆ, ಆಸಕ್ತಿ ಮತ್ತು ಶ್ರೇಷ್ಠತೆಯನ್ನು ಪ್ರದರ್ಶಿಸಿದ ವಿದ್ಯಾರ್ಥಿಗಳನ್ನು ಇದೀಗ ಗೌರವಿಸುತ್ತಿದ್ದೇವೆ. ಈ ಬಹುಮಾನಗಳು ಕೇವಲ ಪ್ರಶಸ್ತಿಯಲ್ಲ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ನೀಡುವ ಪ್ರೇರಣೆಯಾಗಿದೆ. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ. ಬಹುಮಾನ ವಿಜೇತರ ಪಟ್ಟಿಯನ್ನು ವಾಚಿಸಲಿದ್ದಾರೆ ಕುಮಾರಿ ನಿಶ್ಮಿತಾ. ಕನ್ನಡ ಜಿಲ್ಲೆ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ ಮತ್ತು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ರಾಜಗುಡ್ಡೆ ಶಾಲೆಯ ವಾರ್ಷಿಕೋತ್ಸವದ ಮುಖ್ಯಮಂತ್ರಿ ವಿಶೇಷ ಅನುದಾನ ಕೊಠಡಿಯ LKG, UKG ಮತ್ತು 1ನೇ ತರಗತಿಯ ಆಂಗ್ಲ ಮಾಧ್ಯಮ ಉದ್ಘಾಟನಾ ಕಾರ್ಯಕ್ರಮ ಮಾಡಲು ನಮ್ಮ ಸನ್ಮಾನ್ಯ UT ಖಾದರ್ ಮಾಜಿ ವಿಧಾನಸಭಾ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಈಗ ಕೆಲವೇ ನಿಮಿಷದಲ್ಲಿ ಆಗಮಿಸಲಿದ್ದಾರೆ. ಅವರಿಗೆ ಸಹ ನಾನು
ಈ ನಮ್ಮ ಶಾಲಾ ವಾರ್ಷಿಕೋತ್ಸವದ ಪರವಾಗಿ ಮತ್ತು ನನ್ನ ಹರೇಕಳ ಗ್ರಾಮ ಪಂಚಾಯತಿ ಪರವಾಗಿ ಅವರನ್ನು ಸಹ ನಾನು ಅಭಿನಂದಿಸ್ತೇನೆ. ಅದೇ ರೀತಿ ನಮ್ಮ ಹರೇಕಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಗುಲಾಬಿ ಮೇಡಮ್, ಅದೇ ರೀತಿ ನಮ್ಮ ಹಿರಿಯರಾದ ರಾಮದಾಸ್ ಪೂಜಾರವರು, ಅದೇ ರೀತಿ ನಮ್ಮ ಸದಸ್ಯರಾದ ಕಲ್ಯಾಣಿ ಮೇಡಮ್ನವರು, ಅದೇ ರೀತಿ ರೇನಾ ಮೇಡಮ್ನವರು, ಮತ್ತೊಂದು ರೇನಾ ಮೇಡಮ್ ಅವರು, ನಮ್ಮ ಮುಖ್ಯೋಪಾಧ್ಯಾಯರು ಗೀತಾ ಮೇಡಮ್ ಅವರು, ಕರೀಂ ಅವರು, ಸೈಬುನ್ನೀಶನ್ ಅವರು, ಅದೇ ರೀತಿ ಎಲ್ಲ ಕಲ್ಯಾಣಿ ಮೇಡಮ್ನವರು, ಅದೇ ರೀತಿ ನಮ್ಮ ಎಲ್ಲ ಶಾಲಾ ಅಧ್ಯಾಪಕರು, ಅದೇ ರೀತಿ ನಮ್ಮ ಮುಂದೆ ಕುಳಿತುಕೊಂಡ ಅಕ್ಕರು, ತಂಗಿಯರು, ಅಣ್ಣಂದಿರು, ತಮ್ಮಂದಿರು ಎಲ್ಲರನ್ನು ನಾನು ನಮ್ಮ ವಾರ್ಷಿಕೋತ್ಸವ ಪರವಾಗಿ ಹರೇಕಳ ಗ್ರಾಮ ಪಂಚಾಯತಿಯ ಪರವಾಗಿ ನಾನು ಎಲ್ಲರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಈಗ ತಾನೇ ನಮ್ಮ ಮೇಡಮ್ ವರದಿಯನ್ನು ಓದಿದ್ರು ಮತ್ತು STMC ಅಧ್ಯಕ್ಷರು, ಸದಸ್ಯರು ಅವರನ್ನು ಸಹ ನಾನು ಈ ನಮ್ಮ ಪಂಚಾಯತಿ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ತಾನೇ ನಮ್ಮ ಅವರು ಮೇಡಮ್ ಅವರು ವರದಿಯನ್ನು ಓದಿದರು, ನಮಗೆ ತುಂಬಾ ಸಂತೋಷವಾಯಿತು. ವರದಿಯಲ್ಲಿ ಹಲವಾರು ಕಾರ್ಯಕ್ರಮವನ್ನು ಈ ಸರ್ಕಾರಿ ಶಾಲೆಯಲ್ಲಿ ಅವರು ಹಮ್ಮಿಕೊಂಡಂದರೆ ಭಾರಿ ವಿಶೇಷವಾಗಿ ನೋಡಬೇಕಾಗ್ತದೆ. ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡುವುದೇನೆಂದರೆ, ಕಳೆದ ಸಲ ನಮ್ಮ ಈ ಶಾಲೆಯಲ್ಲಿ ಮಕ್ಕಳು ಕಡಿಮೆ ಇದ್ದರು, ಈ ಸಲ ಅವರು 30-40 ಮಕ್ಕಳು ಇಲ್ಲಿ ಜಾಸ್ತಿಯಾಗಿದೆ. ನಾವು ಇನ್ನು ಮುಂದೆಯಾದರೂ ನಮ್ಮ ಸರ್ಕಾರಿ ಶಾಲೆಗೆ ನಮ್ಮನ್ನು ಮಕ್ಕಳನ್ನು ಕಳಿಸಿ ಸರ್ಕಾರಿ ಶಾಲೆಯಲ್ಲಿ ಆದಷ್ಟು ಇಂಪ್ರೂವ್ಮೆಂಟ್ ಮಾಡಬೇಕಂತ ನಿಮ್ಮ ಹತ್ರ ನಾನು ಮೊಟ್ಟ ಮೊದಲಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಾವು ಬೇರೆ ಶಾಲೆಗೆ ಕಳಿಸಬಹುದು, ಇಂಗ್ಲಿಷ್ ಮೀಡಿಯಂ ಆಗಲಿ ಯಾವುದೇ ಆಗಲಿ. ಈಗ ಸರ್ಕಾರ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಎಲ್ಲ ಇಂಗ್ಲಿಷ್ ಮೀಡಿಯಂ ಎಲ್ಲ ಇಲ್ಲಿ ಸಿದ್ಧತೆ ಆಗಿರ್ತದೆ, ಮೊದಲಾಗಿ ಅಲ್ಲ. ಮೊದಲ ನಾವು ಕಲಿಯುವ ಸಮಯದಲ್ಲಿ ತುಂಬಾ ಕಷ್ಟದಲ್ಲಿ ನಾವು ಶಾಲೆಗೆ ಹೋಗ್ತಾ ಇದ್ದೇವೆ, ಈಗ ಹಾಗೆ ಅಲ್ಲ. ಎಲ್ಲ ವ್ಯವಸ್ಥೆಯು ನಮ್ಮ ಸರ್ಕಾರಿ ಶಾಲೆಯಲ್ಲಿದೆ. ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳನ್ನು ಆದಷ್ಟು ಬೇರೆ ಶಾಲೆಗೆ ಕಳಿಸದೆ ಸರ್ಕಾರಿ ಶಾಲೆ ಕೆಲವೊಂದು ಕಡೆ ಮುಚ್ಚುವ ವಾತಾವರಣ ಆಗಿದೆ, ಈ ಮುಚ್ಚದಾಗೆ ಈ ನಮ್ಮ ಸರ್ಕಾರಿ ಶಾಲೆಗೆ ಕಳಿಸಬೇಕಂತ ನಾನು ನಿಮ್ಮಲ್ಲಿ ಕನಕಲೆಯಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಒಂದು ವಾರ್ಷಿಕೋತ್ಸವ ಮಾಡುವುದಾದರೆ ಅಷ್ಟು ಸುಲಭದ ವಿಷಯ ಅಲ್ಲ. ನಮ್ಮ ಅಧ್ಯಾಪಕರು ಗೀತಾ ಮೇಡಮ್ ನಮಗೆ ಪದೇ ಪದೇ ಫೋನ್ ಮಾಡಿಕೊಂಡು ಅದು ಹಾಗೆ ಆಗಬೇಕು ಹೀಗೆ ಆಗಬೇಕಂತ ಹೇಳಿಕೊಂಡು ಒಂದು ವಾರ್ಷಿಕೋತ್ಸವ ಮಾಡುವುದಾದರೆ 1 ತಿಂಗಳ ಮೊದಲೇ ಅವರು ಸಿದ್ಧತೆ ಮಾಡಿರಬಹುದು. ಅದು ಇವತ್ತು ನಿನ್ನೆಯಿಂದ ಆಗುವಂತ ಕಾರ್ಯಕ್ರಮ ಅಲ್ಲ. ನಾವು ಇಲ್ಲಿ ಬಂದು ನಮಗೆ ಕೂತ್ಕೊಳ್ಳಿಕ್ಕೆ ತುಂಬಾ ಸುಲಭವಾಗ್ತದೆ, ಆದರೂ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾದರೆ ತುಂಬಾ ಕಷ್ಟ ಉಂಟು. ನಾವು ಮಕ್ಕಳನ್ನು ಶಾಲೆಗೆ ಕಳಿಸ್ತೇವೆ, ಮನೆಯಲ್ಲಿ ನಮ್ಮ ಮಕ್ಕಳಾಗಿರ್ತಾರೆ. ಶಾಲೆಗೆ ಹೋದಾಗ ನಮ್ಮ ಮಕ್ಕಳ ತಂದೆ ತಾಯಿ ಎಲ್ಲ ಅಧ್ಯಾಪಕರಾಗಿರ್ತಾರೆ. ಅವರೇ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ನಮ್ಮ ಮಕ್ಕಳನ್ನು ಆರೈಸಬೇಕಾಗ್ತದೆ. ಕೆಲವೊಂದು ದೋಷಲೋಪಗಳು ಬರ್ತದೆ, ಅದನ್ನು ಸಹ ನಾವು ನಮ್ಮ ಪೇರೆಂಟ್ಸ್ ಅವರು ನಾವು ಅದನ್ನು ಸ್ವಲ್ಪ ನೋಡಿಕೊಳ್ಬೇಕಾಗ್ತದೆ. ನಾವು ಕೆಲವೊಮ್ಮೆ ಈ ನಮ್ಮ ಟೀಚರ್ಸ್ ಅವರಾಗಲಿ ಮಾಸ್ಟರ್ ಅವರಾಗಲಿ ನಮ್ಮ ಮಕ್ಕಳು ಏನಾದರೂ ತಪ್ಪು ಮಾಡಿದರೆ ತಪ್ಪು ದಾರಿಗೆ ಹೋಗೋದು ಬೇಡ ಅಂತ ಅದನ್ನು ತಿದ್ದಿಕೊಂಡು ನಮ್ಮ ಮಕ್ಕಳು ಒಳ್ಳೆ ದಾರಿಗೆ ಹೋಗಲಿ ಅಂತ ಅವರು ಸಹ ತುಂಬ ಕಷ್ಟಪಡ್ತಾರೆ. ಈಗ ತಾನೇ ನಮ್ಮ ವೇದಿಕೆಯಲ್ಲಿ ಒಂದು SLC ಹುಡುಗಿಯೊಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದು ನಮಗೆ ತುಂಬಾ ಸಂತೋಷವಾಯಿತು. ಒಂದು ಮಕ್ಕಳನ್ನು ಈ ಸ್ಟೇಜಿಯಲ್ಲಿ ಗುರುತಿಸುವುದಾದರೆ ಅದು ತುಂಬಾ ಒಂದು ತಮಾಷೆ ವಿಷಯ ಅಲ್ಲ, ಅಷ್ಟು ಕಷ್ಟ ಉಂಟು. 89% ಅಂಕವನ್ನು ತೆಗೆದು ಆ ಮಕ್ಕಳನ್ನು ಇಲ್ಲಿ ಗುರುತಿಸುವುದಂದರೆ ತುಂಬಾ ನಾವೊಂದು ಆ ಅಧ್ಯಾಪಕರನ್ನು ತುಂಬಾ ಅಭಿನಂದಿಸಬೇಕಾಗ್ತದೆ. ಅದೇ ರೀತಿ ನಮ್ಮ ಇಲ್ಲಿಂದ ರಿಟೈರ್ಡ್ ಆಗಿ ಹೋಗಿರಬಹುದು ಕೆಲವು ಅಧ್ಯಾಪಕರು, ಅವರು ಸಹ ನಾನು ವರ್ಷಪದಿ ನೋಡುವಾಗ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮ ಆ ಮೇಡಮ್ ಅವರಲ್ಲಿ ಇಲ್ಲಿ ಬಂದು ಸೇರ್ತಾರೆ. ಅವರಿಗೆ ಸಹ ನಾನು ನಮ್ಮ ಹರೇಕಳ ಗ್ರಾಮ ಪಂಚಾಯತಿ ಪರವಾಗಿ ನಾನು ಅವರನ್ನು ಸಹ ಧನ್ಯವಾದ ಮಾಡ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳನ್ನು ಎಲ್ಲರೂ ಸರ್ಕಾರಿ ಶಾಲೆಗೆ ಕಳಿಸಬೇಕಂತ ಹೇಳಿಕೊಂಡು ಈ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರನ್ನೂ ಹೊಂದಿಸುತ್ತಾ ಈ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಾವು ಚೆನ್ನಾಗಿ ಎಷ್ಟು ಗಂಟೆವರೆಗೆ ಆಗ್ತದೆ ಅಷ್ಟು ಗಂಟೆವರೆಗೆ ಇಲ್ಲಿ ಕುಳಿತುಕೊಂಡು ಇದನ್ನು ಈ ವಾರ್ಷಿಕೋತ್ಸವನ್ನೆಲ್ಲ ನಾವು ನೋಡಿಕೊಂಡು ಇದನ್ನು ಸಂತೋಷದಿಂದ ನಮ್ಮ ಪೇರೆಂಟ್ಸ್ನವರು ಹೋಗಬೇಕಂತ ಹೇಳಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರನ್ನು ಹೊಂದಿಸುತ್ತಾ ನಾನು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಹಿತನುಡಿಯನ್ನು ಬಯಸಿದಂತಹ ಅಬ್ದುಲ್ ಮಜೀದ್ ಸರ್ ಇವರಿಗೆ ಧನ್ಯವಾದಗಳು. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ. ಶಾಲಾ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಿ ಹಲವಾರು
ವಿದ್ಯಾರ್ಥಿಗಳು ಹಲವಾರು ಬಹುಮಾನಗಳನ್ನು ಪಡೆದಿದ್ದಾರೆ. ಅವರನ್ನು ವೇದಿಕೆಗೆ ಕರೆದು ಅವರಿಗೆ ಬಹುಮಾನ ನೀಡುವುದು ನಮ್ಮ ಕರ್ತವ್ಯ. ಆ ಮಕ್ಕಳನ್ನು ಗುರುತಿಸಿ ಮುಂದೆ ಎಲ್ಲ ಮಕ್ಕಳಿಗೆ ಪ್ರೋತ್ಸಾಹಿಸುವುದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಬಹುಮಾನ ಪಡೆದ ಮಕ್ಕಳು ನಿಮ್ಗೆ ಈಗಾಗಲೇ ಹೆಸರು ಗೊತ್ತಿದೆ. ದಯವಿಟ್ಟು ಇಲ್ಲಿ ಹಾಲ್ ಹತ್ರ ಬನ್ನಿ. ವಾರ್ಷಿಕೋತ್ಸವ ಬೇಗ ಅಂಗವಾಗಿ ಏರ್ಪಡಿಸಿದ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು LKG ವಿಭಾಗದಲ್ಲಿ ಜಜಾ ಫಾತಿಮಾ, ಛದ್ಮವೇಷದಲ್ಲಿ ದ್ವಿತೀಯ, ಕಲಿಕೆಯಲ್ಲಿ ಪ್ರಥಮ, ಚಿತ್ರಕಲೆಯಲ್ಲಿ ಪ್ರಥಮ, ಅಭಿನಯ ಗೀತೆ ದ್ವಿತೀಯ. ಮೊಹಮ್ಮದ್ ಹುಸೈನ್ ಅಫಾನ್ ಛದ್ಮವೇಷದಲ್ಲಿ ಪ್ರಥಮ, 100 ಮೀಟರ್ ಓಟದಲ್ಲಿ ಪ್ರಥಮ. ಮೊಹಮ್ಮದ್ ಹುಸೈನ್ ಅಫಾನ್ ಎಲ್ಲಿದ್ರು ಬಾ ಬೇಗ. ಆಯಿಷತ್ ತುಹ್ರಾ ಬಾಂಬೆಯಿಂದ ಸಿಟಿ ದ್ವಿತೀಯ, ಕಲಿಕೆಯಲ್ಲಿ ದ್ವಿತೀಯ, ಚಿತ್ರಕಲೆ ದ್ವಿತೀಯ, ಬರವಣಿಗೆ ದ್ವಿತೀಯ. ಮಾಣಿಕ್ಯ ಜೆ ಬಾಂಬೆಯಿಂದ ಸಿಟಿ ಪ್ರಥಮ, ಬರವಣಿಗೆ ಪ್ರಥಮ. ದಯವಿಟ್ಟು ಚಿಕ್ಕ ಮಕ್ಕಳ LKG ಮಕ್ಕಳದು ಬಹುಮಾನವನ್ನು ಪೇರೆಂಟ್ಸ್ ತಕೊಳ್ಳಿ ಕೈಯಿಂದ ಬರೆದು. ಆಯಿಷತ್ ಸಾನಿಬಾ ಅಭಿನಯ ಗೀತೆ ಪ್ರಥಮ. ಮಕ್ಕಳ ಬಹುಮಾನವನ್ನು ಪೇರೆಂಟ್ಸ್ ಇದ್ರೆ ತಕೊಳ್ಳಿ ದಯವಿಟ್ಟು ಅವರ ಕೈಯಿಂದ. ಮೊಹಮ್ಮದ್ ರಿಫಾಯಿ 100 ಮೀಟರ್ ಓಟದಲ್ಲಿ ದ್ವಿತೀಯ. ನಿಮ್ಮ ಅಮ್ಮನ ಹತ್ರ ಕೊಟ್ಟು ಬನ್ನಿ ಮಗ. ಅಮ್ಮ ಇದ್ರೆ ಅಮ್ಮನ ಹತ್ರ ಕೊಟ್ಟು ಬನ್ನಿ. 1ನೇ ತರಗತಿ ವಿಭಾಗದಲ್ಲಿ ಮೊಹಮ್ಮದ್ ಮುಹವೀಜ್ ಮನ್ಸೂರ್ 100 ಮೀಟರ್ ಓಟದಲ್ಲಿ ಪ್ರಥಮ, ಕಲಿಕೆಯಲ್ಲಿ ದ್ವಿತೀಯ, ಬರವಣಿಗೆ ದ್ವಿತೀಯ. ನಫಿಸತ್ತುಲ್ ಮಿಶ್ರಿಯಾ 100 ಮೀಟರ್ ಓಟದಲ್ಲಿ ದ್ವಿತೀಯ, ಅಭಿನಯ ಗೀತೆ ದ್ವಿತೀಯ, ಬರವಣಿಗೆ ಪ್ರಥಮ. ಮೊಹಮ್ಮದ್ ಸಿನಾನ್ 100 ಮೀಟರ್ ಓಟದಲ್ಲಿ ದ್ವಿತೀಯ, ಅಭಿನಯ ಗೀತೆ ಪ್ರಥಮ. ಮೊಹಮ್ಮದ್ ಐಮಾನ್ ಬಾಂಬೆಯಿಂದ ಸಿಟಿ ಪ್ರಥಮ. ಮೊಹಮ್ಮದ್ ಫಾಯಿಮ್ ಕಲಿಕೆಯಲ್ಲಿ ಪ್ರಥಮ. ಮೊಹಮ್ಮದ್ ಆಯಿಸ್ ಬಾಂಬೆಯಿಂದ ಸಿಟಿ ದ್ವಿತೀಯ. ಎಂ ಮೊಹಮ್ಮದ್ ಶಾಮಿಲ್ ಕಲಿಕೆಯಲ್ಲಿ ದ್ವಿತೀಯ. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನು ನಮ್ಮ ಹಿರಿಯರಾದ ರಾಮದಾಸ್ ಪುನ್ ಸರ್ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 2ನೇ ತರಗತಿಯಲ್ಲಿ 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊಹಮ್ಮದ್ ಶಮ್ವಿಲ್ ಕಲಿಕೆಯಲ್ಲಿ ಪ್ರಥಮ, ಚಿತ್ರಕಲೆಯಲ್ಲಿ ಪ್ರಥಮ. ಅಬೂಬಕರ್ ಸಿದ್ದಿಕ್ ಛದ್ಮವೇಷದಲ್ಲಿ ದ್ವಿತೀಯ, 100 ಮೀಟರ್ ಓಟದಲ್ಲಿ ದ್ವಿತೀಯ. ಆಯಿಷಾ ನಾಫಿಯಾ ಕಲಿಕೆಯಲ್ಲಿ ದ್ವಿತೀಯ, ಅಭಿನಯ ಗೀತೆ ದ್ವಿತೀಯ, ಬರವಣಿಗೆ ದ್ವಿತೀಯ. ಸಾರಾ ಶಹದಿಯಾ ಛದ್ಮವೇಷದಲ್ಲಿ ಪ್ರಥಮ. ಮೊಹಮ್ಮದ್ ಶಾರುಖ್ 100 ಮೀಟರ್ ಓಟದಲ್ಲಿ ಪ್ರಥಮ. ರಿಫಾ ಫಾತಿಮಾ 100 ಮೀಟರ್ ಓಟದಲ್ಲಿ ಪ್ರಥಮ, ಚಿತ್ರಕಲೆಯಲ್ಲಿ ದ್ವಿತೀಯ. ಆಯಿಷಾ ಶಾಜಿಯಾ 100 ಮೀಟರ್ ಓಟದಲ್ಲಿ ದ್ವಿತೀಯ. ಮೊಹಮ್ಮದ್ ತನ್ಜಿಲ್ ಬಾಲ್ ಥ್ರೋದಲ್ಲಿ ಪ್ರಥಮ. ಮೊಹಮ್ಮದ್ ಸಾಬಿಕ್ ಬಾಲ್ ಥ್ರೋದಲ್ಲಿ ದ್ವಿತೀಯ. ಮೊಹಮ್ಮದ್ ರಿಫಾನ್ ಅಭಿನಯ ಗೀತೆಯಲ್ಲಿ ಪ್ರಥಮ. ಶಿದಾ ಫಾತಿಮಾ ಬರವಣಿಗೆಯಲ್ಲಿ ಪ್ರಥಮ. ಮುಂದಿನ ಬಹುಮಾನ ವಿತರಣೆಯ ಪಟ್ಟಿಯನ್ನು ಅಮಿತಾಭ್ ಸರ್ ಅವರು ಹೇಳಲಿದ್ದಾರೆ. ಧನ್ಯವಾದಗಳು ಸರ್ ನಿಮ್ಗೆ. ಮುಂದಿನ ಬಹುಮಾನವನ್ನು ನಮ್ಮ ವಿನೋದ ಮೇಡಮ್ ಅವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 3ನೇ ತರಗತಿ ರುಕಿಯಾ ಸಾಫಿಯಾ 100 ಮೀಟರ್ ಓಟದಲ್ಲಿ ಸೆಕೆಂಡ್, ಕಲಿಕೆಯಲ್ಲಿ ಸೆಕೆಂಡ್, ಅಭಿನಯ ಗೀತೆಯಲ್ಲಿ ಫಸ್ಟ್, ಬರವಣಿಗೆಯಲ್ಲಿ ಫಸ್ಟ್, ಕಥೆ ಹೇಳೋದ್ರಲ್ಲಿ ಫಸ್ಟ್. ರಿಜಾ ಫಾತಿಮಾ ಕಲಿಕೆಯಲ್ಲಿ ಫಸ್ಟ್, ಸಂಗೀತ ಗೀತೆಯಲ್ಲಿ ಸೆಕೆಂಡ್, ಅಭಿನಯ ಗೀತೆಯಲ್ಲಿ ಸೆಕೆಂಡ್. ಮೊಹಮ್ಮದ್ ರಯಾನ್ ಛದ್ಮವೇಷದಲ್ಲಿ ಫಸ್ಟ್. ಮೊಹಮ್ಮದ್ ಅಯಾನ್ ಛದ್ಮವೇಷದಲ್ಲಿ ಸೆಕೆಂಡ್. ಆಯಿಷಾ ಶಿಮ್ರಾ 100 ಮೀಟರ್ ಓಟದಲ್ಲಿ ಫಸ್ಟ್, ಬರವಣಿಗೆಯಲ್ಲಿ ಸೆಕೆಂಡ್. ಫಾತಿಮಾ ಸನಾ ಕತೆ ಹೇಳುವುದು ಸೆಕೆಂಡ್. ಮೊಹಮ್ಮದ್ ಸಿಯಾಬು ಸಂಗೀತ ಕುರ್ಚಿಯಲ್ಲಿ ಫಸ್ಟ್. ಮೊಹಮ್ಮದ್ ಫಾಯಿಸ್ ಕಲಿಕೆಯಲ್ಲಿ ಸೆಕೆಂಡ್. ಈಗ 4ನೇ ತರಗತಿ ಮಕ್ಕಳು. ಧನ್ಯವಾದಗಳು ಮೇಡಮ್. 25ನೇ ವರ್ಷ ಅದ್ದೂರಿಯಾಗಿ ಮಾಡಿದಂತಹ ಕೀರ್ತಿ ನಿಮ್ಗೆ ಇದೆ. ಹಾಗೆ ಈಗ 35ನೇ ವರ್ಷದ ಈ ಶಾಲಾ ಸಂಭ್ರಮದಲ್ಲಿ ಭಾಗವಹಿಸಿದ್ದೀರಿ ಮೇಡಮ್. ಧನ್ಯವಾದಗಳು ನಿಮ್ಗೆ. ಪೇಂಟಿಂಗಿಗಾಗಿ 5,000 ರೂಪಾಯಿಯನ್ನು ನಮ್ಮ ಮೇಡಮ್ ಶಾಲೆಗೆ ದಾನ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮೇಡಮ್. ಮುಂದೆಯೂ ನಿಮ್ಮ ಸಹಾಯ ಸಹಕಾರ ಇದೇ ರೀತಿ ಇರಲಿ ಅಂತ ಬೇಡಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ನಮ್ಮೊಂದಿಗೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನು BS ಕರೀಂ ಸರ್ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸರ್. ಫಾತಿಮಾ ರಿಜಾ ಛದ್ಮವೇಷದಲ್ಲಿ ಫಸ್ಟ್.
ಫಾತಿಮಾ ಮುಬಶೀರ ಕಲಿಕೆಯಲ್ಲಿ ಫಸ್ಟ್, ಬರವಣಿಗೆಯಲ್ಲಿ ಸೆಕೆಂಡ್. ಶಫಾ ಫಾತಿಮಾ ಕಲಿಕೆಯಲ್ಲಿ ಸೆಕೆಂಡ್, 100 ಮೀಟರ್ ಓಟದಲ್ಲಿ ಫಸ್ಟ್, ಬರವಣಿಗೆಯಲ್ಲಿ ಫಸ್ಟ್. ಅಫ್ಜಲ್ ಮುನ್ಸಿಫ್ 100 ಮೀಟರ್ ಓಟದಲ್ಲಿ ಫಸ್ಟ್. ಮಹಮ್ಮದ್ ಆದಿಲ್ 100 ಮೀಟರ್ ಓಟದಲ್ಲಿ ಸೆಕೆಂಡ್. ಆಯಿಷಾ ಹಸ್ನಾ 100 ಮೀಟರ್ ಓಟದಲ್ಲಿ ಸೆಕೆಂಡ್. ಫಾತಿಮಾ ಫಸೀಲಾ ಬಕೆಟ್ ಅಂಡ್ ಕಾಯಿನ್ ಫಸ್ಟ್. ಮೊಹಮ್ಮದ್ ಫಜಲ್ ಬಕೆಟ್ ಅಂಡ್ ಕಾಯಿನ್ ಸೆಕೆಂಡ್. ಫಾತಿಮಾ ಅಲೀಜಾ ಚಿತ್ರಕಲೆಯಲ್ಲಿ ಫಸ್ಟ್. ಧನ್ಯವಾದಗಳು ಸರ್ ನಿಮ್ಗೆ. ಸರ್ ಧನ್ಯವಾದಗಳು ನಿಮ್ಗೆ. ನಮ್ಮ STMCಯ ಮಾಜಿ ಅಧ್ಯಕ್ಷರಾದ BS ಕರೀಂ ಸರ್ಗೆ ಜೋರಾದ ಚಪ್ಪಾಳೆ ಕೊಡಿ. ಯಾಕಂದ್ರೆ ಅವರು ಕೂಡ ನಮ್ಗೆ 2,500 ರೂಪಾಯಿಯನ್ನು ಧನ ಸಹಾಯ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಕಲ್ಯಾಣಿ ಮೇಡಮ್ ನೀಡಬೇಕು ಅಂತ ಕೇಳಿಕೊಳ್ತೇನೆ. ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷೆಯಾದಂತಹ ಶ್ರೀಮತಿ ಕಲ್ಯಾಣಿ ಮೇಡಮ್ ಇವರು ನಮ್ಮ ಮಕ್ಕಳನ್ನು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. 5ನೇ ತರಗತಿ ನಿದಾ ಆಯಿಷಾ ಛದ್ಮವೇಷದಲ್ಲಿ ಸೆಕೆಂಡ್, ಪ್ರಯೋಗದಲ್ಲಿ ಫಸ್ಟ್, ಕಲಿಕೆಯಲ್ಲಿ ಫಸ್ಟ್, ಭಾಷಣದಲ್ಲಿ ಸೆಕೆಂಡ್. ಫಾತಿಮಾ ಸುಹಾನಾ ಭಾಷಣದಲ್ಲಿ ಫಸ್ಟ್, ಪ್ರಯೋಗದಲ್ಲಿ ಫಸ್ಟ್. ಮೊಹಮ್ಮದ್ ಶಾಮಿಲ್ 100 ಮೀಟರ್ ಓಟದಲ್ಲಿ ಸೆಕೆಂಡ್. ಮರಿಯಂ ಸಫಾ ಬರವಣಿಗೆಯಲ್ಲಿ ಫಸ್ಟ್, ಕಲಿಕೆಯಲ್ಲಿ ಸೆಕೆಂಡ್, ಪ್ರಯೋಗದಲ್ಲಿ ಸೆಕೆಂಡ್. ಅಬ್ದುಲ್ ರಹಮಾನ್ ತಂಜಿಲ್ 100 ಮೀಟರ್ ಓಟದಲ್ಲಿ ಫಸ್ಟ್. ಫಾತಿಮಾ ಫಾಹಿಮಾ 100 ಮೀಟರ್ ಓಟದಲ್ಲಿ ಫಸ್ಟ್. ಮೊಹಮ್ಮದ್ ನಹೀಮ್ ಲಕ್ಕಿ ಗೇಮಲ್ಲಿ ಫಸ್ಟ್. ಮೊಹಮ್ಮದ್ ಹಸನ್ ಸಾಜಿಲ್ ಲಕ್ಕಿ ಗೇಮಲ್ಲಿ ಸೆಕೆಂಡ್. ಸುಮಯ್ಯ ನಸೀಬಾ ಪ್ರಯೋಗದಲ್ಲಿ ಸೆಕೆಂಡ್. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನು ಶ್ರೀಮತಿ ರೆಹನಾ ನಸೀರ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಬಹುಮಾನದ ಪಟ್ಟಿಯನ್ನು ನಮ್ಮ ದೈಹಿಕ ಶಿಕ್ಷಣದ ಶಿಕ್ಷಕರು ಶ್ರೀ ಶೇಖರ್ ಸರ್ ಅವರು ಓದಿಕೊಳ್ಬೇಕಾಗಿ ಕೇಳಿ. 6ರಿಂದ 8ನೇ ತರಗತಿ ತನಕ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳು 6ನೇ ಕ್ಲಾಸ್ನ ಮೊಹಮ್ಮದ್ ಅರ್ಬಾನ್ ಬಾಲ್ ಅಂಡ್ ಬಕೆಟ್ ಫಸ್ಟ್, ಕಲಿಕೆಯಲ್ಲಿ ಸೆಕೆಂಡ್, ಚಿತ್ರಕಲೆಯಲ್ಲಿ ಸೆಕೆಂಡ್. ಜೋರಾದ ಚಪ್ಪಾಳೆ ಬರಲಿ ಮಕ್ಕಳಿಗೆ. ಆಯಿಷಾ ಅಸ್ಮಿಯಾ 100 ಮೀಟರ್ನಲ್ಲಿ ಫಸ್ಟ್, ಬರವಣಿಗೆಯಲ್ಲಿ ಪ್ರಥಮ. ಮೊಹಮ್ಮದ್ ಫಾಯಿಮ್ 100 ಮೀಟರ್ ಓಟ ಪ್ರಥಮ. ಮೊಹಮ್ಮದ್ ನಿಹಾದ್ 100 ಮೀಟರ್ ಓಟದಲ್ಲಿ ಸೆಕೆಂಡ್. ಫಾತಿಮಾತುಲ್ ಸಬೀದಾ ಬಾಲ್ ಅಂಡ್ ಬಕೆಟ್ ಸೆಕೆಂಡ್, ಕಲಿಕೆ ಫಸ್ಟ್, ಜನಪದ ಸೆಕೆಂಡ್. ಫಾಯಿಜಾ ಬರವಣಿಗೆ ಸೆಕೆಂಡ್. ಜೈನಾಬಾದ್ ಅಲ್ವಾ 100 ಮೀಟರ್ ಓಟ ಸೆಕೆಂಡ್. 7ನೇ ತರಗತಿ ಫಾತಿಮಾ ಪಪಾ ಮುಂದಿನ 200 ಮೀಟರ್ ಓಟ. ಶ್ರೀಮತಿ ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನು ಶ್ರೀಮತಿ ರೆಹನಾ ಅವರು ವಾಚಿಸಬೇಕಾಗಿ 200 ಮೀಟರ್ ಓಟದಲ್ಲಿ ಪ್ರಥಮ, ಕಲಿಕೆಯಲ್ಲಿ ಪ್ರಥಮ, ಬರವಣಿಗೆಯಲ್ಲಿ ಪ್ರಥಮ, ಛದ್ಮವೇಷ ಸ್ಪರ್ಧೆಯಲ್ಲಿ ದ್ವಿತೀಯ, ಪ್ರಯೋಗದಲ್ಲಿ ಪ್ರಥಮ. ಮೊಹಮ್ಮದ್ ನಿಹಾಲ್ 200 ಮೀಟರ್ ಓಟ ಪ್ರಥಮ, ಭಾಷಣ ಸೆಕೆಂಡ್, ಬರವಣಿಗೆ ಸೆಕೆಂಡ್. ಮೊಹಮ್ಮದ್ ಶಾಹಿನ್ 200 ಮೀಟರ್ ಓಟ ದ್ವಿತೀಯ, ಭಾಷಣ ಪ್ರಥಮ. ಮೊಹಮ್ಮದ್ ಆಶಿಕ್ ಕಲಿಕೆಯಲ್ಲಿ ಸೆಕೆಂಡ್, ಲಕ್ಕಿ ಗೇಮ್ ಸೆಕೆಂಡ್. ಅನೀಸ್ ಪ್ರಯೋಗ ಫಸ್ಟ್, 200 ಮೀಟರ್ ಓಟ ದ್ವಿತೀಯ, ಚಿತ್ರಕಲೆ ಫಸ್ಟ್. ಫಾತಿಮಾ ಶೈಮಾ ಲಕ್ಕಿ ಗೇಮ್ ಪ್ರಥಮ. 8ನೇ ತರಗತಿಯವರು. ಧನ್ಯವಾದಗಳು ಮೇಡಮ್ ನಿಮಗೆ. ಮುಂದಿನ ಬಹುಮಾನವನ್ನು ನಮ್ಮ STM ಉಪಾಧ್ಯಕ್ಷೆ ಶ್ರೀಮತಿ ಜೈಬನ್ನ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮೊಹಮ್ಮದ್ ರಿಫಾಜ್ 200 ಮೀಟರ್ ಓಟ ಪ್ರಥಮ, ಜನಪದ ಗೀತೆ ದ್ವಿತೀಯ. ಜುವೇರಿಯಾ ಪ್ರಯೋಗ ಸೆಕೆಂಡ್, ಕಲಿಕೆ ಫಸ್ಟ್, ಬರವಣಿಗೆ ಫಸ್ಟ್. ಮರಿಯಮ್ಮ ತಮ್ನ 200 ಮೀಟರ್ ಓಟ ಪ್ರಥಮ, ಬರವಣಿಗೆ ದ್ವಿತೀಯ, ಪ್ರಯೋಗ ದ್ವಿತೀಯ. ಆಯಿಷಾ ಅಫೀಫಾ 200 ಮೀಟರ್ ಓಟ ದ್ವಿತೀಯ, ಕಲಿಕೆ ದ್ವಿತೀಯ. ಆಯಿಷಾ ಸಜಾ ಛದ್ಮವೇಷ ಪ್ರಥಮ, 200 ಮೀಟರ್ ಓಟ ದ್ವಿತೀಯ. ಮೊಹಮ್ಮದ್ ಸಾಹದ್ 200 ಮೀಟರ್ ಓಟ ದ್ವಿತೀಯ, ಜನಪದ ಗೀತೆ ಸಲ್ಮಾನ್ ದ್ವಿತೀಯ, ಜನಪದ ಗೀತೆ ಸಲ್ಮಾನ್ ಫಸ್ಟ್. ಲಕ್ಕಿ ಗೇಮ್ ಮೊಹಮ್ಮದ್ ಸಾದ್ ಫಸ್ಟ್, ಬರೀರಾ ಸೆಕೆಂಡ್. ಈ ಬಹುಮಾನವನ್ನು ಮಜೀದ್ ಸರ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
9ನೇ ತರಗತಿ ಕಲಿಕೆ ಮೊಹಮ್ಮದ್ ನದೀಮ್ ಫಸ್ಟ್. 2024-25ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ಕಲಿಕೆಯಲ್ಲಿ ಫಸ್ಟ್ ಬಂದಂತಹ ವಿದ್ಯಾರ್ಥಿ ಮೊಹಮ್ಮದ್ ನದೀಮ್ ಇವರಿಗೆ ಮಜೀದ್ ಸರ್ ನೀಡಬೇಕಾಗಿ ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಫಾತಿಮತ್ ಹಫೀಜ ಹೈದರ್. ಹಸಿರು ದಳ ಅರೆಕಳ ಕಸದಿಂದ ರಸ ಸ್ಪರ್ಧೆಯಲ್ಲಿ ವಿಜೇತರಾದ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಸಾರಾ ಸಹದಿಯಾ, ದ್ವಿತೀಯ ಮೊಹಮ್ಮದ್ ಫಾಹಿಮ್, ಪ್ರಥಮ ಸಾರಾ ಸಹದಿಯಾ, ದ್ವಿತೀಯ ಮೊಹಮ್ಮದ್ ಫಾಹಿಮ್, ಪ್ರಥಮ. ಈ ಬಹುಮಾನವನ್ನು ನಮ್ಮ ಮುಖ್ಯ ಶಿಕ್ಷಕರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ತೃತೀಯ ಆಯಿಷಾ ಸಜಾ. ಫಾಹಿಮ್ 1ನೇ ತರಗತಿಯ ಫಾಹಿಮ್ ಎಲ್ಲಿದ್ರು ಬರಬೇಕು. 1ನೇ ತರಗತಿಯ ಫಾಹಿಮ್. ಈಗ ಗುಂಪು ಆಟಗಳು 1ರಿಂದ 4ನೇ ತರಗತಿ. ಡೊಂಕ, ಫವಾಜ್ ಮತ್ತು ತಂಡ 10 ಮಂದಿ ಇದ್ದಾರೆ. ಜಿಗ್ಜಾಗ್ ರನ್ನಿಂಗ್ ಮುಂಚಿತ್ ಮತ್ತು ತಂಡ 11 ಮಂದಿ ಇದ್ದಾರೆ. ಹುಡುಗಿಯರು ಡೊಂಕ, ಸಫಾ, ಫಾತಿಮಾ ಮತ್ತು ತಂಡ. ಈ ಬಹುಮಾನವನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಬಹುಮಾನವನ್ನು ಸೌಕತಲ್ಲಿ ಅವರು ಕೊಡಬೇಕು ಅಂತ ಕೇಳಿಕೊಳ್ತೇನೆ. ಜಿಗ್ಜಾಗ್ ರನ್ನಿಂಗ್ ಫಾತಿಮಾ, ಫಸೀಲಾ ಮತ್ತು ತಂಡ. ಗುಂಪು ಆಟಗಳು 5ರಿಂದ 8 ಹುಡುಗರು. ವಾಲಿಬಾಲ್ ಸಹದ್ ಮತ್ತು ತಂಡ. ಬಹುಮಾನ ಕೊಡ್ಲಿಕ್ಕೆ. ಖೋಖೋ ರಿಫಾಜ್ ಮತ್ತು ತಂಡ. ಕಬಡ್ಡಿ ಸಹದ್ ಮತ್ತು ತಂಡ. ಈ ಬಹುಮಾನವನ್ನು ತಾಹಿರಾ ಮೇಡಮ್ ಬನ್ನಿ. ತಾಹಿರಾ ಮತ್ತು ರಜಿಯಾ ಇಬ್ರು ವೇದಿಕೆಗೆ ಬನ್ನಿ. ಬಹುಮಾನದ ಪ್ರಾಯೋಜಕರು ಇವರಿಬ್ಬರು 10,000 ರೂಪಾಯಿಯನ್ನು ಬಹುಮಾನಕ್ಕಾಗಿ ಕೊಟ್ಟಿದ್ದಾರೆ. ಇವರಿಬ್ಬರಿಗೂ ಜೋರಾದ ಚಪ್ಪಾಳೆ ಬರಲಿ. 5ರಿಂದ 8 ಹುಡುಗಿಯರು ಥ್ರೋಬಾಲ್ ರೈಶಾ ಮತ್ತು ತಂಡ. ಖೋಖೋ ರೈಶಾ ಮತ್ತು ತಂಡ. ಈ ಬಹುಮಾನವನ್ನು ಇಮ್ರಾನ್ SDMC ಸದಸ್ಯರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಡೊಂಕ ಸಜಾ ಮತ್ತು ತಂಡ. ಪೋಷಕರಿಗೆ ನಡೆದ ಸ್ಪರ್ಧೆಗಳು ಬಲೂನ್ ಊದುವುದು. ಅಮೀರ್ ಪ್ರಥಮ, ಖಾಲಿದ್ ದ್ವಿತೀಯ. ಅಮೀರ್ ಪ್ರಥಮ, ದ್ವಿತೀಯ ಖಾಲಿದ್, ಪ್ರಥಮ ಅಮೀರ್ ಬರಲಿಲ್ಲ. ಈ ಬಹುಮಾನವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೀಡಬೇಕಾಗುತ್ತ ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ಚಕ್ಕುಳಿ ತಿನ್ನುವುದು. ಅಮೀರ್ ಪ್ರಥಮ. ಮಹಿಳೆಯರಿಗೆ ಪಾಸಿಂಗ್ ದ ಬಾಲ್ ರಮ್ಲಾತ್ ಪ್ರಥಮ, ಸೈನಾಜ್ ದ್ವಿತೀಯ. ಬಲೂನ್ ಊದುವುದು ಆಯಿಷಾ ಬಾನು ಪ್ರಥಮ. ನೋಡಿ, ಬಲೂನ್ ಊದುವುದು ಖಾಲಿದ್ ಸರ್ ದ್ವಿತೀಯ. ಅಜಿತ್ ಸರ್ ವೇದಿಕೆಗೆ ಬನ್ನಿ, ನಿಮ್ಮ ಬಹುಮಾನ ಇಲ್ಲಿ ಕಾಯ್ತಾ ಇದೆ. ಧನ್ಯವಾದಗಳು. ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿದ ಅತಿಥಿ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮ ಸಾಂಗವಾಗಿ ನೆರವೇರಲು ಸಹಕರಿಸಿದವರಿಗೆ ಧನ್ಯವಾದ ಅರ್ಪಿಸುವುದು ನಮ್ಮ ಕರ್ತವ್ಯ. ಈ ಧನ್ಯವಾದ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶ್ರೀಮತಿ ನಾಗವೇಣಿ. ಹಾಗೆಯೇ ಮನಸ್ಸು ಇಲ್ಲದಿದ್ದರೂ ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ಕೂಡ ಮುಗಿಸಲೇಬೇಕು. ನಮ್ಮ ಶಾಲೆಯ ಈ ಸಾಲಿನ ವಾರ್ಷಿಕೋತ್ಸವವು ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಈ ಸಂಭ್ರಮದ ಕ್ಷಣದಲ್ಲಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸುವುದು ನಮ್ಮ ಕರ್ತವ್ಯ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಶ್ರೀಮತಿ ಗುಲಾಬಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಹರೇಕಳ, ಇವರಿಗೂ ಕೂಡ ಶಾಲೆಯ ಪರವಾಗಿ ಹಾಗೂ STMCಯವರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಅಬ್ದುಲ್ ಮಜೀದ್ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಹರೇಕಳ, ಶ್ರೀ ಹನೀಸ್ ರೆಹಮಾನ್ ಸದಸ್ಯರು, ಗ್ರಾಮ ಪಂಚಾಯತ್ ಹರೇಕಳ, ಶ್ರೀ ಮೊಹಮ್ಮದ್ ಅನೀಫ್ ಸದಸ್ಯರು, ಗ್ರಾಮ ಪಂಚಾಯತ್ ಹರೇಕಳ, ಶ್ರೀಮತಿ ರೆಹನಾ ನಜೀರ್ ಸದಸ್ಯರು, ಗ್ರಾಮ ಪಂಚಾಯತ್ ಹರೇಕಳ, ಶ್ರೀಮತಿ ರೆಹನಾ ಮಹಮ್ಮದ್ ಸದಸ್ಯರು, ಗ್ರಾಮ ಪಂಚಾಯತ್ ಹರೇಕಳ, ಶ್ರೀಮತಿ ಕಲ್ಯಾಣಿ ಸದಸ್ಯರು, ಗ್ರಾಮ ಪಂಚಾಯತ್ ಹರೇಕಳ, ಶ್ರೀ ಹಾಜಬ್ಬ ಪದ್ಮಶ್ರೀ ಪುರಸ್ಕೃತರು, ನ್ಯೂ ಪಡ್ಪೋ ಹರೇಕಳ, ಇವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ HR ಈಶ್ವರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ, ಇವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ STMCಯವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಮತಿ ಸುಷ್ಮಾ ಕಿಣಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ,
CRP, BRP ಮತ್ತು ಶಿಕ್ಷಣ ಸಂಯೋಜಕರು, ಮಂಗಳೂರು ದಕ್ಷಿಣ ವಲಯ ಎಲ್ಲರಿಗೂ ನಮ್ಮ ಶಾಲಾ ಪರವಾಗಿ SDMC ಅವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. SDMC ಮಾಜಿ ಅಧ್ಯಕ್ಷರುಗಳಾದ ಶ್ರೀ BS ಕೆರೀಂ, ಶ್ರೀ ಅಬ್ದುಲ್ ಖಾದರ್, ಶ್ರೀ ಬಶೀರ್, ಶ್ರೀ ರಫೀಕ್, ಶ್ರೀ ನಜೀರ್, ಶ್ರೀ ಆಮಿದ್, ಶ್ರೀ ಅಬ್ದುಲ್ ರಹಿಮಾನ್ ಎಲ್ಲರಿಗೂ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕೊಡುಗೈ ದಾನಿಗಳು ಸಮಾಜದ ಆಸ್ತಿ. ಪ್ರತಿಫಲ ಬಯಸದೆ ನೀಡುವ ದಾನವು ಹಸಿದವನಿಗೆ ಅನ್ನವಾಗಿ, ಬಡ ವಿದ್ಯಾರ್ಥಿಗೆ ಅರಿವಾಗಿ ಪರಿಣಮಿಸುತ್ತದೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಸದಾ ಸಹಾಯ ಹಸ್ತವನ್ನು ನೀಡುತ್ತಿರುವ ಶ್ರೀ ಮೋಹನ್ ದಾಸ್ ರೈ, ಶ್ರೀಮತಿ ಮೈಮೂನಾ ರಾಜ್ಕಮಲ್, ಶ್ರೀ ಮಹಾಬಲ ಹೆಗಡೆ, ಶ್ರೀ ರಾಮಣ್ಣ ಕುಪ್ಪಿಲ, ತ್ಯಾಗರಾಜ್ ಪೂಂಜ ಹಾಗೂ ಈ ಕಾರ್ಯಕ್ರಮಕ್ಕೆ ಕೊಡುಗೈ ದಾನಿಗಳಾದ ಎಲ್ಲರಿಗೂ ಧನ್ಯವಾದಗಳು. ಕಳೆದ ಹಲವು ದಿನಗಳಿಂದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಕಾರ್ಯಕ್ರಮದ ಪ್ರತಿಯೊಂದು ಹಂತದಲ್ಲೂ ಶ್ರಮಿಸಿದ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಎಲ್ಲ ಸಹ ಶಿಕ್ಷಕರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ನಿಜವಾದ ತಾರೆಗಳು ನಮ್ಮ ವಿದ್ಯಾರ್ಥಿಗಳು. ತಮ್ಮ ಅದ್ಭುತ ಸಾಂಸ್ಕೃತಿಕ ಪ್ರದರ್ಶನಗಳ ಮೂಲಕ ನಮ್ಮನ್ನು ರಂಜಿಸಲಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ನಮ್ಮ ಶಾಲೆಯ ಬೆನ್ನೆಲುಬಾಗಿ ಸದಾ ನಿಲ್ಲುವ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಶ್ರೀ ಖಾಲಿದ್ ರವರು ಹಾಗೂ ಉಪಾಧ್ಯಕ್ಷರಾದ ಶ್ರೀ ಜೈಬೋನಾರವರು ಹಾಗೂ ಸರ್ವ ಸದಸ್ಯರು ಮತ್ತು ಪೋಷಕರಿಗೂ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಎಲ್ಲ ತನುಮನಗಳಿಂದ ಸಹಕರಿಸಿದ ಎಲ್ಲ ವಿದ್ಯಾಭಿಮಾನಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ಶಾಲಾ ಪರವಾಗಿ ಹಾಗೂ SDMC ಅವರ ಪರವಾಗಿ ಧನ್ಯವಾದಗಳು. ವೃತ್ತಿಯಲ್ಲಿ ನಿವೃತ್ತಿ, ಆದರೆ ಶಿಕ್ಷಕರು ಶಿಕ್ಷಕರ ಕೆಲಸದಿಂದ ನಿವೃತ್ತಿ ಹೊಂದಿಲ್ಲ. ನಮ್ಮ ಎಲ್ಲ ನಿವೃತ್ತ ಶಿಕ್ಷಕಿಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಪ್ರಸ್ತುತ ಸೇವೆಯಲ್ಲಿರುವ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರಾದ ಮೋಹಿನಿ ಮೇಡಮ್, ಶಕುಂತಳಾ ಮೇಡಮ್, ನಳಿನಿ ಮೇಡಮ್, ರಾಧಾಕೃಷ್ಣ ಸರ್, ಜಗದೀಶ್ ಸರ್ ಇವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ SDMC ಅವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಶಾಲೆಯ ವಾರ್ಷಿಕೋತ್ಸವ ಸಾಂಸ್ಕೃತಿಕ ವೈಭವಕ್ಕೆ ಮೆರುಗು ನೀಡಿದವರು ನಮ್ಮ ನೃತ್ಯ ಸಂಯೋಜಕರು. ಕಳೆದ ಕೆಲವು ವಾರಗಳಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಅತ್ಯಂತ ತಾಳ್ಮೆಯಿಂದ, ಶಿಸ್ತಿನಿಂದ ಮತ್ತು ಪ್ರೀತಿಯಿಂದ ನೃತ್ಯ ತರಬೇತಿಯನ್ನು ನೀಡಿ ಇಂದು ವೇದಿಕೆಯ ಮೇಲೆ ಅದ್ಭುತವಾದ ಪ್ರದರ್ಶನ ನೀಡಲು ಕಾರಣರಾದ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಹಾಗೂ SDMC ಅವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ಸಿನಲ್ಲಿ ಭೋಜನದ ವ್ಯವಸ್ಥೆ ಬಹಳ ಮುಖ್ಯವಾದುದು. ಇನ್ನು ನಮಗೆಲ್ಲರಿಗೂ ಅತ್ಯಂತ ರುಚಿಕರವಾದ ಭೋಜನವನ್ನು ಸಿದ್ಧಪಡಿಸಿಕೊಟ್ಟ ಅಡುಗೆ ಸಿಬ್ಬಂದಿಯವರಿಗೂ ಶಾಲೆಯ ಪರವಾಗಿ ಹಾಗೂ SDMC ಅವರ ಪರವಾಗಿ ಧನ್ಯವಾದಗಳು. ಧ್ವನಿವರ್ಧಕ ವ್ಯವಸ್ಥೆ, ವೇದಿಕೆ ಅಲಂಕಾರ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.
1ನೇ ತರಗತಿ ಮಕ್ಕಳ ಭವಿಷ್ಯದ ಭದ್ರ ಅಡಿಪಾಯವಾಗಿದೆ. ಅಕ್ಷರ ಜ್ಞಾನ, ಶಿಸ್ತು, ಸಂಸ್ಕಾರ ಮತ್ತು ಸ್ನೇಹ ಭಾವಗಳನ್ನು ಕಲಿಯುವ ಈ ಮಹತ್ವದ ಹಂತವು ಪ್ರತಿಯೊಂದು ಶಿಕ್ಷಣ ಯಾತ್ರೆಗೆ ಹೊಸ ಆರಂಭವನ್ನು ನೀಡುವ 1ನೇ ತರಗತಿ ಆಂಗ್ಲ ಮಾಧ್ಯಮ ಉದ್ಘಾಟನಾ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀಯುತ UT ಖಾದರ್ ವಿಧಾನಸಭಾ ಸಭಾಧ್ಯಕ್ಷರು, ಕರ್ನಾಟಕ ಸರ್ಕಾರ ಇವರು ನಡೆಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ ಹಾಗೂ ಎಲ್ಲಾ ಅತಿಥಿ ಗಣ್ಯರು ಕೈ ಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಶಾಲಾ ವಾರ್ಷಿಕೋತ್ಸವ ಹಾಗೂ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಕರ್ನಾಟಕ ಸರ್ಕಾರದ ವಿಧಾನಸಭಾಧ್ಯಕ್ಷರಾದ ಶ್ರೀಯುತ UT ಖಾದರ್ ಸರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. STMCಯ ಮಾಜಿ ಅಧ್ಯಕ್ಷರುಗಳು ವೇದಿಕೆಗೆ ಬರಬೇಕಾಗಿ ವಿನಂತಿ. ದೀಪ ಬೆಳಗಿಸುವುದು ಬೆಳಕು ನೀಡುವ ಕಾರ್ಯಕ್ರಮವಾದರೆ ಗಿಡಕ್ಕೆ ನೀರೆರೆಯುವುದು ಜೀವನಕ್ಕೆ ಉಸಿರು ಒದಗಿಸುವ ಮಹತ್ವದ ಕಾರ್ಯ. ಈ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಎರೆಯುವ ಮೂಲಕ ಉದ್ಘಾಟಿಸಲು ಗೌರವಾನ್ವಿತ ವಿಧಾನಸಭಾ ಸಭಾಧ್ಯಕ್ಷರಾದ ಸನ್ಮಾನ್ಯ ಶ್ರೀಯುತ UT ಖಾದರ್ ಅವರನ್ನ ಕೇಳಿಕೊಳ್ಳುತ್ತಿದ್ದೇನೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರು ಕೈ ಜೋಡಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಮೇಲು ಸಮಿತಿ ಇದರ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ನೂತನ ಕೊಠಡಿಯ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಶಾಲಾ ವಾರ್ಷಿಕೋತ್ಸವದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮಗೆ ಗೌರವಿತರು ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಅಂತ ಗುಲಾಬಿ ಅಕ್ಕನವರೇ, ಉಪಾಧ್ಯಕ್ಷ ಅಂತ ಮಜೀದ್ರವ್ರೆ, ಅದೇ ಹಿರಿಯರಾಗಿರುವಂಥ ರಾಮದಾಸ್ ಪೂಂಜೆ ಅವರೇ, ಸದಸ್ಯ ಅಂತ ಕಲೀನ ಅಕ್ಕನವರೇ, ಬಿವಾದ ಈಶ್ವರ್ ಅವರೇ, ಸನ್ಮಿತ ಅಧ್ಯಕ್ಷರಾಗಿರುವಂಥ ಬಶೀರ್ ಅವರೇ, ಪಂಚಾಯತ್ ಸದಸ್ಯರಾಗಿರುವಂಥ ಅನೀಸ್ ಅವರೇ, ಅತಿಥಿ ಸಕ್ರಿಯ ಮಲಾರ್ ಅವರೇ, ರೆಹಮಾನ್ ಅವರೇ, ಶಾಲಾ ಸಮಿತಿಯ ಅಧ್ಯಕ್ಷ ಸನ್ಮಿತ್ರ ಅಂತ ಖಾಲಿದ್ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರು ಆಗಿರುವಂಥ ಶ್ರೀಮತಿ ಗೀತಾ ರವರೇ, ಅದೇ ರೀತಿ ನಮ್ಮ ಹಿರಿಯ ವಿದ್ಯಾರ್ಥಿ ಆಗಿದ್ದ ವೃಂದರವರೇ, ಬಹುಶಃ ಶಾಲಾ ಸಮಿತಿಯ ಉಪಾಧ್ಯಕ್ಷ ಅಂತ ಶ್ರೀಮತಿ ಜೈಮಿನ್ ಅವರೇ, ಮುತ್ತಪ್ಪರವರೇ, ಇನ್ನಿತರ ಎಲ್ಲ ನಮ್ಮ ವೇದಿಕೆಯ ಸರ್ವ ಸದಸ್ಯರೇ, ನನ್ನ ಮುಂದೆ ಎಲ್ಲ ನಮ್ಮ ಶಂಶು ಅವರೇ, ಅಜೀಜ್ ಅವರೇ, ಅದೇ ರೀತಿ ಸನ್ಮಿತರಾಗಿರುವಂಥ ಅಶ್ರಫ್ ಇಸ್ಮಾಯಿಲ್ ಮತ್ತು ಈ ಶಾಲೆಗೆ ತನ್ನದ ಕೊಡುಗೆ ಕೊಟ್ಟಂತ ಅಶ್ರಫ್ ಅವರೇ, ಇಸ್ಮಾಯಿಲ್ ಅವರೇ, ಅಬ್ಬಾಸ್ ಅವರೇ, ಮುಂದಿರುವ ಎಲ್ಲ ಈ ಊರಿನ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರರೇ, ಆತ್ಮೀಯ ಮಿತ್ರರೇ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿ ವರ್ಗದವರೇ, ಈ ಒಂದು ಶಾಲೆಗೆ ನೇರವಾಗಿ ಪರೋಕ್ಷವಾಗಿ ಸಾಗ ಪ್ರತಿಯೊಂದು ಹಿತೈಷಿಗಳೇ ಹಾಗೂ ಸನ್ಮಿತ್ರರೇ, ಮಾಧ್ಯಮದ ಸಹೋದರರೇ, ಅತ್ಯಂತ ಸಂತೋಷವಾಗ್ತಿದೆ ಈ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಬಂದು ಭಾಗವಹಿಸಲಿ ಈ ಒಂದು ಶಾಲಾ ಕೊಠಡಿ ಉದ್ಘಾಟನೆ ಮಾಡಲಿಕ್ಕೆ. ಹಂತ ಹಂತವಾಗಿ ರಾಜಗುಡ್ಡೆ ಶಾಲೆ ಇವತ್ತು ಅಭಿವೃದ್ಧಿ ಹೊಂದುತ್ತಾ ಇವತ್ತು ಬರ್ತಾ ಇದೆ. ಇದಕ್ಕೆ ಇಲ್ಲಿ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದದವರನ್ನು, ಶಾಲಾ ಸಮಿತಿ ಅಧ್ಯಕ್ಷ ಸದಸ್ಯರು ಮತ್ತು ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಲ್ಲ ಸದಸ್ಯರು ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಬಹುಶಃ ಹಂತ ಹಂತವಾಗಿ ಯಾವುದೆಲ್ಲ ಮೂಲಭೂತ ಸೌಕರ್ಯ ಒದಗಿಸಬೇಕಾ ಅದಕ್ಕೆ ಅನುಗುಣವಾಗಿ ತಮ್ಮ ಇವತ್ತು ಶಾಲಾ ಕೊಠಡಿ ಇವತ್ತು ಅಭಿವೃದ್ಧಿ ಪಡಿಸ್ತಾ ಇವತ್ತು ಕಾಣ್ತದೆ. ಬಹುಶಃ ಹಿಂದೆ ಭಾಳಷ್ಟು ಕೊಠಡಿಗಳ ಕಡಿಮೆ, ಈಗ ಎಷ್ಟು ಕೊಠಡಿ ಇದೆ, ಎಷ್ಟು ಕ್ಲಾಸ್ ಇದೆ? 8 ಕ್ಲಾಸ್ ಇದೆ. ಸೊ ಕೊಠಡಿ ಏನು ಕೊರತೆ ಇಲ್ಲ. ಈಗ ಮತ್ತೆ ಈ ಒಂದು ಯಾಕಂತ ಹೇಳಿದ್ರೆ ಇಡೀ ನಮ್ಮ ಕರ್ನಾಟಕ ನಮ್ಮ ಕ್ಷೇತ್ರದ ಪ್ರತಿಯೊಂದು ಶಾಲೆಯನ್ನು ಕೂಡ ಇಂಗ್ಲಿಷ್ ಮೀಡಿಯಂ LKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಇಡೀ ಕ್ಷೇತ್ರದ ಎಲ್ಲ ಶಾಲೆಯಲ್ಲಿ ಇವತ್ತು ಪ್ರಾರಂಭ ಮಾಡಿದಂಥ ಒಂದು ಅವಕಾಶ ನನಗೆ ಇವತ್ತು ಸಿಕ್ಕಿದೆ. ಇಡೀ ರಾಜ್ಯದಲ್ಲಿ ಒಂದು ಕ್ಷೇತ್ರದಲ್ಲಿ ಎಲ್ಲ ಕಡೆ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡಿ ಎಲ್ಲಿಯೂ ಕೂಡ ಇರುತ್ತಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಜನಸಾಮಾನ್ಯ ಮಕ್ಕಳು ಕೂಡ ಇವತ್ತು ಅತ್ಯುತ್ತಮವಾದ ಶಿಕ್ಷಣ ಪಡ್ಕೊಳ್ಬೇಕು. ಅವರು ಇಂಗ್ಲಿಷ್, ಕನ್ನಡ, ಹಿಂದಿ ಎಲ್ಲ ಲ್ಯಾಂಗ್ವೇಜನ್ನು ಕಲಿಬೇಕು.
10-15 ವರ್ಷ ಹೋಗುವಾಗ ದೊಡ್ಡ ಸ್ಥಾನಕ್ಕೆ ಅವರಿಗೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಆತ್ಮವಿಶ್ವಾಸದಿಂದ ನಿಲ್ಲಬೇಕೆಂಬ ಉದ್ದೇಶದಿಂದ ನಾವು ಇವತ್ತು ಇದನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕಾಗಿ ಬಹುಶಃ ಇವತ್ತು ಆ 2 ಕ್ಲಾಸ್ ಮತ್ತೆ ಕೊರತೆ ಆಗ್ತದೆ ತಮ್ಮ ಗಮನ ತಾವು ಕೊಟ್ಟಿದ್ದೀರಿ. ಅದಕ್ಕೆ ಈ 1 ವರ್ಷ ಕೊಠಡಿ ಮತ್ತು ಮುಂದಿನ 1 ವರ್ಷ ಕೊಠಡಿ ಖಂಡಿತ ನಾನು ಇವತ್ತು ಮಾಡ್ತೇನೆ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು ನನ್ನ ಕೆಲಸ ನೀವು ಮಾಡಿ. ಆದ ಕಾರಣ ಮೂಲಭೂತ ಸೌಕರ್ಯದ ಜೊತೆ ನಾವು ಹಂತವಾಗಿ ಮೇಲೆ ತರುವಂಥ ಕೆಲಸ ಇವತ್ತು ನೀವೆಲ್ಲ ಬಹುಶಃ ನನ್ನನ್ನು ವಿಶೇಷ ಸ್ಪೀಕರ್ ಮಾಡಿದ ಕಾರಣ ಇವತ್ತು ಅನುದಾನ ನೀವು ಹೇಳಿದಲ್ಲಿ ಯಾವುದೆಲ್ಲ ಕೆಲಸ ಇದೆಯಾ ಬಹುತೇಕ ಎಲ್ಲ ಇವತ್ತು ಕೆಲಸಗಳು ಆಗ್ತಾ ಇವತ್ತು ಬಂದಿದೆ. ಏನಾದ್ರು ಕೆಲಸ ಬಾಕಿ ಉಂಟು? ಏನು ಹೇಳಿದೆಲ್ಲ ಆಗಿದೆ. ನೀರಿನ ವ್ಯವಸ್ಥೆ ಆಗ್ತಾ ಉಂಟು, ಕರೆಂಟ್, ಶಾಲೆ, ಆರೋಗ್ಯಕ್ಕೆ ಸಂಬಂಧಪಟ್ಟಿಲ್ಲ. ಸೊ ಯಾವುದೆಲ್ಲ ಒಂದು ಗ್ರಾಮಕ್ಕೆ ಬೇಕಾ ಅದೆಲ್ಲ ಕೂಡ ಇವತ್ತು ನಮ್ಮ ಈ ವ್ಯಾಪ್ತಿಯಲ್ಲಿ ಆಗ್ತದೆ. ಅದಲ್ಲದೆ ಮುಂದೆ ನೇರವಾಗಿ ಇಲ್ಲಿಂದ ಕಲ್ಲಾಪಿಗೆ ಹೋಗುವಂಥ ರಸ್ತೆ ಸಂಪರ್ಕ ರಸ್ತೆ ಕೂಡ ಇವತ್ತು ಕೆಲಸ ಇವತ್ತು ಹಂತವಂತಾಗಿ ಇವತ್ತು ಪ್ರಾರಂಭ ಇವತ್ತು ಆಗ್ತಾ ಇದೆ. ಅದನ್ನು ಯಾವುದೇ ಒಂದು ಅಭಿವೃದ್ಧಿಯ ಕೊರತೆ ಇಲ್ಲದೆ ಮತ್ತು ಏನು ಬೇಕು ಅದಕ್ಕೆ ಕೂಡ ಕೊಡಲಿಕ್ಕೆ ತಯಾರಿದ್ದಾಗ ಇಲ್ಲಿಯ ಊರವರು ಶಿಕ್ಷಣಕ್ಕೆ ದೊಡ್ಡ ಮೊತ್ತ ಹೊತ್ತನ್ನು ಕೊಡಬೇಕು. ನಾನೆಲ್ಲ ಹೆತ್ತವ್ರಿಗೆ ಹೇಳಿದಿಷ್ಟೇ, ನಾನು ಶಾಸಕನಾಗಿ ಇನ್ನು 1,000 ಕೋಟಿ ನಿಮ್ಗೆ ಹಾಕಿದ್ರು ಕೂಡ ಅದು ಇಡೀ ಊರು ಬೆಳಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರತಿಯೊಬ್ಬರ ಮನೆಯ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರತಿಯೊಬ್ಬರ ಮನೆಯ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಶಕ್ತಿ ಇದೆ. ಅದಕ್ಕೆ ಮಕ್ಕಳ ಮೇಲೆ ವಿಶ್ವಾಸ ಇಡಿ, ಅವರಿಗೆ 10-15 ವರ್ಷ ಚೆನ್ನಾಗಿ ಕಲಿಸಿ ಅವ್ರು ಒಂದು ಹಂತಕ್ಕೆ ಮುಟ್ಟಿದಾಗ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡೋದಿದ್ದರೆ ಅದು ನಿಮ್ಮ ಸ್ವಂತ ಮಕ್ಕಳಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮಗೆ ಸರ್ಕಾರ ಕೊಡುವ ಯೋಜನೆ ನಿಮಗೆ ಮುಟ್ಟಿಸ್ಬೋದು, ಪ್ರಾಮಾಣಿಕವಾದ ಅಭಿವೃದ್ಧಿ ಕೆಲಸ ಮಾಡ್ಬೋದು. ನಿಮ್ಮ ಪ್ರತಿಯೊಂದು ಮನೆಯ ಪ್ರತಿಯೊಂದು ಸಮಸ್ಯೆ ಅದು ಬಗೆಹರಿಸುವ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ತೊಂದಿತ್ತು. ಎರಡನೇದಾಗಿ ನಾನು ಯಾವ ಹಿಂದೆ ಕೂಡ ಹೇಳಿದ್ದೇನೆ, ನಿಮ್ಮ ಈಗಲೂ ಕೂಡ ಹೇಳ್ತೇನೆ, ತಾಯಂದಿರಿಗೆ ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯಬೇಕಾ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಮತ್ತು ಕಷ್ಟವನ್ನು ದೂರ ಮಾಡಿ ನಿಮಗೆ ಒಂದು ಸ್ವಾಭಿಮಾನ ಬದುಕು, ನಿಮ್ಮ ಮಕ್ಕಳಿಗೆ ನೆಮ್ಮದಿಯ ಜೀವನ ಆಗಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕೆ ನಾವು ಎಷ್ಟೇ ಕಷ್ಟ ಆದರೂ ಕೂಡ ಅದು ನೀವು ಊಟಕ್ಕಿಲ್ಲದು ಚಿಂತೆ ಇಲ್ಲ, ಡ್ರೆಸ್ಸಿಗಿಲ್ಲದು ಚಿಂತೆ ಇಲ್ಲ, ಬಂಗಾರಕ್ಕಿಲ್ಲದು ಚಿಂತೆ ಇಲ್ಲ, ಯಾವ ಮನೆ ಇಲ್ಲದ್ರೂ ಚಿಂತೆ ಇಲ್ಲ. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಕೊರತೆ ಆಗದ ರೀತಿಯಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ಒಂದು ಹಂತಕ್ಕೆ ಆ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಆಸಕ್ತಿ ವಹಿಸುವಂಥ ತಾಯಂದಿರ ಜವಾಬ್ದಾರಿ ಇವತ್ತು ಬಹಳಷ್ಟು ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದು ನಿಮ್ಮ ಮೊದಲ ಕೆಲಸ. ಶಿಕ್ಷಣ ಎಷ್ಟೇ ಕೊಟ್ಟರು ಕೂಡ ನೀವು ತಾಯಂದಿರೋದಕ್ಕೆ ಸಪೋರ್ಟ್ ಆಗಿ ನಿಲ್ಲದಿದ್ರೆ ಯಾವುದು ಕೂಡ ಪ್ರಯೋಜನ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಮಕ್ಕಳ ಭವಿಷ್ಯ ಯಾರ ಕೈಯಲ್ಲಿದೆ ಅಂತ ಹೇಳಿದರೆ ಅದು ನಿಮ್ಮ ತಾಯಂದಿರ ಕೈಯಲ್ಲಿ ಇರುವಂಥದ್ದನ್ನು ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕೆ ಸ್ವಲ್ಪ ಪುರ್ಸೊತ್ತು ಮಾಡಬೇಕು. ನಾನು ಹಿಂದೆ ಕೂಡ ಬಂದಾಗ ನಿಮಗೆ ತಾಯಂದಿರಿಗೆಲ್ಲ ನಾನು ಹೇಳಿದ್ದೇನೆ, ಮರ್ತೋಗಿದೆ ಎಲ್ಲ ಗೊತ್ತಿಲ್ಲ. ಪುರ್ಸೊತ್ತು ಮಾಡಬೇಕು. ಪುರ್ಸೊತ್ತು ಮಾಡದಿದ್ರೆ ಹೇಗೆ? ಯಾಕೆಂತ ಹೇಳಿದ್ರೆ ನಾನು ಇಂಥ ಕಾರ್ಯಕ್ರಮಕ್ಕೆ ಬಂದಾಗ ಬೇರೆ ಕಡೆ ಕೇಳ್ತೇನೆ, ಹೆತ್ತವರು ಸಂಪೂರ್ಣವಾಗಿ ಶೈಕ್ಷಣಿಕವಾಗಿ ಎಲ್ಲ ಕರೆದಾಗ ಸಹಕಾರ ಕೊಡ್ತಾರಂತೇಳಿ. ಮುಖ್ಯ ಶಿಕ್ಷಕರು ಏನು ಹೇಳ್ತಾರೆ, ಸೈಕಲ್ ಕೊಡುವ ಕಾರ್ಯಕ್ರಮಕ್ಕೆ, ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ, ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಹೆತ್ತವರೆಲ್ಲ ಬರ್ತಾರೆ ತಾಯಂದಿರು. ಆ ಮಕ್ಕಳ ಅಟೆಂಡೆನ್ಸ್ ಬಗ್ಗೆ, ಶೈಕ್ಷಣಿಕವಾಗಿ ಅವನ ಮಾರ್ಕ್ ಕಾರ್ಡ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ ತಾಯಂದಿರು ಬರೋದು ಬಹಳಷ್ಟು ಕಡಿಮೆ ಅಂತೇಳಿ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಶೈಕ್ಷಣಿಕವಾಗಿ ನಿಮ್ಮನ್ನು ಕರೆದಾಗ, ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಶೈಕ್ಷಣಿಕವಾಗಿ ಮಾರ್ಕ್ ಕಾರ್ಡ್, ಅವನ ಅಟೆಂಡೆನ್ಸ್, ಅವನ ಸ್ವಭಾವದ ಬಗ್ಗೆ ನಿಮ್ಮನ್ನು ಕರೆದಾಗ ನಿಮಗೆ 5 ನಿಮಿಷ ನಿಮಗೆ ಪುಡಿಸೋದಿಲ್ಲ ನಿಮ್ಮ ಮಕ್ಕಳ ಪರವಾಗಿ ಬಂದು ಟೀಚರ್ ಹತ್ರ ಮಾತಾಡ್ಲಿಕ್ಕೆ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಕರೆಲಿಕ್ಕೆ ಮಾತಾಡುವಾಗ ನಿಮ್ಗೆ 5 ನಿಮಿಷ ಪುಡಿಸೋದಿಲ್ಲ. ಇನ್ನೊಬ್ಬರು ಗೃಹ ಪ್ರವೇಶಕ್ಕೆ ಮತ್ತು ಮದುವೆಗೆ ಕರೆದ್ರೆ 9 ಗಂಟೆಗೆಲ್ಲ ರೆಡಿ. ಅಲ್ಲಿ ಹೇಗೆ ರೆಡಿ ಆಗ್ತಿರಂತ ಗೊತ್ತಿಲ್ಲ. ಅಲ್ಲಿ ಇನ್ನೊಂದು ಕಡೆ ನೀವು ಹೋಗಬಾರ್ದು ಅಂತ ಇಲ್ಲ, ಅಲ್ಲಿ ಕೂಡ ಹೋಗ್ಬೇಕು. ಆದರೆ ನಿಮ್ಮ ಸಮಯವನ್ನು ಯಾವುದಕ್ಕೆ ಮೀಸಲಿಡಬೇಕಂತ ನೀವು ಆಲೋಚನೆ ಮಾಡಿದ್ರೆ ಹೇಗೆ? ನಿಮ್ಮ ಮಕ್ಕಳು ಇವತ್ತೆಲ್ಲ ನಿಮಗೆ ಫ್ರೀ, ನಿಮಗೆ ಫೀಸ್ ಫ್ರೀ, ಬುಕ್ ಫ್ರೀ, ಸಾಕ್ಸ್ ಫ್ರೀ, ಊಟ ಫ್ರೀ, ಮೊಟ್ಟೆ ಫ್ರೀ, ಹಾಲು ಫ್ರೀ, ಎಲ್ಲ ಕೂಡ ಫ್ರೀ. ಇನ್ನು ಮಾರ್ಕ್ ಒಂದು ಫ್ರೀ ಕೊಡಿ ಅಂತ ಕಾತಕ್ಕೆ ಅದಕ್ಕೆ ಸಿಕ್ಕೋದಿಲ್ಲ. ನಿಮಗೆ ಕಲಿಸಲಿಕ್ಕೆ ಕಷ್ಟ ಆಗಬಾರ್ದು ಅಂತ ಹೇಳಿಕೊಂಡೆ ಇದೆಲ್ಲ ಇವತ್ತು ಮಕ್ಕಳಿಗೆ ಸವಲತ್ತನ್ನು ಕೊಡೋದು. ಆದರೆ ನೀವು ನಿಮ್ಮ ಮಕ್ಕಳಿಗೆ ಪುರ್ಸೊತ್ತು ಮಾಡಿ ನೀವು ಕಲಿಸದಿದ್ದರೆ ಅವ್ರು ದೊಡ್ಡ ಜನ ಆಗಬೇಕು, ನೀವು ಏನು ಕನಸು ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಈ ಶಾಲೆಯಲ್ಲಿ ಕಲಿಸುವಂಥ ಮಕ್ಕಳಿಗೆ ಆ ಟೀಚರ್ ಹೋಮ್ವರ್ಕ್ ಕೊಟ್ಟು ಮನೆಗೆ ಬಂದಾಗ ಅವನ ಬ್ಯಾಗ್ ಅನ್ನು ನೀವು ಓಪನ್ ಮಾಡದಿದ್ರೆ ಪಕ್ಕದ ಮನೆಯವರು ಬಂದು ಯಾರು ಕೂಡ ಬ್ಯಾಗ್ ಓಪನ್ ಮಾಡಲಿಕ್ಕೆ ಬರುವುದಿಲ್ಲ. ನಿಮ್ಮ ಮಕ್ಕಳ ಬ್ಯಾಗ್ ಅನ್ನು ನೀವು ಓಪನ್ ಮಾಡಿ ಏನು ಓಪನ್ ಕೊಟ್ಟಿದ್ದಾರೆ ಟೀಚರ್ ಇವತ್ತು ಏನು ಮಾಡಿದ್ರೆ ಅವ್ನು ಸ್ವಲ್ಪ ಆಸಕ್ತಿಯಿಂದ ಬರಲಿಕ್ಕೆ ಪ್ರಾರಂಭ ಮಾಡಿದಾಗ ಮರುದಿವಸ ಆತ್ಮವಿಶ್ವಾಸ ಕ್ಲಾಸ್ಗೆ ಬಂದು ಕಲೀಲಿಕ್ಕೆ ಉತ್ಸಾಹ ಬರ್ತದೆ. ಅವನಲ್ಲಿ ಬಹುಶಃ ಒಂದು ದಿವಸ ನೀವು ಓಪನ್ ಮಾಡೋದಿಲ್ಲ, ಅವನು ಬ್ಯಾಗ್ ಓಪನ್ ಮಾಡೋದಿಲ್ಲ, ಬೆಲ್ಲಿಗೆ ಅದೇ ಬ್ಯಾಗ್ ತರೋದು, ಇಲ್ಲಿ ಟೀಚರ್ ಜೋರು ಮಾಡಿದಾಗ ಒಂದು ದಿವಸ ಅದಕ್ಕೆ ಏನು ಕಾರಣ ಹೇಳೋದು, ಮತ್ತೆ ಅದನ್ನು ಕಲೀಲಿಕ್ಕೆ ಮನಸ್ಸು ಬರುವುದಿಲ್ಲ. ಇದು ಬೇಡ ಅಂತ ವಿಚಾರ ಆಗಿದೆ. ಆದ ಕಾರಣ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ನಿಮ್ಮದು ಜವಾಬ್ದಾರಿ ಆಗಿದೆ. ಸಾಧಾರಣವಾಗಿ ನಾನೇನು ಹೇಳ್ತೇನೆ, ಟೀಚರ್ನವ್ರು ಹೆತ್ತನ್ನು ಕರೆದ್ರೆ
ಈ ರೀತಿ ಇದೆ ಮಕ್ಕಳಂತೇಳಿ ನಾನೇನು ಮಾಡೋದು ಟೀಚರ್, ನಾನೆಲ್ಲ ಕೇಳುವುದಿಲ್ಲ, ಮತ್ತು ನೀವೆಲ್ಲ ಇವರೆಲ್ಲ ಕೇಳ್ತಾರ? ನೀವು ಕೇಳಿಸ್ತದ ಕೆಲಸ ನಿಮ್ಮ ಜವಾಬ್ದಾರಿ ಅಲ್ವಾ? ನೀವು ಬಂದು ಸುಲಭದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ, ಎಂತ ಮಾಡುದು ನನ್ನ ಮಗ ನಾನು ಹೇಳಿದ ಕೇಳುವುದಿಲ್ಲ ಅಂತೇಳಿ, ಮತ್ತೆ ಅವ್ರು ನೀವೆಲ್ಲ ಕೇಳದಿದ್ದ ನೋಡಿ ಇವರೆಲ್ಲ ಕೇಳ್ತಾರ? ಆದಾಗ ತಾಯಂದಿನ ದೊಡ್ಡ ಜಾಬ್ ಮಕ್ಕಳು ನೀವು ಹೇಳಿದ ಕೇಳಿಸುವಂಥದ್ದು, ಕಲಿಸುವಂಥದ್ದು, ಅವ್ರ ಬ್ಯಾಗ್ ಓಪನ್ ಮಾಡಿ ಏನಾಗಿದೆ ನೋಡುವಂಥದ್ದು, ಇದೆಲ್ಲ ಜವಾಬ್ದಾರಿ ಬಹುಶಃ ಹೆತ್ತವರಿಗೆ ಇವತ್ತು ಬಹಳಷ್ಟು ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಿಮ್ಮ ಪ್ರಮುಖವಾದ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ತಾಯಂದಿರು ಕೆಲವರು ಆಲೋಚನೆ ಮಾಡ್ಬೋದು, ನಾನೇ ಕಲೀಲಿಲ್ಲ ನನ್ನ ಮಗನಿಗೆ ನಾನೇನು ಕಲಿಸು ಅಂತ ಹೇಳಿದ ಆಲೋಚನೆ ಇರ್ಬೋದು. ನನ್ನ ತಂದೆ ಶಾಸಕರಾಗಿದ್ದು, ನನ್ನ ತಾಯಿ ಕಲಿದ 4ನೇ ಕಲಿಸಿ ಮಾತ್ರ ಇದರಲ್ಲಿ, ಮತ್ತೆ ಮನೆಗೆ ಟೀಚರ್ ಬರ್ತಾ ಇದ್ರು ಆಗಿನ ಕಾಲದಲ್ಲಿ. ನನ್ನ ತಾಯಿ 4ನೇ ಕಲಿಸಿ ಕತ್ತಿದ್ರು ಕೂಡ ನನಗೆ ಈಗಲೂ ಕೂಡ ನೆನಪಿದೆ. ನನ್ನ ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಿ ಬಹುಶಃ ನಮಾಜ್ ಆದ ನಂತರ ಓದುವುದಂತ ಜೋರು ಮಾಡ್ತಾ ಇದ್ರು. ಅದು ನಾನು ಓದಿ ಅಡ್ವೊಕೇಟ್ ಆಗ್ತೇನೆ, ನಾನು MLA ಆಗ್ತೇನೆ, ಮಂತ್ರಿ ಆಗ್ತೇನೆ, ಸಭಾಧ್ಯಕ್ಷ ಅಂತ ಅವ್ರು ಕನಸು ಕಾಣಲಿಲ್ಲ. ಅದು ಓದಿಗೆ ಒಂದು ಶಕ್ತಿ ಇದೆ ಅಂತ ಗೊತ್ತಿತ್ತು. ಆ ರೀತಿಯ ಪ್ರೋತ್ಸಾಹ ಅದು ಪ್ರತಿಯೊಬ್ಬರು ಕೂಡ ಪ್ರೋತ್ಸಾಹ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಮೊಹಮ್ಮದ್ ಮುಸ್ತಫರ್ ಈ ಶಾಲೆಗೆ ಸಂಬಂಧ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ, ಅವ್ರನ್ನ ಸ್ವಾಗತಿಸಿಕೊಂಡು. ಆದ ಕಾರಣ ನಾನು ನಿಮ್ಗೆಲ್ಲರಿಗೂ ಇಷ್ಟೇ, ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. 10-12 ವರ್ಷದಲ್ಲಿ ಅವನು ಯಾವ ಸ್ಥಾನಕ್ಕೆ ಹೋಗಿ ಮುಟ್ತಾನೆ ಅಂತ ಹೇಳಲಿಕ್ಕೆ ಇವತ್ತು ಸಾಧ್ಯ. ಇಂಜಿನಿಯರ್ ಆಗ್ತಾನೆ, ಅಡ್ವೊಕೇಟ್ ಆಗ್ತಾನೆ, ಪೊಲೀಸರ್ ಆಫೀಸರ್, ಈ ಕನಸು ಫಿಸಿಯೋಥೆರಪಿ ಏನೆಲ್ಲ ಆಗುವಂಥ ಚಾನ್ಸಸ್ ಇದೆ, ಏನೆಲ್ಲ ಆಗಿದ್ದಾರೆ ಊರವರು. ಅದು ನಿಮ್ಮ ದೊಡ್ಡ ಮಟ್ಟದ ಗುರಿ ಇವತ್ತು ಆಗಬೇಕಂತ ನಾನು ಬಹುಶಃ ಬಹಳ ಕಳಕಳಿನ ಹೇಳಲಿಕ್ಕೆ ಇಚ್ಛಿಸಿ, ಅದಕ್ಕಾಗಿ ಬೇಕಾಗಿಯೇ ಈ ಎಲ್ಲ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡು ಬರುವಂಥದ್ದು ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಮತ್ತು ಎಲ್ಲ ನಮ್ಮ ಯುವಕ ಮಿತ್ರರು, ಸನ್ಮಿತ್ರರು, ಯುವಕ ಸಂಘ ಸಂಸ್ಥೆಗಳಿಗೆ ಹೇಳುದು ಇಷ್ಟೇ, ನಾನು ಈ ಶಾಲೆ ಇದು ನಿಮ್ಮ ಶಾಲೆ. ಈ ಶಾಲೆ ವಿದ್ಯಾರ್ಥಿಗಳ ಶಾಲೆ ಮಾತ್ರ ಅಲ್ಲ, ಇದು ಊರಿನ ಶಾಲೆ. ನಿಮ್ಮಿಂದ ಯಾವ ರೀತಿ ಏನೆಲ್ಲ ಸಹಕಾರ ಕೊಡ್ಲಿಕ್ಕೆ ಆಗ್ತದ ಅದು ಈ ಶಾಲೆಗೆ ಕೊಡೋ ಜವಾಬ್ದಾರಿ ಈ ಊರಿನ ಪ್ರತಿಯೊಂದು ಸಂಘ ಸಂಸ್ಥೆಗಳು ಕೊಡದ ಜವಾಬ್ದಾರಿ ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ಬರೇ ನಮ್ಮ ಶಾಲಾ ಸಮಿತಿ ಅಧ್ಯಕ್ಷರು ಮಾಡಬೇಕು, ಪಂಚಾಯತ್ ನಮ್ಮ ಶಿಕ್ಷಕರು ಮಾಡಬೇಕಂತಲ್ಲ. ನಿಮ್ಮ ಸಂಘ ಸಂಸ್ಥೆ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಆಲೋಚನೆ ಮಾಡಿಕೊಂಡು ಕನಿಷ್ಠ ವರ್ಷಕ್ಕೊಂದಾದರೂ ಕೂಡ ನೀವು ಸಹಕಾರ ಕೊಡಬೇಕು. ಲಕ್ಷಗಟ್ಟಲೆ ಖರ್ಚು ಮ್ಯಾಚ್ ಮಾಡ್ತೀರಿ ಮಾರೆ, ನೀವು ಲಕ್ಷಗಟ್ಟಲೆ ಕಲೆಕ್ಷನ್ ಮಾಡಿ ಮ್ಯಾಚ್ ಮಾಡುವವರಿಗೆ ಒಂದು ಸ್ವಲ್ಪ ಕಾರ್ಯಕ್ರಮ ಈ ಶಾಲೆ ಕೊಡ್ಲಿಕ್ಕೆ ಏನು ಪ್ರಾಬ್ಲಮ್ ಏನಿದೆ ಇದರಲ್ಲಿ? ನೀವು ಸಹಕಾರ ಯಾರು ಇವತ್ತು ಸಹಕಾರ ಮಾಡುವವರು ಯಾರು? ಆದ ಕಾರಣ ಸ್ವಯಂ ಪ್ರೇರಿತವಾಗಿ ಈ ಒಂದು ಶಾಲೆಗೆ ಅದು ನಾವು ಜನಪ್ರತಿನಿಧಿಗಳಲ್ಲಿ, ಅಧಿಕಾರಿಗಳಲ್ಲಿ, ಟೀಚರ್ಗಳಲ್ಲಿ, ಅವರದ್ದು ಊರವರು ಸೇರಿದಾಗ ಒಂದು ಮಾದರಿ ಶಾಲೆಯಾಗಿ ಇವತ್ತು ಪರಿವರ್ತನೆ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಈ ಊರಿನ ಪ್ರತಿಯೊಂದು ಮನೆಯಲ್ಲಿ ಕೂಡ ಮುಂದಿನ ದಿನ ಒಬ್ಬ ಅಡ್ವೊಕೇಟ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೊಲೀಸರ್ ಆಫೀಸರ್ ಆಗಬೇಕು. ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬೊಬ್ಬ ಬಂದರೆ ಆ ಇಡೀ ಮನೆಯ ಕಷ್ಟ ಮಾತ್ರ ಅಲ್ಲ, ಇಡೀ ಕುಟುಂಬದ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಮುಂದೆ ಅದರ ಬೆಳವಣಿಗೆ ಯಾರನ್ನು ಕೂಡ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಇದು ದೊಡ್ಡ ಮಟ್ಟ ನಿಮ್ಮ ಕನಸು ಇವತ್ತು ಆಗ್ಬೇಕಂತ ಕೂಡ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನ್ನಲ್ಲಿ ಅಧ್ಯಕ್ಷರು, ಪದಾಧಿಕಾರಿಗಳು ಬಹಳ ಮೊನ್ನೆಯಿಂದಲೇ ಬಹಳ ಬರ್ಬೇಕಂತೇಳಿ ಬಹಳ ಒತ್ತಾಯ ಮಾಡ್ತಾ ಇದ್ರು. ಎಲ್ಲರೂ ಬಹಳ ಬರಲೇಬೇಕಂತೇಳಿ. ಬರಲೇಬೇಕಂತ ಯಾಕಂತ ಹೇಳಿದರೆ, ನಾನು 5 ಬಾರಿ ಶಾಸಕನಾಗಿದ್ದೇನೆ. 4 ದೊಡ್ಡ ದೊಡ್ಡ ಇಲಾಖೆಯ, ಅದು ಆರೋಗ್ಯ ಇಲಾಖೆ ಇರಲಿ, ಆಹಾರ ಇಲಾಖೆ ಇರಲಿ, ನಗರಾಭಿವೃದ್ಧಿ ಇಲಾಖೆ ಇರಲಿ, ವಸತಿ ಇಲಾಖೆ ಇರಲಿ, ಈ 4 ಇಲಾಖೆ ಸಚಿವನಾಗಿ ನಾನು ಕೆಲಸ ಮಾಡಿದ್ದೇನೆ. ಮುಖ್ಯಮಂತ್ರಿಯವರು ಪ್ರತಿಪಕ್ಷ ನಾಯಕನಾಗಿದ್ದಾಗ ಅವರು ಉಪನಾಯಕನಾಗಿ ನಾನೇ ಕೆಲಸ ಇಡೀ ಸದನವನ್ನೇ ನಾನು ನಡೆಸಿದ್ದೇನೆ. ಇದೀಗ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಮುಖಾಂತರ ಈ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗಿ ಕೂತ್ಕೊಂಡಿದ್ದೇನೆ. 30-40 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗೆ ನಾನು ಕೂಡ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಸ್ಕೂಲ್ ಡೇಲಿ ನಾವು ಕೇಳ್ತಾ ಇದ್ದೆವು. 40-45 ವರ್ಷಗಳಾಗೆ ನಿಮ್ಮ ಮಕ್ಕಳಾಗೆ ಅಲ್ಲಿ ಕೂತ್ಕೊಂಡ UT ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭಾ ಸಭಾಧ್ಯಕ್ಷನಾಗುವುದಾದ್ರೆ ಅದು ದೇವರು ಅಲ್ಲಾಹ್ ತಾಲಾ ಬಹುಶಃ UT ಖಾದರ್ಗೆ ಮಾತ್ರ ಅಲ್ಲ, ನಿಮ್ಮೆಲ್ಲಾ ಮಕ್ಕಳಿಗೆ ಕೂಡ ಶಕ್ತಿ ಕೊಟ್ಟಿದ್ದಾರೆ. ಅವ್ರು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ನಮ್ಮನ್ನಿಲ್ಲಿ ಒಂದು ಪ್ರೋತ್ಸಾಹದಾಗ ಬಂದಿದ್ದು ತಂದು ನಿಲ್ಲಿಸಿದ್ದಾರೆ. ಆದ ಕಾರಣ ನೀವು ಇಲ್ಲಿ ಅವತ್ತುಕೊಂಡು ನನ್ನನ್ನು ನೋಡಿ ಸಂತೋಷ ಪಡೋದು ಮಾತ್ರ ಅಲ್ಲ, ಅಲ್ಲಿ ಕೂತ್ಕೊಂಡು ನನಗಿಂತ ದೊಡ್ಡ ಸ್ಥಾನಕ್ಕೆ ನಿಮ್ಮ ಮಕ್ಕಳಿಗೆ ತೆಕೊಂಡು ಹೋಗ್ಬೇಕಂತ ಆಲೋಚನೆ ಮಾಡಿಕೊಂಡು ಅದಕ್ಕೊಂದು ಹಠ ಹಿಡಿದು ಛಲ ಹಿಡಿದು ಹೋಗುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಅದಕ್ಕಾಗಿ ಯಾವ ಕನಸನ್ನು ಕಂಡು ತಾವು ನಿದ್ದೆ ಮಾಡ್ತೀರಾ ಅದು ನಿಜವಾದ ಕನಸಲ್ಲ. ಅದು ಯಾವ ಕನಸನ್ನು ಕಂಡು ತಾವು ಅದು ನೆನಸಾಗೋ ತನಕ ನಿದ್ದೆ ಮಾಡೋದಿಲ್ವೋ ಅದು ನಿಜವಾದ ಕನಸು. ಅಂಥ ಕನಸನ್ನು ತಾವೆಲ್ಲ ಇವತ್ತು ಕಾಣಬೇಕಂತ ನಾನು ಹೇಳಲಿಕ್ಕೆ ನಾನು ಬಯಸುವಂಥದ್ದು. ಆದ ಕಾರಣ ಎಲ್ಲ ವಿದ್ಯಾರ್ಥಿಗಳು ಯಾರು ಇದ್ದೀರಾ, ನೀವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಬೇಕು. ಎಷ್ಟೇ ಕಷ್ಟಪಟ್ಟು ಕೂಡ ನೀವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗೋದು ಮನೋ ಹಮ್ಮಿಕೊಳ್ಬೇಕು. ಅದು ಹುಡುಗ ಮತ್ತು ಹುಡುಗಿ ದೊಡ್ಡ ಸ್ಥಾನಕ್ಕೆ ಹೋಗುವಂತ ದೊಡ್ಡ ಮನೋಭಾವನೆ ಹಮ್ಮಿಕೊಳ್ಬೇಕನ್ನ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದು ಬಹುಶಃ ನಮ್ಮೆಲ್ಲರ ದೊಡ್ಡ ಮಟ್ಟದ ಕನಸಂತ ನಾನು ಹೇಳಿಕೊಳ್ತಾ, ಅದರ ಜೊತೆಯಲ್ಲಿ ಇಂಜಿನಿಯರ್, ಅಡ್ವೊಕೇಟ್, ಪೊಲೀಸ್ ಆಫೀಸರ್ ಜೊತೆಯಲ್ಲಿ ಒಂದು ಉತ್ತಮವಾದ ರಾಜಕಾರಣಿ ಕೂಡ ಈ ಗ್ರಾಮದಿಂದ ಮುಂದಿನ ಬರ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಯೋಚಿಸಿ ಅದಕ್ಕೂ ಕೂಡ ಇಲ್ಲಿ ಪ್ರೋತ್ಸಾಹ ಕೊಡಬೇಕು. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಾಯಕನಾಗಬೇಕು, ಅವನ ಸಂಘಟನೆ ಆಗಬೇಕು. ಹೇಗೆ ಅಂತೇಳಿ ಸಕಾರಾತ್ಮಕವಾದ ನಿಲುವು ಮುಖಾಂತರ ಬರುವಂತ ಆಗಬೇಕು. ಯಾಕಂತ ಹೇಳಿದ್ರೆ ಒಬ್ಬ ಇಂಜಿನಿಯರ್ ಆದರೆ ಅವನ ಇಂಜಿನಿಯರಿಂಗ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ.
ಒಬ್ಬ ಟೀಚರ್ ಆದರೆ ಟೀಚರ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ, ಒಬ್ಬ ಅಡ್ವೊಕೇಟ್ ಆದರೆ ಅಡ್ವೊಕೇಟ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ, ಒಬ್ಬರು ಡಾಕ್ಟರ್ ಆದರೆ ಅದು ಹೆಲ್ತ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ. ಆದರೆ ಹೆಲ್ತ್ ಫೀಲ್ಡ್, ಇಂಜಿನಿಯರ್ ಫೀಲ್ಡ್, ಅಡ್ವೊಕೇಟ್ ಫೀಲ್ಡ್, ಟೀಚರ್ ಫೀಲ್ಡ್ ಎಲ್ಲ ಫೀಲ್ಡನ್ನು ಉದ್ಧಾರ ಮಾಡೋ ಶಕ್ತಿ ಇದ್ರೆ ಅದು ರಾಜಕಾರಣಿಗಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಬಹುಶಃ ಉತ್ತಮ ಈ ರೀತಿಯ ಸಣ್ಣ ಗುರುತಿಸಿಕೊಂಡು ಬೆಳೆಸಿಕೊಂಡು ದೊಡ್ಡವರಾದಾಗ ಅತ್ಯುತ್ತಮವಾದ ನಾಯಕತ್ವ ಗುಣವಹಿಸುವಂತಹ ದೊಡ್ಡ ಮಟ್ಟದ ಯುವಕರಿಗೂ ಗುರುತಿಸಿಕೊಂಡು ಅವರಿಗೆ ಬಹುಶಃ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಎಲ್ಲ ಮುಖ್ಯ ಶಿಕ್ಷಣ ಬರುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಬಯಸಿ, ಎಲ್ಲ ನಿಮ್ಮ ಮಕ್ಕಳ ಶಿಕ್ಷಣ ಜೊತೆಯಲ್ಲಿ ಅವರ ಪ್ರೀತಿ, ವಿಶ್ವಾಸ, ತಾಳ್ಮೆ, ವಿಶೇಷ ಅದಕ್ಕೆ ಮನೋಭಾವ ಹಮ್ಮಿಕೊಳ್ಳುವಂಥ ವ್ಯವಸ್ಥಿತ ಆಗಬೇಕು. ಮಾರ್ಕ್ ನೀವು ಇಲ್ಲಿ ಶಾಲೆಯಲ್ಲಿ ಸಿಗ್ತದೆ, ವಸ್ತು ಬೇಕಾ ಅಂಗಡಿಯಲ್ಲಿ ಸಿಗ್ತದೆ. ಈ ತಾಳ್ಮೆ ನಿಮ್ಗೆ ಎಲ್ಲಿ ಕೂಡ ಸಿಗ್ಲಿಕ್ಕೆ ಹೋಗುದಿಲ್ಲ. ಅದು ಮನೆಯಿಂದಲೇ ಅವನು ಪ್ರಾರಂಭ ಅಭ್ಯಾಸ ಮಾಡಿ ಅವನು ಕೊಳ್ಬೇಕು. ಏನೇ ಹೆಚ್ಚು ಕಮ್ಮಿ ಅದು ಕೂಡ ಗಡಿಬಿಡಿ ಮಾಡಬೇಡ, ಸ್ವಲ್ಪ ಸಮಾಧಾನ ಇವರೆಲ್ಲವೂ ಕೂಡ ಸರಿ ಆಗ್ತದೆ, ಒಂದೆರಡು ದಿವಸ ಸಮಾಧಾನ ಸುಮ್ಮನೆ ಕೂತ್ಕೋ, ನಾಳೆಲ್ಲ ಮತ್ತೆ ಕರೆಕ್ಟ್ ಆಗ್ತದೆ ಅಂತ ಹೇಳಿ ಅವನು ಸಣ್ಣದಿಂದಲೇ ಪ್ರಾರಂಭ ಮಾಡಿದಾಗ ಅವನು ತಾಳ್ಮೆಗೆ ಬಂದರೆ, ನಾನು ಒಂದು ನೀವು ತಾಯಂದ್ರಿಗೆ ಹೇಳ್ತಾ ಇರ್ತೇನೆ, ನಿಮ್ಮಮ್ಮ ಯಾವ ಮಕ್ಕಳಿಗೆ ತಾಳ್ಮೆ ಇದೆಯಾ ಅವನ ಯಶಸ್ಸನ್ನು ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಯಾರಿಗೆ ತಾಳ್ಮೆ ಇದೆಯಾ ಅವನು ಇವತ್ತು ನಾಳೆ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಒಬ್ಬ ರಾಜನ ದೊಡ್ಡ ಕಿರೀಟ ಯಾವುದು ಅಂತ ಹೇಳಿದರೆ, ಆ ಕಿರೀಟದಲ್ಲಿ ಎಷ್ಟು ವಜ್ರ ಇದೆ ಅದು ರಾಜನ ಕಿರೀಟ ಅಲ್ಲ, ಆ ರಾಜನಿಗೆ ಎಷ್ಟು ತಾಳ್ಮೆ ಇದೆ ಅದೇ ಒಂದು ದೊಡ್ಡ ಕಿರೀಟವಾಗಿದೆ. ಅಂತ ಕಿರೀಟ ನಿಮ್ಮ ಮಕ್ಕಳ ಕಿರೀಟ ಆಗ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ತಾಳ್ಮೆ, ಪ್ರೀತಿ, ವಿಶ್ವಾಸ, ಸೋದರತೆ, ಯಾರದೊಬ್ಬ ಉಪದ್ರ ಮಾಡಿ ಶ್ರಮಿಸಿಕೊಂಡು ನೆಗಡಿಕೊಂಡು ಮುಂದೆ ಹೋಗಿ ನಿಮ್ಮ ಜೀವನ ರೂಪಿಸುವಂಥದ್ದು, ಇದೆಲ್ಲ ಕೂಡ ನಿಮ್ಮ ಮನೆಯಿಂದಲೇ ಅದನ್ನು ಪ್ರಾರಂಭ ಮಾಡುವಂಥ ಅವಕಾಶ ಮಾಡಬೇಕಾಗ್ತದೆ. ಯಾರಾದರೂ ಬೈದರೆ ಮತ್ತೆ ಅವನು ಹಿಂದೆ ಬೈಬೇಕಾದ್ರೆ ಇಷ್ಟೆಲ್ಲ ಕಲಿಬೇಕಾ? ನೀವು ಶಾಲೆಗೆ ಕಾಲೇಜಿಗೆಲ್ಲ ಹೋಗ್ಬೇಕಾ? ನೀವು ಸಣ್ಣ ಮಗುವಿಗೆ ಬೈರಿ, ಆ ಮಗು ನಿಮ್ಗೆ ಹಿಂದೆ ಬೈಯುವಂಥ ಶಕ್ತಿ ಇದೆ. ಅದು ಯಾರೋ ನಿಮಗೆ ಬೈದಾಗ ನೆಗಡಿಕೊಂಡು ಬೆನ್ನು ತಟ್ಟಿ ಅವನಿಗೆ ಇನ್ನೂ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ನೆಗಡಿಕೊಂಡು ನೀವು ಮುಂದೆ ಹೋಗ್ತಿರಲ್ಲ, ಅದು ನಿಮ್ಮ ನಿಜವಾದ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ನಮ್ಮ ವಿದ್ಯಾರ್ಥಿ ಮತ್ತು ಯುವ ಜನಾಂಗದ ವ್ಯಕ್ತಿತ್ವದ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದು ನಿಮ್ಮ ದೊಡ್ಡ ವೀಕ್ನೆಸ್ ಅಲ್ಲ, ಅದು ನಿಮ್ಮ ಶಕ್ತಿ ಅಂತ ಹೇಳಲಿಕ್ಕೆ ಬಯಸುವಂಥದ್ದು. ಆದ ಕಾರಣ ಈ ರೀತಿಯಾಗಿ ಕೆಲವರು ವಿಚಾರದ ಮೈಗೂಡಿಸಿಕೊಂಡು ಹೋಗಬೇಕು. ಅದಕ್ಕೆ ಈ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದ ಪ್ರೇರಣೆ ಕಾರ್ಯಕ್ರಮ ಆಗಲಿ ಅಂತ ನಾನು ಹೇಳಿಕೊಳ್ತಾ, ಈ ಒಂದು ಹರೇಕೆಲ ಗ್ರಾಮದ ಅಭಿವೃದ್ಧಿ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ, ನಾನು ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುದಿಲ್ಲ. ಇದು ಕೂಡ ನನಗೆ ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮದ ಕಾರಣ ಈ ಶಾಲೆಯನ್ನು ಒಂದು ಮಾದರಿ ಶಾಲೆಯಾಗಿ ಪರಿವರ್ತನೆ ಮಾಡಿಕೊಂಡು ಹೋಗೋ ಕೆಲಸ ನಾವು ಇವತ್ತು ಮಾಡುವ. ನಾನು ಎಲ್ಲ ಮುಖ್ಯ ಶಿಕ್ಷಕರು ವೃಂದದ ಎಲ್ಲ ನಾನು ಅಭಿನಂದಿಸ್ತೇನೆ. ಯಾಕೆ ನನಗೆ ಬಂದಾಗ ಸದಸ್ಯರು ಹೇಳಿದರು, ಒಂದು ಟೀಚರಿಗೆ ಇಲ್ಲಿ ಟೀಚರ್ ಕೊರತೆ ಆದಾಗ ಒಂದು ಟೀಚರ್ ನೇಮಿಸಿ ಆ ಟೀಚರ್ಗೆ ಸಂಬಳ ಯಾರು ಕೊಡ್ತಾರೆ? ನಿಮ್ಮ ಮಕ್ಕಳಿಗೆ ಕಲಿಸಲಿಕ್ಕೆ ಆ ಟೀಚರ್ಗೆ ಸಂಬಳ ಕೊಡೋದು ಯಾರು? ಇದೇ ಟೀಚರ್ಗೆ ಸಿಕ್ಕುವಂಥ ವೇತನದಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಆ ಟೀಚರ್ಗೆ ಸಂಬಳ ಇವತ್ತು ಕೊಡ್ತಾರೆ. ಕಲಿಸೋದು ನಿಮ್ಮ ಮಕ್ಕಳಿಗೆ, ವೇತನ ಕೊಡೋದು ಯಾರು? ಅವರು. ಸೊ ಅವರ ಬಗ್ಗೆ ನಾನು ವಿಶೇಷವಾಗಿ ಅವರಿಗೆ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆ ಟೀಚರ್ ದುಡಿದು ಪಾಪ ಅವರ ಸಂಬಳದಲ್ಲಿ ಟೀಚರ್ಗೆ ಒಂದು ಸಂಬಳ ಕೊಡುವಂಥ ಮನೋಭಾವ ಬಂದರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಊರ ಮಕ್ಕಳಿಗೆ ಕಲಿಸುವಾಗ ನೀವು ಯಾಕೆ ಸಂಘ ಸಂಸ್ಥೆ ಸೇರಿಸಿಕೊಂಡು ಮಾಡಲಿಕ್ಕೆ ಆಗೋದಿಲ್ಲ? ಆದ ಕಾರಣ ನಿಮ್ಮ ಎಲ್ಲ ಯಾವುದೇ ನಿಮ್ಮ ಸಂಘ ಸಂಸ್ಥೆ ಇರಲಿ, ಏನೇ ನೀವು ಸಾಮಾಜಿಕವಾದ ಚಟುವಟಿಕೆ ಮಾಡಿ, ಸಾಮಾಜಿಕವಾದ ಚಟುವಟಿಕೆ ಮಾಡೋ ಸಂದರ್ಭದಲ್ಲಿ ರಾಜಗುಡ್ಡೆ ಶಾಲೆಯಲ್ಲಿ ಇರುವಂಥ ಸಾಮಾಜಿಕ ಹಲವಾರು ವಿಚಾರಗಳು ಸಣ್ಣ ಪುಟ್ಟ ಸಹಾಯ ಕೂಡ ಆಗಲಿ, ಅದು ಮೊದಲ ಆದ್ಯತೆ ನಿಮಗೆ ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ದೀರ್ಘವಾಗಿ ಮಾತಾಡದೆ ಎಲ್ಲ ಕಾರ್ಯಕ್ರಮ ಮಾಡೋದು ಕೂಡ ಅದು ಭವಿಷ್ಯದ ಜನಾಂಗಕ್ಕೆ, ನಮಗೆಲ್ಲ ನಾವು ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು, ಯಾರು ಕೂಡ ಶಾಶ್ವತ ಯಾರು ಕೂಡ ಇವತ್ತು ಇಲ್ಲ. ಆದರೆ ಇನ್ನು ಹುಟ್ಟಿ ಬರಲಿಕ್ಕೆ ಬಹಳಷ್ಟು ಮಕ್ಕಳಿದ್ದಾರೆ, ಅವರಿಗೆ ಅತ್ಯುತ್ತಮವಾದ ಪ್ರೀತಿಯ ಸೋದರ ಸಮಾಜ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಪ್ರೀತಿಯ ಸೋದರ ಸಮಾನತೆ ಹರೇಕೆಲ ಗ್ರಾಮ ಪರಿವರ್ತನೆ ಆಗಲಿ, ಶಿಕ್ಷಣಕ್ಕೆ ವಿಶೇಷ ಮಹತ್ವ ಕೊಟ್ಟು ಮುಂದಿನ 10-15 ವರ್ಷಗಳ ನಂತರ ಪ್ರತಿಯೊಂದು ಮನೆಯಲ್ಲಿ ಕೂಡ ಅತ್ಯಂತ ಸುಶಿಕ್ಷಿತರಾಗಿ ಬಂದು ದೊಡ್ಡ ದೊಡ್ಡ ಆ ಕ್ರಾಂತಿಕಾರಿ ಇವತ್ತು ಬದಲಾವಣೆ ಪ್ರದೇಶ ತರುವಂಥ ಅವಕಾಶ ಆಗಲಿ ಅಂತ ನಾನು ಇವತ್ತು ಕೇಳಿಕೊಳ್ತಾ, ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಒಂದು ಬೆಳಕಿನಿಂದ ಇನ್ನೊಂದು ಬೆಳಕು ಮೂಡುತ್ತದೆ, ಒಂದು ಹಣತೆಯಿಂದ 100 ಹಣತೆಗಳು ಬೆಳಗುತ್ತವೆ, ಒಂದು ಲೋಕವೇ ಕಾಂತಿಯುಕ್ತವಾಗ್ತದೆ. ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತ ಮಾನ್ಯ ವಿಧಾನಸಭಾಧ್ಯಕ್ಷರಾಗಿರುವಂತ UT ಖಾದರ್ ಅವರು ಸರಳತೆ, ಸೇವಾಭಾವ, ಅನಂತರ ಸಂವಿಧಾನಾತ್ಮಕ ಮೌಲ್ಯಗಳ ಪ್ರತೀಕ. ಸಾರ್ವಜನಿಕ ಸೇವೆಯಲ್ಲಿ ಅಪಾರ ಅನುಭವ ಹೊಂದಿರುವ ಅವರು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸದಾ ಗೌರವಿಸಿ ಜನಸಾಮಾನ್ಯರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ
ಮಹಾನ್ ಸೇವಕರು. ನಮ್ಮ ನಡುವಿನಲ್ಲಿ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಸ್ಪೀಕರ್ ಸರ್ ಅವರ ಸಾನ್ನಿಧ್ಯ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಣೆ ದೀಪವಾಗಿದ್ದು ಭವಿಷ್ಯವನ್ನು ರೂಪಿಸುವ ಒಂದು ಶಕ್ತಿಯಾಗಿದ್ದಾರೆ. ಈ ಮಹತ್ವದ ಸಂದರ್ಭದಲ್ಲಿ ತಮ್ಮ ಆಹ್ವಾನವನ್ನು ಸ್ವೀಕರಿಸಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 2 ಕೊಠಡಿ 30 ಲಕ್ಷ ಅನುದಾನ LKG, UKG ಮತ್ತು 1ನೇ ತರಗತಿ ಆಂಗ್ಲ ಮಾಧ್ಯಮಕ್ಕೆ ಅನುಮತಿಯನ್ನು ಒದಗಿಸಿ ಇರುತ್ತಾರೆ. ಸರಳತೆಯ ಪ್ರತೀಕ ಮಾನ್ಯ UT ಖಾದರ್ ಅವರು ವಿಧಾನಸಭೆಯ ಸಭಾಧ್ಯಕ್ಷರು, ಕರ್ನಾಟಕ ಸರ್ಕಾರ ಅವರಿಗೆ ಅಭಿನಂದನಾ ಪೂರ್ವಕ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಪಕ್ಷಾತೀತ ನಾಯಕನಾಗಿ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತನ್ನ ಕಲಾಪಗಳನ್ನು ನಿರ್ವಹಿಸುತ್ತಿರುವ ನಿಮಗೆ ಅಭಿನಂದನೆಗಳು. ಈಗ 4 ನಮ್ಮ ಸರ್, ನಿಮ್ಮ ಮಾತಿಗೆ ಪೂರ್ವಕವಾಗಿ ನಮ್ಮ ಕಳೆದ 2023-24ನೇ ಸಾಲಿನಲ್ಲಿ ನಮ್ಮ 4 ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದು ಅವರನ್ನೊಂದು ಗುರುತಿಸುವಂತಹ ಕಾರ್ಯಕ್ರಮವನ್ನು ತಾವು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇನೆ. ಮೊಹಮ್ಮದ್ ಶಾಕೀರ್ ಎಲ್ಲಿದ್ರು ಬೇಗ ಬಾ ಮಗ. ಹಾಗೆ ವರ್ಷ ಆಯಿಷತ್ ತಸ್ಬಿಯಾ. ಮೊಹಮ್ಮದ್ ಶಾಕೀರ್, ವರ್ಷ ಆಯಿಷತ್ ತಸ್ಬಿಯಾ. ಮೊಹಮ್ಮದ್ ಶಾಕೀರ್ ಇವನು 2023-24ನೇ ಸಾಲಿನಲ್ಲಿ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ 96% ಮಾರ್ಕ್ ತೆಗೆದು ಪ್ರಸ್ತುತ ಬ್ಯಾರಿಸ್ ಕಾಲೇಜಿನಲ್ಲಿ, ಪದವಿ ಪೂರ್ವ ಕಾಲೇಜಿನಲ್ಲಿ PUC ಅಭ್ಯಾಸ ಮಾಡ್ತಾ ಇದ್ದಾನೆ. ಮುಂದೆ PCMC, ಮುಂದೆ ಇಂಜಿನಿಯರ್ ಆಗಬೇಕು ಅನ್ನೋ ಕನಸು ಹೊತ್ತಿದ್ದಾನೆ ಸರ್. ನಿಮ್ಮ ಆಶೀರ್ವಾದ ಅವನ ಮೇಲೆ ಇರಲಿ, ಅವ್ರಿಗೆ ಯಶಸ್ಸು ಸಿಗ್ಲಿ ಅಂತ ಕೇಳಿಕೊಳ್ತಾ ಇದ್ದಾನೆ. ಶ್ರೀ ಹಾಮಿದ್ ಹಾಗೂ ಸೆಕಿನಾ ಅವರ ಸುಪುತ್ರನಾಗಿದ್ದಾನೆ. ನಮ್ಮ ಶಾಲೆಯ ವಿದ್ಯಾರ್ಥಿ ಇದೆ. ಇನ್ನೊರುಳು ಕುಮಾರಿ ವರ್ಷ, ಇವಳು ಕೂಡ 86% ಅಂಕವನ್ನು ಪಡೆದು ಪುಷ್ಪರಾಜ್ ಹಾಗೂ ಸುನೀತಾ ದಂಪತಿಗಳ ಪುತ್ರಿ. ಇವಳು ಕೂಡ ಸಂವಿಧಾನ ಪದವಿ ಪೂರ್ವ ಕಾಲೇಜಿನಲ್ಲಿ PCMB ಅಭ್ಯಾಸ ಮಾಡಿ ಮುಂದೆ ವೈದ್ಯ ಆಗಬೇಕು ಅನ್ನೋ ಕನಸನ್ನು ಹೊತ್ತುಕೊಂಡು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾಳೆ. ಅವಳಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಮುಂದೆ ನಿಮ್ಮ ಶುಭಾಶೀರ್ವಾದ ಅವಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ. ಮುಂದೆ ತಸ್ಬಿಯಾ, ಆಯಿಷತ್ ತಸ್ಬಿಯಾ, ಸೈಯದ್ ಅಕ್ರಮ್ ಹಾಗೂ ಅಸ್ಬಿಯಾ ಇವರ ಸುಪುತ್ರಿ. ಪ್ರಸ್ತುತ ನ್ಯೂ ಪಡುಪು ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ದು ಅತ್ಯಂತ 80% ಅಂಕ ಪಡೆದು ಈಗ ಕಾಮರ್ಸ್ ವಿದ್ಯಾಭ್ಯಾಸ ಮಾಡ್ತಾಳೆ ಸರ್. ಇವಳೊಂದು ರಾಜಕಾರಣಿಯಾಗುವಂತಹ ಎಲ್ಲ ಯೋಗ್ಯತೆಯನ್ನು ಪಡೆದಿದ್ದಾಳೆ ಸರ್. ನಿಜವಾಗಿ ತುಂಬಾ ಖುಷಿ ಆಗ್ತದೆ ಆ ಮಗುವಿನ ಮೇಲೆ. ಯಾಕಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಆದಾಗ ಪ್ರತಿ ವರ್ಷ ಅವಳಿಗೆ ಬಹುಮಾನ ಬರ್ತಿತ್ತು. ಅವಳಿಗೆ ಕೂಡ ನಿಮ್ಮ ಶುಭಾಶೀರ್ವಾದ ಇರಲಿ ಅಂತ ಕೇಳಿಕೊಳ್ಳುತ್ತಾ, ನಮ್ಮ 3 ಮಕ್ಕಳಿಗೆ ಈಗಾಗಲೇ ಒಬ್ಬರಿಗೆ ನಾವು ಮಾಡಿದ್ದೇವೆ ಸರ್ ಕಾರಣಾಂತರದಿಂದ. ಧನ್ಯವಾದಗಳು ತಸ್ಬಿಯಾ. ಮುಂದೆ ನಮ್ಮ ಶಾಲೆ, ನಮ್ಮ ಗ್ರಾಮದಲ್ಲಿ ಅಂಗನವಾಡಿ ಅನುಮತಿ ಸಿಕ್ಕಿ ಆದ್ರೆ ಎಲ್ಲಿಯೂ ಜಾಗ ಸಿಗದಾಗ ಅಂಗನವಾಡಿಯನ್ನು ಪ್ರಾರಂಭಿಸಲು ತನ್ನ ಮನೆಯಲ್ಲಿ ಸಾಧಾರಣ ಸುಮಾರು 1 ವರ್ಷಗಳ ಕಾಲ ಹೆಚ್ಚು ತನ್ನ ಮನೆಯಲ್ಲಿ ಅವಕಾಶ ನೀಡಿ 1 ಪೈಸೆ ಕೂಡ ಯಾವುದೇ ಹಣವನ್ನು ತೆಗೆದುಕೊಳ್ಳದೆ ಎಲ್ಲಾ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಂತಹ ಶ್ರೀಮತಿ ತಾಯಿರಾ ಮೇಡಮ್. ಹಾಗೆ ಇವರು ನಮ್ಮ STMC ಸದಸ್ಯ ಕೂಡ ಆಗಿದ್ದಾರೆ. ಇಂದಿನ ಬಹುಮಾನದ ಪ್ರಾಯೋಜಕರಾಗಿದ್ದಾರೆ. ಅವರಿಗೆ ತಾವು ಗುರುತಿಸಬೇಕು, ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸರ್. ತನ್ನ ಮನೆಯಲ್ಲಿ ಅವಕಾಶ ಕೊಡುವುದು ಅಷ್ಟು ಸುಲಭ ಇಲ್ಲ. ಅದು ತನ್ನ ಮನೆಯಲ್ಲಿ ಇದ್ದುಕೊಂಡು ಮಕ್ಕಳನ್ನು ಸಂಭಾಳಿಸಿಕೊಂಡು ಆ ಮನೆಯಲ್ಲಿ ಎಸ್ ಸರ್ ಮನಸ್ಸು ತುಂಬಾ ದೊಡ್ಡದಿದೆ ಸರ್. ಧನ್ಯವಾದಗಳು ಸರ್. ಮುಂದೆ ಕೂಡ ನಿಮ್ಮಿಂದ ಇಂತಹ ಸಹಾಯ ನಮಗೆ ಸಿಗಲಿ ಅಂತ ಕೇಳಿಕೊಳ್ಳುತ್ತಾ, ಸಾಧಾರಣ 1 ತಿಂಗಳಿಂದ ನಮ್ಮ ಜೊತೆ ಇದ್ದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಕರಿಸಿಕೊಂಡು ಸರ್ STMC ಸದಸ್ಯರ ಸಹಕಾರದೊಂದಿಗೆ ಇಡೀ ಶಾಲೆಯ ಪೇಂಟಿಂಗ್ ವೆಚ್ಚವನ್ನು ಭರಿಸಿಕೊಂಡು ಹಲವಾರು ಕಾರ್ಯಕ್ರಮದಲ್ಲಿ ನಮಗೆ
ಇದ್ದಾರೆ. ಬಶೀರ್ ಸರ್, ರೆಹಮಾನ್ ಸರ್, BH ಕರೀಂ ಸರ್, ಅಬ್ದುಲ್ ಖಾದರ್ ಸರ್, ರಫೀಕ್ ಸರ್, ನಜೀರ್ ಸರ್, ಹಾಮಿದ್ ಸರ್ ಮತ್ತು ಅಬ್ದುಲ್ ರೆಹಮಾನ್ ಸರ್ ಇದ್ದವರೆಲ್ಲರೂ ಬರಬೇಕು. ಎಲ್ಲರೂ ವೇದಿಕೆಗೆ ಬರಬೇಕು. ಹಾಗೆ ನಮ್ಗೆ ಇವತ್ತು ಮಧ್ಯಾಹ್ನದ ಉಪಹಾರ ಊಟದ ವ್ಯವಸ್ಥೆಯನ್ನು ಮಾಡಿದಂತಹ ಇಮ್ರಾನ್ ಅವರು ಕೂಡ ವೇದಿಕೆಗೆ ಬರಬೇಕು. ಇಕ್ಬಾಲ್ ಅವರು ವೇದಿಕೆಗೆ ಬರಬೇಕು. ಆದಷ್ಟು ಬೇಗ ಬನ್ನಿ ಸರ್, ಎಲ್ಲಿದ್ರು ಸರ್. ಇವರೆಲ್ಲರ ಸಹಕಾರ ನಮ್ಮ ಮಾಜಿ SDM ಸೇರೋ ಈಗಲೂ ಸಹಕಾರ ಕೊಡ್ತಾ ಇದ್ದಾರೆ ಸರ್. ಮಧ್ಯಾಹ್ನದ ಉಪಹಾರವನ್ನು ಅತ್ಯಂತ ದೂರಿಯಾಗಿ ಕೊಟ್ಟಿದ್ದಾರೆ ಸರ್ ನಮ್ಗೆ. ಹಾಗೆ ನಮ್ಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ದಯವಿಟ್ಟು ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಶ್ರೀಮತಿ ಗುಲಾಬಿ ಮೇಡಮ್ ಮತ್ತು ಮಜೀದ್ ಸರ್ ನಮ್ಮ ಶಾಲೆಗೆ ಎಲ್ಲಾ ರೀತಿಯ ಸಹಕಾರ ಕೊಡ್ತಾ ಇದ್ದಾರೆ ಸರ್. ಹಾಗೆ ನಮ್ಮ ಏರಿಯಾದ ಪಂಚಾಯತ್ ಸದಸ್ಯರಾದ ಶ್ರೀ ಅನೀಸ್, ಶ್ರೀಮತಿ ರೇಣು ಮೇಡಮ್, ಅನೀಸ್ ಮತ್ತು ಕಲ್ಯಾಣಿ ಮೇಡಮ್, ಅನೀಸ್ ಅವರು, ಅನೀಫ್ ಅವರು, ಕಲ್ಯಾಣಿ ಮೇಡಮ್ ಅವರು, ರೇಣು ಮೇಡಮ್ ಮತ್ತು ರೇಣು ಮೇಡಮ್. PDF conductor Shamsuddin sir. ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಶ್ರೀಯುತ ಮುಸ್ತಫಾ ಸರ್ ಇದ್ದಾರೆ. ಅವರು ಕೂಡ ಈ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಂಡು ಸರ್ ತಗೊಳ್ಳಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಮುಸ್ತಫಾ ಸರ್. ರೇನಾ ಮೊಹಮ್ಮದ್ ಮತ್ತು ರೆಹನಾ ನಜೀರ್ ಅವರು.
ನಡೆಸಿಕೊಂಡಿದ್ದೀರಿ ಸರ್. ಬನ್ನಿ ಬನ್ನಿ ಸರ್. ನಮ್ಮ ಶಾಲೆಗೆ ಸರಿಯಾದಂತಹ ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ರಿ ಸರ್.